കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരിക്കാം എന്റെ ഹബീബി. കണ്ണിൽ കൽബിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി, കാത്തിരുന്നു പല നാളും. കണ്ണിൽ കൽബിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി. أعوذ بالله من الشيطان الرجيم. بسم الله الرحمن الرحيم. إن الذين آمنوا والذين هاجروا وجاهدوا في سبيل الله أولئك يرجون رحمة الله والله غفور رحيم. يسألونك عن الخمر والميسر قل فيهما اسم كبير ومنافع للناس واسمهما أكبر من نفعهما ويسألونك ماذا ينفقون قل العفو كذلك يبين الله لكم الآيات لعلكم يتفكرون. صدق الله العلي العظيم. السلام عليكم ورحمة الله وبركاته. ಕತಿಬರಾದಂತಹ ಬಹುಮಾನ್ಯರಾದ ಆಫಿಲ್ ಸಿರಾಜುದ್ದೀನ್ ಹಿಮಾಮಿ ಇವರನ್ನ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. إلى حضرة النبي المصطفى محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيده. اللهم صل على سيدنا محمد وعلى آل سيدنا محمد. اللهم أوصل وبلغ مثل ثواب ما قرأناه من القرآن العظيم إلى حضرة النبي المصطفى محمد صلى الله عليه وسلم وإلى حضرات سائر الأنبياء والأولياء والعلماء والشهداء والصديقين والصالحين. اللهم بحق وبجاههم اللهم بارك لنا في مجلسنا هذا. اللهم بارك لنا في احتفالنا هذا بركة تامة كما باركت على عبادك الصالحين. اللهم ربنا اغفر لنا وارحمنا ولوالدنا ولأساتذتنا ولمشايخنا ولأقربائنا ولمن له حق علينا ولمن أعاننا ولمن أعان معاهدنا ولمن أوصانا بالدعاء ولجميع أمة محمد صلى الله عليه وسلم
وسلم. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯ ಬಂಧು ಮಿತ್ರರೇ, ಇವತ್ತು ನಮ್ಮ ದೇಶದ 76ನೇ ಸ್ವಾತಂತ್ರ್ಯ ಸಮಾರಂಭ ಭಾರತದಾದ್ಯಂತ ಮಾತ್ರವಲ್ಲ, ವಿಶ್ವದಾದ್ಯಂತ ಭಾರತೀಯರು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಹಾಗೂ ಇದನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಇವತ್ತು ಸಾಮಾಜಿಕ ಪಿಡುಗಾಗಿರುವಂತಹ ಮಾದಕ ದ್ರವ್ಯಗಳ ಸೇವನೆ, ಇದರ ದುಷ್ಪರಿಣಾಮಗಳ ಜಾಗೃತಿ ಸಮಾವೇಶವನ್ನು, ಜೊತೆಗೆ ಹಲಕೋಟೆ ಮಸೀದಿಗೆ ಜಮಾತಿಗೆ ಫಜರ್ ನಮಾಜಿಗೆ ಬಂದು ಬರುವ ಮಕ್ಕಳನ್ನು ಗುರುತಿಸಿ ಅಂತಹ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರೊಂದಿಗೆ ಸ್ವಾವಲಂಬನೆಯಾಗಿ ದುಡಿಯಲು ಅರ್ಹ ನಮ್ಮ ಸಹೋದರಿಯರಿಗೆ ಹೊಲಿಗೆ ಯಂತ್ರಗಳನ್ನು ನೀಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಸ್ವಾತಂತ್ರ್ಯ ನಮಗೇನು ಬಿಟ್ಟಿಯಾಗಿ ಸಿಕ್ಕಿದ್ದು ಅಂತೂ ಅಲ್ಲ, ಅಥವಾ ಇದನ್ನು ಈ ಸರ್ವ ಜನಾಂಗದ ಶಾಂತಿಯ ತೋಟವಾದ ಭಾರತದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳ ಮೂಲಕ ಅಪಾರ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಹೋರಾಟಗಾರರ ಅವಿಶ್ರಾಂತ ಪರಿಶ್ರಮವನ್ನು ನಾವು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಆದರೆ ಇಂದು ದೇಶದ ಸ್ವಾತಂತ್ರ್ಯ ಮತ್ತೆ ಅಪಾಯದಲ್ಲಿದೆ. ಸ್ವಾತಂತ್ರ್ಯದ ಆಶಯಗಳನ್ನು ಮಣ್ಣು ಪಾಲು ಮಾಡಿ ದೇಶದ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಿ ಸೌಂದರ್ಯ ಭಾರತದ ಕನಸನ್ನು ನುಚ್ಚುನೂರು ಮಾಡಿ ದೇಶವನ್ನು ಒಂದಾಗಿ ನಿಲ್ಲಿಸಿದ ಸಂವಿಧಾನವನ್ನೇ ಬದಲಾಯಿಸಲು ಹೊರಟ, ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲಷ್ಟು ಶ್ರಮ ವಹಿಸದ ಪ್ರಜಾಪ್ರಭುತ್ವದ ಬದಲಾಗಿ ಸರ್ವಾಧಿಕಾರವನ್ನು ಹೇರಲು ಹೊರಟ, ಜನತೆಯ ಬದುಕನ್ನು ಸರ್ವನಾಶಗೊಳಿಸಿ ಕಾರ್ಪೊರೇಟ್ ಕೋಮುವಾದಿಗಳ ಕೂಟ ಇಂದು ದೇಶವನ್ನು ಆಳುತ್ತಿರುವುದು ದೇಶದ ದುರಂತವಾಗಿದೆ. ದೇಶದ ಸ್ವಾತಂತ್ರ್ಯದ ಆಶಯಗಳನ್ನು ಈಡೇರಿಸಲು ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ರಕ್ಷಣೆಗಾಗಿ ದೇಶದ ಜನತೆ ಒಂದಾಗಿ ನಿಲ್ಲಬೇಕಾಗಿದೆ. ಇನ್ನು ವಿಷಯಕ್ಕೆ ಬರುವುದಾದರೆ, ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಭಾ ಅಧ್ಯಕ್ಷರನ್ನು, ಮುಖ್ಯ ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸುವ ಸೌಭಾಗ್ಯ ನನ್ನ ಬಾಳಿಗೆ ಬಂದಿರುವುದು ಬಹಳ ಸಂತೋಷದಾಯಕವಾಗಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಆತ್ಮೀಯ ಗೆಳೆಯರು ಅಲ್ ಕರೀಂ ಜುಮಾ ಮಸೀದಿ ಹಲಕೋಟೆ ಉಲ್ಲಾಲ ಇದರ ನೂತನ ಅಧ್ಯಕ್ಷರಾದಂತಹ ಜನಾಬ್ ಕೆ ಮೊಹಮ್ಮದ್ ಇವರು ವಹಿಸಿರುತ್ತಾರೆ. ಇವರಿಗೆ ತುಂಬು ಹೃದಯದಿಂದ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ದುವಾ ಮಾಡಿದಂತಹ ಜನಾಬ್ ಹಾಫಿಲ್ ಸಿರಾಜುದ್ದೀನ್ ಕಾಸಿಮಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯ ಗೆಳೆಯರು, ನನ್ನ ಮಾರ್ಗದರ್ಶಕರು, ಕಳೆದ 15 ವರ್ಷಗಳಿಂದ ಹಲಕೋಟೆಯ ಸಂಘ ಸಂಸ್ಥೆಗಳ ಒಂದು ಸದಸ್ಯರಂತೆ ನಮಗೆ ವ್ಯಕ್ತಿತ್ವ ವಿಕಸನವನ್ನು ನೀಡಿ ಹಲಕೋಟೆಯಲ್ಲಿರುವ ಸಂಘ ಸಂಸ್ಥೆಗಳು ಉನ್ನತಿಗೇರಲು ಪರೋಕ್ಷವಾಗಿ ನಮಗೆ ಒಂದು ಶಕ್ತಿಯನ್ನು ನೀಡಿದಂತಹ ಉತ್ತಮ ವ್ಯಕ್ತಿತ್ವ ವಿಕಸನ ಸಂಪನ್ಮೂಲ ವ್ಯಕ್ತಿಯಾದಂತಹ ರಫೀಕ್ ಮಾಸ್ಟರ್ ಇವತ್ತು ಮಾದಕ ವ್ಯಸನಗಳ ದುಷ್ಪರಿಣಾಮಗಳಿಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ವಹಿಸಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಅತಿಥಿ ಜನಾಬ್ ಕೆ ಮಂಜನಡಿ ಇವರು ಕೇವಲ ಇಲ್ಲಿ ಶಾಲೆ ಕಲಿತವರಿಗೆ ಮಾತ್ರ ಅಧ್ಯಾಪಕರಲ್ಲ. ನಾನು ಈ ಶಾಲೆಯಲ್ಲಿ ಕಲಿತಿರದಿದ್ದರೂ ಇವರು ನನಗೊಂದು ಮಾರ್ಗದರ್ಶಕರು, ಅಧ್ಯಾಪಕರು ಆಗಿದ್ದಾರೆ. ಇವರ ಈ ಸೇವೆಯನ್ನು ನಾವು ಎಷ್ಟು ಕೊಂಡಾಡಿದರೂ ಅಷ್ಟು ಕಮ್ಮಿ. ಆದ ಕಾರಣ ಈ ಒಂದು ಸಭೆಯಲ್ಲಿ ಅತಿಥಿಯಾಗಿರುವಂತಹ ಇವರನ್ನು ತುಂಬು ಹೃದಯದಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ
ಆಸೀನರಾಗಿರುವಂತಹ ಜನಾಬ್ ಫಾರೂಕ್ ಉಲ್ಲಾಲ್ ರವರು ಹಳೆಕೋಟೆಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಡೆಯಬೇಕಿದ್ದರೆ ಅದರ ಮೂಲಾರ್ಥವನ್ನು ಜನರಿಗೆ ಮನಮುಟ್ಟುವಂತೆ ಬಿಡಿ ಬಿಡಿಯಾಗಿ ಏಲಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಅವರು ಕೂಡ ಅವರು ಕಾರಣಕರ್ತರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಕೇಂದ್ರ ಜುಮಾ ಮಸೀದಿ ಇದರ ಉಪಾಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ ಜನಾಬ್ ಅಶ್ರಫ್ ರೈಟ್ವೆ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಯುವ ಉದ್ಯಮಿ ನಮ್ಮ ಆತ್ಮೀಯ ಗೆಳೆಯರು ಹೊಸ ಹಲಕೋಟೆಯನ್ನು ಕನಸನ್ನು ಹೊತ್ತಿರುವ ಎಲ್ಲ ಯುವಕರ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಜನಾಬ್ ಇಂತಿಯಾಜರ್ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರು ಹಲಕೋಟೆ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಜನಾಬ್ ಅಲ್ತಾಫ್ ಯೋಚರ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೇಂದ್ರ ಜುಮಾ ಮಸೀದಿ ಇದರ ಸಮಿತಿ ಸದಸ್ಯರಾದಂತಹ ಜನಾಬ್ ಫಾರೂಕ್ ಯೋಚರ್ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಜಿ ಬಾವ ಇವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಲಕೋಟೆ ಜುಮಾ ಮಸೀದಿ ಇದರ ಮುಹಲ್ಲಿಮರಾದಂತಹ ಜನಾಬ್ ಆದಮ್ ಮುಸ್ಲಿಯಾರ್ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಲಕೋಟೆ ಬರ್ಕಲ್ ಇಸ್ಲಾಂ ಮದ್ರಸಾ ಇದರ ಸದರ್ ಮುಹಲ್ಲಿಮರಾದಂತಹ ಜನಾಬ್ ಇರ್ಫಾನ್ ಮದನಿ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಹಲಕೋಟೆ ಜುಮಾ ಮಸೀದಿ ಇದರ ಸಮಿತಿ ಸದಸ್ಯ ಕೋಶಾಧಿಕಾರಿಯಾದಂತಹ ಅಶ್ರಫ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಗೆಳೆಯರು, ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಗಿರುವಂತಹ ಸುಲ್ತಾನ್ ಬಿಲ್ಡರ್ಸ್ ಇದರ ಮಾಲಕರಾದಂತಹ ಮೊಹಮ್ಮದ್ ಇಬಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಬೆನ್ನೆಲುಬು, ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿಂದ ಪರೋಕ್ಷವಾಗಿ ಸಹಾಯ ಮಾಡುವುದು ಹಾಗೂ ಎಲ್ಲರಿಗಿಂತ ಹೆಚ್ಚಾಗಿ ಸಂತೋಷ ಪಡುವಂತಹ ನಮ್ಮ MS ಚಿಬ್ಬಾಂಬ್ರವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. SDPI ಉಲ್ಲಾಲ ಇದರ ಮುಖಂಡರಾದಂತಹ ಅಬ್ದುಲ್ ರೌಫ್ ರವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಿಲ್ಲತ್ ನಗರ ಮಸೀದಿಯ ಅಧ್ಯಕ್ಷರಾದಂತಹ ಖಲೀಲ್ ರವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಮಾಧ್ಯಮ ಮಿತ್ರ ಆಸಿಫ್ ಇವರು ಕೂಡ ಈ ಒಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹುಸೈನ್ ಇಬ್ರಾಹಿಂ ಇವರೆಲ್ಲ ಕೂಡ ಈ ಒಂದು ಉಪಸ್ಥಿತಿಯನ್ನು ಗೌರವಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಚೊಕ್ಕವಾಗಿ ನಿರ್ವಹಿಸುತ್ತಿರುವಂತಹ ರಫೀಕ್ ರವರನ್ನು ಕೂಡ ಸ್ವಾಗತ ಮಾಡಿ ನನಗೆ ಒಂದು ಈ ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟದ್ದಾಗಿ ಧನ್ಯವಾದಗಳು ಕೊಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಾಸ್ತಾವಿಕ ಭಾಷಣಕಾರರಾಗಿ ಅಲ್ ಕರೀಂ ಜುಮಾ ಮಸೀದಿ ಇದರ ಖತೀಬರಾದಂತಹ ಬಹುಮಾನ್ಯರಾದ ಆಫಿಲ್ ಸಿರಾಜುದ್ದೀನ್ ಇಮಾಮಿ ಇವರನ್ನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. والصلاة والسلام على أشرف المرسلين وعلى آله وصحبه أجمعين. أما بعد. بسم الله الرحمن الرحيم. ولتكن منكم أمة يدعون إلى الخير ويأمرون بالمعروف وينهون عن المنكر وأولئك هم المفلحون. صدق الله العلي العظيم. ಗೌರವಾನ್ವಿತ ಉಲಮಾ, ಉಮರ, ನಾಯಕರೇ, ಪ್ರೀತಿಯ ಮುಅ್ಮಿನೀಗಳೇ, ಮುಅ್ಮಿನಾತುಗಳೇ, ಪುಟಾಣಿ ಮಕ್ಕಳು, ಅಲ್ಹಮ್ದುಲಿಲ್ಲಾ, ಭಾರತವು 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಊರಿನ ಹಳಕೋಟೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಇದರ ವತಿಯಿಂದ ಅತ್ಯಂತ ಮಾದರಿ ಯೋಗ್ಯ ರೂಪದಲ್ಲಿ ಸಂತೋಷವಾದ ಒಂದು ಸಂಭ್ರಮದಲ್ಲಾಗಿದೆ ನಾವಿಂದು ಒಂದುಗೂಡಿರುವುದು.
ಅನಿಸ್ಲಾಮಿಕ ಕಾರ್ಯಕ್ರಮಗಳು ತುಂಬಿ ತುಳುಕುತ್ತಿರುವ ಈ ಕಾಲಘಟ್ಟದಲ್ಲಿ ಮುಸ್ಲಿಮರು ನಡೆಸುತ್ತಿರುವ ಕಾರ್ಯಕ್ರಮದಲ್ಲೂ ಕೂಡ ಅನಿಸ್ಲಾಮಿಕ ಕಾರ್ಯಾಚರಣೆಗಳು ತುಂಬಿ ತುಳುಕಾಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಇದರ ಕಾರ್ಯಕ್ರಮಗಳು ಬಹಳ ಸಂತಸಮಯವಾಗಿದೆ. ಒಬ್ಬ ಮುಸ್ಲಿಮನಾಗಿ, ಭಾರತೀಯನಾಗಿ ಮಾಡಬೇಕಾದ ಕರ್ತವ್ಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಎತ್ತಿ ತೋರಿಸಬಹುದು. ಹೇಗೆಂದರೆ ಈ ಒಂದು ಹೆಸರು ಸೂಚಿಸುವಂತೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಹೆಸರು ಸೂಚಿಸುವಂತೆ ಭಾರತೀಯನ ಕನಸು, ಆ ಕನಸು ನನಸಾಗಲು ಒಬ್ಬ ಮುಸ್ಲಿಮನಾದ ಮನುಷ್ಯನು ಯಾವ ರೀತಿಯಲ್ಲಿ ಜೀವಿಸಬೇಕು ಅದನ್ನು ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರು 1400 ವರ್ಷಗಳ ಮುಂದೆ ಮುಸ್ಲಿಮರಾದ ನಮಗೆ ನೀಡಿದಂತಹ ಸಂದೇಶಗಳಲ್ಲಿ ಅವುಗಳು ಕೂಡ ಆ ಒಂದು ಸಂದೇಶದಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಕುರ್ಆನನ್ನು ನಾವು ನೋಡಿದರೂ ಕೂಡ ಕುರ್ಆನಿನಲ್ಲಿ ನಾವು ಕಲಿಯುವಂತಹ ಪಾಠಗಳಲ್ಲಿಯೂ ಕೂಡ ಉತ್ತಮವಾದ ಪಾಠಗಳು ಈ ಒಂದು ಈ ಸಭೆಯಲ್ಲಿ ನಾವು ನೆನಪಿಸಬೇಕಾದ ಹಲವಾರು ಪಾಠಗಳಿವೆ. ಮುಸ್ಲಿಮನಾದ ಭಾರತೀಯನಾದ ಒಬ್ಬ ಮನುಷ್ಯನು ಭಾರತೀಯನಾಗಿರುವಾಗ ಭಾರತಕ್ಕೆ ಯಾವ ರೀತಿಯಲ್ಲಿ ಅವನು ಸದುಪಯೋಗವಾಗಬೇಕು, ದುರಂತವಾಗಬಾರದು ಎಂಬುದನ್ನು ನಾವು ಅರ್ಥೈಸಬೇಕಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನಿನಲ್ಲಿ ಹೇಳುತ್ತಾನೆ, ವಲ್ತಕುಂ ಮಿನ್ಕುಂ ಉಮ್ಮತುನ್ ಯದುಊನ ಇಲಲ್ ಖೈರ್, ನಿಮ್ಮಲ್ಲಿ ಒಳಿತಿಗೆ ಆಹ್ವಾನಿಸುವ ಒಂದು ಸಂಘವಿರುತ್ತದೆ. ಯದುಊನ ಇಲಲ್ ಖೈರ್ ವ ಯಅಮುರೂನ ಬಿಲ್ ಮಅರೂಫ್ ವ ಯನ್ಹೌನ ಅನಿಲ್ ಮುನ್ಕರ್, ಒಳಿತನ್ನವರು ಪ್ರೋತ್ಸಾಹಿಸುತ್ತಾರೆ, ಕೆಡುಕನ್ನವರು ವಿರೋಧಿಸುತ್ತಾರೆ. ಉಲೈಕ ಹುಮುಲ್ ಮುಫ್ಲಿಹೂನ್, ಅವರಾಗಿದ್ದಾರೆ ಯಥಾರ್ಥ ನೈಜ ವಿಜಯಿಯಾಗಿರುವುದು. ಅದಾಗಿದೆ ನಾವಿಂದು ಈ ಒಂದು ಸಂಘದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಾಣುತ್ತಿರುವುದು. ಅಲ್ಹಮ್ದುಲಿಲ್ಲಾ. ವಯಅಮುರೂನ ಬಿಲ್ ಮಅರೂಫ್, ಒಳಿತನ್ನವರು ಪ್ರೋತ್ಸಾಹಿಸುತ್ತಾರೆ. ಜಮಾಅತಿಗೆ ಬರುವಂತಹ, ಫಜ್ರ್ ಜಮಾಅತಿಗೆ ಬರುವಂತಹ ಪುಟಾಣಿ ಮಕ್ಕಳನ್ನು ಆರೈಸಿ ಅವರು ಆಯ್ಕೆ ಮಾಡಿ 1-2 ತಿಂಗಳು ನಿರೀಕ್ಷಿಸುತ್ತಾ ಆ ಪುಟಾಣಿ ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಉತ್ತಮವಾದ ಕೊಡುಗೆಯನ್ನು ನೀಡಿ ಜಮಾಅತಿಗೆ ಫಜ್ರ್ ಜಮಾಅತಿಗೆ ಬರುವಂತೆ ಮಾಡುವಂತಹ ಒಂದು ಕಾರ್ಯಕ್ರಮ. ಮಕ್ಕಳನ್ನು ಒಳಿತಿನೆಡೆಗೆ ಮುನ್ನುಗ್ಗಲು ಪ್ರೋತ್ಸಾಹಿಸುವಂತಹ ಉತ್ತಮ ಕಾರ್ಯಕ್ರಮ. ಅದರೊಂದಿಗೆ ವಯಅಮುರೂನ ಬಿಲ್ ಮಅರೂಫ್ ವ ಯನ್ಹೌನ ಅನಿಲ್ ಮುನ್ಕರ್, ಮುನ್ಕರನ್ನವರು ವಿರೋಧಿಸುತ್ತಾರೆ. ಅದಕ್ಕೆ ಮಾದರಿಯಾಗಿ ಮಾದಕ ದ್ರವ್ಯದ ವಿರುದ್ಧವಾದ ಸಮಾವೇಶ, ಈ ರೀತಿ ಉತ್ತಮವಾದ ಮಾದರಿಯೋಗ್ಯ ಕಾರ್ಯಕ್ರಮಗಳನ್ನು ಇಡುತ್ತಾ ಮುನ್ನಡೆಸುವಂತಹ ಒಂದು ಸಂಘ ಉಲೈಕ ಹುಮುಲ್ ಮುಫ್ಲಿಹೂನ್, ಅವರಾಗಿದ್ದಾರೆ ಅದರ್ಥ ನೈಜ ವಿಜಯಿ ಎಂಬುದು ಕುರ್ಆನ್ ಘೋಷಿಸುತ್ತದೆ. ಇಲ್ಲಿ ನಾವು ಚಿಂತಿಸಬೇಕಾದ ಹಲವಾರು ವಿಚಾರಗಳಿವೆ. ಇಂದು ಭಾರತ 77ನೇ ಸ್ವಾತಂತ್ರ್ಯ ದಿನಾಚರಣೆ ನಡೆಸುತ್ತಿರುವಾಗ, ಭಾರತವು ಸ್ವಾತಂತ್ರ್ಯವಾಗಿ 77 ವರ್ಷವಾಗುವಾಗ ನಮ್ಮ ಭಾರತ ಸ್ವಾತಂತ್ರ್ಯ ಯಾತಕ್ಕಾಗಿ ಸ್ವಾತಂತ್ರ್ಯವಾಯಿತು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಬ್ರಿಟಿಷರ ಕೈಯಿಂದ ಭಾರತೀಯರು ಸ್ವಾತಂತ್ರ್ಯವಾದಾಗ 3 ಕಾರ್ಯಗಳನ್ನು 3 ಮೌಲ್ಯಗಳನ್ನು ಅವರು ಮುಂದಿಡುತ್ತಾರೆ. ನಮ್ಮ ಪೂರ್ವಿಕರು 3 ಕಾರ್ಯಗಳನ್ನು ಅವರು ಮುಂದಿಡುತ್ತಾರೆ. ಆ 3 ಕಾರ್ಯಗಳು ನಾವೆಂದು ಚಿಂತಿಸಬೇಕಾಗುತ್ತದೆ. ಒಂದನೆಯದು ಜಾತ್ಯತೀತತೆ. ನಮ್ಮ ಭಾರತವು ಯಾವುದೇ ಧರ್ಮದ ಒಂದು ದೇಶವಲ್ಲ. ಯಾವುದೇ ಧರ್ಮಕ್ಕೆ ಪ್ರಾಧಾನ್ಯತೆಯು ನಮ್ಮ ಭಾರತ ನೀಡುತ್ತಿಲ್ಲ. ಯಾವುದೇ ಧರ್ಮದವನಾದರೂ ಕೂಡ ಅವನು ಭಾರತೀಯ ಪೌರನೆಂಬ ಒಂದು ಮಹತ್ವ ಮಾತ್ರವೇ ಭಾರತ ನೀಡುತ್ತದೆ. ಅದೇ ರೀತಿ ಎರಡನೇದು ಜನಾಧಿಪತ್ಯ, ಅದಾದ ಗಣರಾಜ್ಯ ದೇಶವಾಗಿದೆ ನಮ್ಮ ಭಾರತ.
ಆ ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವ, ಆ ಪ್ರಜಾಪ್ರಭುತ್ವದ ಇಂದು ನಮ್ಮ ಮುಂದೆ ಚರ್ಚಿಸಬೇಕಾದ ಒಂದು ಕಾರ್ಯವಾಗಿದೆ. ಅದೇ ರೀತಿ ಮೂರನೆಯದು ಸೋಷಿಯಲಿಸಂ. ಈ ಮೂರು ಕಾರ್ಯಗಳನ್ನು ಮುಂದಿಟ್ಟು ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಹೋರಾಟ ನಡೆಸಿದಾಗ ಇಂದು ಈ ಮೂರು ಕಾರ್ಯಗಳು ಕೂಡ ಮಣ್ಣು ಪಾಲಾಗುವುದು ನಾವು ಕಾಣುತ್ತಿರುವ ಒಂದು ದುಃಖ ಸಂಗತಿಯಾಗಿದೆ. ಬ್ರಿಟಿಷರಿಂದ ಈ ಭಾರತವನ್ನು ಹೋರಾಟದ ಮೂಲಕ ಸ್ವಾತಂತ್ರ್ಯ ಪಡೆಯಲು ಮುಖ್ಯ ಕಾರಣವೇ ಅವರು ವಿಭಜಿಸಿ ಆಡುವಂತಹ ಒಂದು ಸನ್ನಿವೇಶವನ್ನು ಉಂಟು ಮಾಡಿದ ಕಾರಣವಾಗಿದೆ. ಹಿಂದೂ ಮುಸ್ಲಿಮರನ್ನು, ಕ್ರಿಶ್ಚಿಯಾನಿಗಳನ್ನು ಪರಸ್ಪರ ಕಚ್ಚಾಡುವಂತಹ ರೂಪದಲ್ಲಿ ಅವರು ಭಾರತವನ್ನು ಕೊಂಡೊಯ್ಯುತ್ತಿರುವಾಗ ಅದನ್ನು ಸಹಿಸದಂತಹ ಭಾರತೀಯರು, ಮುಸ್ಲಿಂ, ಕ್ರೈಸ್ತರು, ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಭಾರತವನ್ನು ಆ ಬ್ರಿಟಿಷರ ಆ ಒಂದು ವಿಭಾಗೀಯತೆಯಿಂದ ಮನುಷ್ಯರನ್ನು ಕಚ್ಚಾಡಿಸುವಂತಹ ಆ ಒಂದು ಸಂದರ್ಭದಲ್ಲಿರುವಂತಹ ಆ ಒಂದು ದುರಂತವನ್ನು ಕಂಡು ಆ ದುರಂತದಿಂದ ಬಚಾವು ಮಾಡಿದ್ದಾರೆ. ಆದರೆ ನಾವೊಂದು ಚಿಂತಿಸಬೇಕು, ಇಂದು ಭಾರತ ಯಾವ ಕಡೆಗೆ ಹೋಗುತ್ತಿದೆ? ಇಂದು ಭಾರತವು ಹೋಗುತ್ತಿರುವುದು ಅದೇ ಅವರು ಆ ಬ್ರಿಟಿಷ್ ತೋರಿಸುತ್ತಿದ್ದ ಆ ಒಂದು ದುರಂತಕ್ಕಾಗಿದೆ ಇಂದು ಭಾರತವು ಸಾಗುತ್ತಿರುವುದು. ಅದೇ ರೀತಿ ಎರಡನೆಯ ವಿಚಾರ ಪ್ರಜಾಪ್ರಭುತ್ವ. ಇಂದು ಪ್ರಜಾಪ್ರಭುತ್ವವಾದ ಗಣರಾಜ್ಯವಾದ ಭಾರತದಲ್ಲಿ ಒಂದು ಪ್ರಜೆಗೆ ನೀಡುವಂತಹ ಮೌಲ್ಯಗಳು ಇಂದು ನಾಶವಾಗುತ್ತಿದೆ. ಯಾರು ಮಾತನಾಡಲು ಮುಂದೆ ಬಂದರೂ ಅವರನ್ನು ಒಳಗೆ ಹಾಕುವಂತಹ ಒಂದು ನೀತಿಯಾಗಿದೆ ನಾವೆಂದು ಆಡಳಿತ ಅಧಿಕಾರಿಗಳ ಮೂಲಕ ನಾವು ಕಾಣುತ್ತಿರುವುದು. ಅದೇ ರೀತಿ ಯಾವುದೇ ಸಂಪನ್ನನಿಗೂ ದರಿದ್ರನಿಗೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲದಂತಹ ಸೋಷಿಯಲಿಸಂ ಇಂದು ಗಾಳಿಗೆ ತೂರಿ ಸಂಪನ್ನರಿಗೆ ಮಾತ್ರ ಇಂದು ಮಣೆ ಹಾಕುವಂತಹ ಒಂದು ಸಂದರ್ಭವಾಗಿದೆ ಭಾರತದಲ್ಲಿ ಕಾಣುತ್ತಿರುವುದು. ಈ ರೀತಿ ನೋಡುವುದಾದರೆ ಸ್ವಾತಂತ್ರ್ಯ ಭಾರತವು ಮುಂದಿಟ್ಟಂತಹ ಮೂರು ವಿಚಾರಗಳು ಕೂಡ ಇಂದು ಮಣ್ಣು ಪಾಲಾಗುತ್ತಿರುವುದು ನಮಗೆ ದುರಂತವಾಗಿದೆ, ನಮ್ಮ ಭಾರತಕ್ಕೆ ದೊಡ್ಡ ದುರಂತವಾಗಿದೆ. ಆದರೆ ಈ ಒಂದು ದುರಂತದಿಂದ ಬಚಾವು ಮಾಡಲು, ಪಾರು ಮಾಡಲು ನಮ್ಮ ಭಾರತೀಯರಾದ ಮುಸ್ಲಿಮನಾದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅದು ಸಾಧ್ಯವೂ ಕೂಡ. ಇಂದಿನ ಈ ಕಾರ್ಯಕ್ರಮದ ಮೂಲಕ ನೋಡುವುದಾದರೆ ನಮ್ಮ ಮಕ್ಕಳು ಫಜ್ರ್ ಜಮಾತಿಗೆ ಬರುವಂತಹ ಮಕ್ಕಳನ್ನು ಆಯ್ಕೆ ಮಾಡಿದ ಕೊಡುಗೆ ನೀಡುವಂತಹ, ಗೌರವಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ಫಜ್ರ್ ಜಮಾತಿನ ಮೂಲಕ, ಅದೇ ರೀತಿ ಫರ್ಲ್ ಜಮಾತ್ಗಳ ಮೂಲಕ, ನಮಾಜ್ಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ, ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ನಂಟಿದೆ. ಹೇಗೆಂದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ಹೇಳುತ್ತಾನೆ, ಫರ್ಲ್ ನಮಾಜ್ಗಳು ಯಾರಾದರೂ ಸುಂದರವಾದ ರೂಪದಲ್ಲಿ, ಯಥಾರ್ಥ ರೂಪದಲ್ಲಿ ಮಾಡುವುದಾದರೆ ಅವನಿಂದ ಯಾವುದೇ ದುಶ್ಚಟಗಳು ಉಂಟಾಗಲು ಸಾಧ್ಯವಿಲ್ಲ. ಉತ್ಲು ಮಾ ಊಹಿಯ ಇಲೈಕ ಮಿನಲ್ ಕಿತಾಬ್ ವ ಅಕಿಮಿಸ್ ಸಲಾತ ಇನ್ನ ಸಲಾತ ತನ್ಹಾ ಅನಿಲ್ ಫಹ್ಶಾಯಿ ವಲ್ ಮುನ್ಕರ್ ವ ಲದಿಕ್ರುಲ್ಲಾಹಿ ಅಕ್ಬರ್ ವಲ್ಲಾಹು ಯಅಲಮು ಮಾ ತಸ್ನಊನ್. ಎಲ್ಲರಿಗೂ ಗೊತ್ತಿರುವಂತಹ ಆಯತು ಆಗಿದೆ. ಕುರ್ಆನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ವ ಅಕಿಮಿಸ್ ಸಲಾ, ನೀವು ಉತ್ಲು ಮಾ ಊಹಿಯ ಇಲೈಕ ಮಿನಲ್ ಕಿತಾಬ್, ನೀವು ಕುರ್ಆನ್ ಅನ್ನು ಪಾರಾಯಣಗೈಯಿರಿ. ವಅಕಿಮಿಸ್ ಸಲಾ ಇನ್ನ ಸಲಾತ ತನ್ಹಾ ಅನಿಲ್ ಫಹ್ಶಾಯಿ ವಲ್ ಮುನ್ಕರ್, ನೀವು ನಮಾಜ್ ಅನ್ನು ಚಾಚು ತಪ್ಪದೆ ನಿರ್ವಹಿಸಿರಿ. ಅದು ನಿಮ್ಮನ್ನು ತನ್ಹಾ ಅನಿಲ್ ಫಹ್ಶಾಯಿ ವಲ್ ಮುನ್ಕರ್, ನಿಮ್ಮನ್ನು ದುಶ್ಚಟಗಳಿಂದ ಅದು ಪಾರು ಮಾಡುತ್ತದೆ, ನಿಮ್ಮನ್ನು ದುರಂತಗಳಿಗೆ ಹೋಗುವಂತಹ, ತಪ್ಪು ದಾರಿಗೆ ನೀಗುವಂತಹ ದಾರಿಗಳನ್ನು ತಡೆಯುತ್ತದೆ. ನಮಾಜ್ ಅನ್ನು ನೀವು ಕರೆಕ್ಟ್ ರೂಪದಲ್ಲಿ, ಯಥಾರ್ಥ ರೂಪದಲ್ಲಿ ನಿರ್ವಹಿಸಿದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ಘೋಷಿಸಿದ್ದಾನೆ, ನಿಮಗೆ ತಪ್ಪು ಒಗೆಯಲು ಸಾಧ್ಯವಿಲ್ಲ, ಅಮಲ ಪದಾರ್ಥದ ದಾರಿಗೆ ಹೋಗಲು ಸಾಧ್ಯವಿಲ್ಲ, ಮದ್ಯಪಾನಿಯಾಗಲು ಸಾಧ್ಯವಿಲ್ಲ. ಯಥಾರ್ಥ ನಮಾಜುಗಾರನಿಗೆ ಮದ್ಯಪಾನಿಯಾಗಲು ಸಾಧ್ಯವಿಲ್ಲ, ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡದಿರಲು ಸಾಧ್ಯವಿಲ್ಲ. ಭಾರತೀಯನಾದ ಒಬ್ಬ ಯಾವುದೇ ಪ್ರಜೆಗೂ ತೊಂದರೆ ಕೊಡುವಂತಹ ಒಂದು ಸನ್ನಿವೇಶ, ಒಂದು ಚಿಂತೆ ಉಂಟಾಗಲು ಅವನ ಮನಸ್ಸಿಗೆ ಸಾಧ್ಯವಿಲ್ಲ. ನಮಾಜ್ ಚಾಚು ತಪ್ಪದೆ ನಿರ್ವಹಿಸುವವನಾದರೆ, 5 ವಕ್ತ ನಮಾಜ್ ಕರೆಕ್ಟ್ ಆಗಿ ನಿರ್ವಹಿಸುವವನಾದರೆ ಅವನಿಗೆ ದುಶ್ಚರಗಳಿಗೆ, ತಪ್ಪು ದಾರಿಗಳಿಗೆ ಹೋಗಲು ಸಾಧ್ಯವಿಲ್ಲವೆಂದು ಕುರ್ಆನ್ ಹೇಳುತ್ತದೆ. ಅದೇ ರೀತಿ ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮನ್ ಸಲ್ಲಾ ಲಿಲ್ಲಾಹಿ 40 ಯೌಮನ್ ಫೀ ಜಮಾಅತಿನ್ ಯುದರಕು, ಅವನಿಗೆ ಕುತಿಬತ್ ಲಹು ಬರಾಅತಾನಿ, ಬರಾಅತು ಮಿನನ್ ನಾರ್ ವ ಬರಾಅತು ಮಿನನ್ ನಿಫಾಕ್. 40 ದಿನ ಕಂಟಿನ್ಯೂಸ್ ಆಗಿ ಒಬ್ಬನು ಜಮಾಅತಿನ ನಿರ್ವಹಿಸಿದರೆ ಅವನಿಗೆ 2
ಬರಾತನ್ನು, ಅವನಿಗೆ ಮುಕ್ತಿಯನ್ನು ಮುತ್ತುನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ವಾಗ್ದಾನ ಮಾಡಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನಿಗೆ ನರಕದಿಂದ ಮುಕ್ತಿ ಮತ್ತು ನಿಫಾಕ್ನಿಂದ ಕಾಪಟ್ಯದಿಂದ ಮುಕ್ತಿ ನೀಡುತ್ತಾನೆ. ಆದ್ದರಿಂದ ಒಬ್ಬ ಮುಸ್ಲಿಮನಾದ ಮನುಷ್ಯ 40 ದಿನ ನಿರಂತರವಾಗಿ ಜಮಾಅತ್ ನಮಾಜನ್ನು ತಕ್ಬೀರತುಲ್ ಇಹ್ರಾಮಿನೊಂದಿಗೆ ಇಮಾಮಿನ ತಕ್ಬೀರತುಲ್ ಇಹ್ರಾಮಿನ ಸಮಯದಲ್ಲಿ ಹಾಜರಾಗಿ 40 ದಿನ ಕಂಟಿನ್ಯೂಸ್ ಆಗಿ ಒಬ್ಬನ ಜಮಾಅತ್ ನಮಾಜ್ ನಿರ್ವಹಿಸಿದರೆ ಅವನಿಗೆ ನರಕ ಮುಕ್ತಿ ಮಾತ್ರವಲ್ಲ, ಕಾಪಟ್ಯದಿಂದ ಮುಕ್ತಿ ದೊರೆಯುತ್ತದೆ. ಇದರಿಂದ ಅವನ ಮನಸ್ಸಿನಲ್ಲಿರುವಂತಹ ಕಾಪಟ್ಟಿಗಳಿಂದ ಮುಕ್ತಿ ದೊರೆಯುವಾಗ ಅವನಿಂದ ಮತ್ತೊಬ್ಬರಿಗೆ ತೊಂದರೆ ಉಂಟಾಗಲು ಸಾಧ್ಯವಿಲ್ಲ. ಅವನೊಬ್ಬ ಕೋಮುವಾದಿ ಆಗಲು ಸಾಧ್ಯವಿಲ್ಲ. ಅವನೊಬ್ಬ ಭೀಕರವಾದಿ ಆಗಲು ಸಾಧ್ಯವಿಲ್ಲ. ನಮಾಜನ್ನು ನಾವು ಚಾಚು ತಪ್ಪದೆ ನಿರ್ವಹಿಸುವುದಾದರೆ, 5 ವಕ್ತ ನಮಾಜನ್ನು ಜಮಾಅತಾಗಿ ನಿರ್ವಹಿಸುವುದಾದರೆ, ಅವನೊಬ್ಬ ಮುಸ್ಲಿಮನಾದ ಒಬ್ಬ ಭಾರತೀಯನಾದರೂ ಯಾವುದೇ ಪ್ರಜೆಯಾದರೂ ಕೂಡ ಅವನಿಗೆ ಈ ಮುಸ್ಲಿಮನಿಂದ ಒಂದು ರೀತಿಯ ತೊಂದರೆಯೂ ಕೂಡ ಯಾವುದೇ ಮನುಷ್ಯನಿಗೂ, ಯಾವುದೇ ಮೃಗಕ್ಕೂ, ಯಾವುದೇ ಜೀವಜಾಲಗಳಿಗೂ ಅವನಿಂದ ತೊಂದರೆ ಉಂಟಾಗಲು ಸಾಧ್ಯವಿಲ್ಲ. ನಾವು ಮುಸ್ಲಿಮನಾಗಿ ಜೀವಿಸಬೇಕಾಗಿರುವುದು ಮಾತ್ರ. ನಾವು ಚಿಂತಿಸಬೇಕಾಗಿರುವುದು ಯಥಾರ್ಥವಾದ ನೈಜವಾದ ಮುಸ್ಲಿಮನಾಗಿ ನಾವು ಜೀವಿಸುವುದಾದರೆ ಉತ್ತಮವಾದ ಪ್ರಜೆಯಾಗಲು, ಉತ್ತಮವಾದ ಮಗನಾಗಲು, ಉತ್ತಮವಾದ ತಂದೆಯಾಗಲು, ಉತ್ತಮವಾದ ಒಡನಾಡಿಯಾಗಲು ಎಲ್ಲವೂ ಒಬ್ಬನಿಗೆ ಸಾಧ್ಯವಿದೆ. ನೈಜ ಮುಸ್ಲಿಮನಾಗಿ ಜೀವಿಸಬೇಕಾಗಿರುವುದು ಒಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ. ಆದ್ದರಿಂದ ಮುಸ್ಲಿಮನಾಗಿ ಜೀವಿಸುವಾಗ ನಾವು ಈ ರೀತಿ ಮುತ್ತುನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ಹೇಳಿದಂತೆ ಈ ರೀತಿ ನಮಾಜನ್ನು ಚಾಚು ತಪ್ಪದೆ ನಿರ್ವಹಿಸುವಂತಹ ಒಬ್ಬ ಯಥಾರ್ಥ ಮುಸ್ಲಿಮನಾಗಿ ಜೀವಿಸಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ದೀರ್ಘವಾಗಿ ಏನು ಹೇಳದೆ ಈ ಒಂದು ಅಸರಿನ ನಂತರ ಈ ಒಂದು ಟೈಮಿನಲ್ಲಿ ಸಮಯದ ಅಭಾವ ಇರುವುದೆಂದರೆ ನಮ್ಮ ಈ ಒಂದು ಸಮಯದಲ್ಲಿ ನಾವು ಚಿಂತಿಸಬೇಕಾಗಿರೋದು ಒಬ್ಬ ಮುಸ್ಲಿಮನಾಗಿ ಭಾರತೀಯನಾಗಿ ನಾವು ಉತ್ತಮವಾದ ಪ್ರಜೆಯಾಗಲು, ಯಥಾರ್ಥ ನೈಜವಾದ ಮುಸ್ಲಿಮನಾಗಿ ಜೀವಿಸಿದರೆ ನಮಗೆ ಉತ್ತಮವಾದ ಪ್ರಜೆಯಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳಿಗೆ, ಇಂತಹ ಉತ್ತಮ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಾ, ಇಂತಹ ಕಾರ್ಯಕ್ರಮಗಳಿಗೆ, ಇಂತಹ ಸಂಘಟನೆಗಳಿಗೆ ಉತ್ತಮವಾದ ಸಹಕಾರಿಗಳನ್ನು ನೀಡುತ್ತಾ ಈ ಉತ್ತಮವಾದ ಪ್ರಜೆಗಳನ್ನು ನಾವು ನಿರ್ಮಾಣ ಮಾಡುವಂತಹ ಒಂದು ಕುಟುಂಬವಾಗಿ ಮುನ್ನಡೆಯಲು ನಮಗೆ ಸಾಧ್ಯವಾಗಲಿ ಎಂದು ಮಾತ್ರ ಹೇಳುತ್ತಾ, ನಮ್ಮ ಈ ಒಂದು 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ, ಈ ಒಂದು ವೇದಿಕೆಯಲ್ಲಿ ಹೆಸರನ್ನು ಮರ್ಹೂಮ್ ಮುಜಮ್ಮಿಲ್ ಮುಳಿಗುಡ್ಡೆ ಅವರ ಹೆಸರಿನಲ್ಲಾಗಿದೆ ವೇದಿಕೆ ಇರುವುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನಪಿಸುತ್ತಾ ಅವರ ಬಜಖಿಯ ಜೀವನವನ್ನು ಅಲ್ಲಾಹು ಸಂತೋಷಮಯಗೊಳಿಸಲಿ, ಖಬರನ್ನು ಅಲ್ಲಾಹು ವಿಶಾಲಗೊಳಿಸಲಿ, ಬೆಳಕಾಗಿಸಲಿ ಎಂದು ಮಾತ್ರ ದುಆ ಮಾಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್. 76ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸುಸಂದರ್ಭದ ವೇದಿಕೆಯಲ್ಲಿ ಅಧ್ಯಕ್ಷರಾದಂತಹ ಅಲ್ ಕರೀಂ ಜುಮಾ ಮಸೀದಿಯ ಅಧ್ಯಕ್ಷರು, ಆತ್ಮೀಯರು ಆದಂತಹ ಮುಹಮ್ಮದ್ ಹಾಜಿರವರೇ, ಅಲ್ ಕರೀಂ ಜುಮಾ ಮಸೀದಿಯ ಉಸ್ತಾದರಾದಂತಹ ಹಾಫಿಲ್ ಸಿರಾಜುದ್ದೀನ್ ಹಿಮಮಿ ಉಸ್ತಾದರವರೇ, ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದು ನಾವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯುತ್ತಿರುವಂತಹ ಆತ್ಮೀಯರು, ಮಾರ್ಗದರ್ಶಕರು ಆದಂತಹ ರಫೀಕ್ ಮಾಸ್ಟರ್ ರವರೇ, ಫಾರೂಕ್ ಉಳ್ಳಾಲ್ ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಹಮ್ಮಿಕೊಂಡಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಅವರು ನಡೆಸಲು ಉದ್ದೇಶಿಸಿದಂತಹ ಯಾವುದೆಲ್ಲ ಕಾರ್ಯಗಳುಂಟು ಆ ಕಾರ್ಯಗಳಿಗೆ ಇಸ್ಲಾಮಿನಲ್ಲಿ ಯಾವ ಥರ ಮಹತ್ವವಿದೆ ಅಂತ ಈಗ ತಾನೇ ಕುರ್ಆನ್ ಆಯತ್ ಮುಖಾಂತರ, ಅಲ್ಲಾಹನ ರಸೂಲರ ಹದೀಸ್ ಮುಖಾಂತರ ಉಸ್ತಾದರವರು ನಮಗೆ ಅತ್ಯಂತ ಮನೋಹರವಾಗಿ ವಿವರಿಸಿಕೊಟ್ರು. ಮಾದಕ ವ್ಯಸನಗಳ ಬಗ್ಗೆ ಇವತ್ತು
ಅತಿ ಅವಶ್ಯಕವಾಗಿ ಪ್ರತಿಯೊಂದು ಮೊಹಲ್ಲಾಗಳಲ್ಲೂ ಇಂತಹ ಕಾರ್ಯಕ್ರಮಗಳು ನಡೆಸಲ್ಪಡುವುದು ಅನಿವಾರ್ಯವಾಗಿರುತ್ತದೆ. ಯಾಕೆಂದರೆ ಸಣ್ಣ ಪುಟ್ಟ ಮಕ್ಕಳು ನಮ್ಮ ಏರಿಯಾಗಳಲ್ಲೇ ನಮ್ಮ ಮೊಹಲ್ಲಾಗಳಲ್ಲೇ ಆ ಒಂದು ಮಾದಕ ವ್ಯಸನಕ್ಕೆ ದಾಸರಾದಂತಹ ಮಕ್ಕಳನ್ನು ಗುರುತಿಸಲು ಅಸಾಧ್ಯವಾದಂತಹ ರೂಪದಲ್ಲಿ ಇವತ್ತು ಮಾದಕ ವ್ಯಸನಗಳು ನಾಡಿನೆಲ್ಲೆಡೆ ಬೆಳೆದು ಬಂದಿರುವುದು ವಿಪರ್ಯಾಸದ ಸಂಗತಿಯಾಗಿರುತ್ತದೆ. ಅವರನ್ನು ತಿದ್ದಲು, ಅವರನ್ನು ಸರಿದಾರಿಗೆ ತರಲು ಹೆದರುವಂತಹ ಈ ಕಾಲದಲ್ಲಿ ಇಂತಹ ಕಾರ್ಯಕ್ರಮದ ಮುಖೇನವಾದರೂ ಅವರನ್ನು ತಪ್ಪು ದಾರಿಯಿಂದ ವಿಮುಕ್ತಗೊಳಿಸಿ ಸರಿದಾರಿಗೆ ತರಲು ಪ್ರಯತ್ನಿಸಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿರುತ್ತದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 77 ವರ್ಷಗಳಾದವು. ಭಾರತದ ಪ್ರತಿಯೊಂದು ಪ್ರಜೆಗಳಾದ ನಾವು ಈ ಸ್ವಾತಂತ್ರ್ಯ ದಿನವನ್ನು ಕೊಂಡಾಡುವಂತಹ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಅರ್ಥವು ಇವತ್ತು ಕಳೆಗುಂದಿದೆ ಎಂಬ ದುಃಖಕರವಾದ ಕೆಲವು ವಿಚಾರಗಳು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತಾ ಇದೆ. ಮಣಿಪುರದಲ್ಲಿ ನಡೆದ ಘಟನೆಗಳು, ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಘಟನೆಗಳು, ಅಸ್ಸಾಂನಲ್ಲಿ ನಡೆಯುತ್ತಿರುವ ಘಟನೆಗಳು, ಉತ್ತರ ಭಾರತದ ವಿವಿಧ ಜಾಗಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ನಮ್ಮ ಪ್ರತಿಯೊಬ್ಬ ಮುಸಲ್ಮಾನರ ಹೃದಯವನ್ನು ಮನಕುಲುಕುವಂತೆ ಮಾಡುತ್ತಾ ಇರುವುದು ವಿಪರ್ಯಾಸದ ಸಂಗತಿಯಾಗಿರುತ್ತದೆ. ಸ್ವಾತಂತ್ರ್ಯ ದಕ್ಕಿದೆಯಾದರೂ ಇವತ್ತು ನರಮೇಧಗಳು, ಜನಾಂಗೀಯ ಹತ್ಯೆಗಳು ಪ್ರತಿಯೊಂದು ರಾಜ್ಯಗಳಲ್ಲಿ ನಡೆಯುತ್ತಿರುವುದು ಅತ್ಯಂತ ದುಃಖಕರವಾಗಿರುತ್ತದೆ. ಮುಸಲ್ಮಾನ ಎಂಬ ಹೆಸರಿನಲ್ಲಿ, ಮುಖದಲ್ಲಿ ದಾಡಿ ಉಂಟು ಎಂಬ ಹೆಸರಿನಲ್ಲಿ, ತಲೆಯಲ್ಲಿ ಟೋಪಿ ಉಂಟು ಎಂಬ ಹೆಸರಿನಲ್ಲಿ, ಮುಸಲ್ಮಾನನ ಲಕ್ಷಣವು ಗೋಚರಿಸುತ್ತಿರುವಂತಹ ಹೆಸರಿನಲ್ಲಿ, ಗೋವುಗಳ ಹೆಸರಿನಲ್ಲಿ, ಮಸೀದಿಗಳ ಹೆಸರಿನಲ್ಲಿ, ಪುಣ್ಯ ಮಂದಿರಗಳ ಹೆಸರಿನಲ್ಲಿ ಇವತ್ತು ಜನಾಂಗೀಯ ಹತ್ಯೆಗಳು ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನ ಕನಸು ಅದರಿಂದ ಮುಕ್ತಿ ಹೊಂದಬೇಕು ಎಂಬುದಾಗಿರುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅಂತಹ ಎಲ್ಲ ಕೆಡುಕುಗಳಿಂದ, ಮಾದಕ ವ್ಯಸನಗಳಿಂದ ಹಾಗೂ ಮುಸಲ್ಮಾನನಿಗೂ ಹಾಗೂ ಇತರ ಸಮುದಾಯ ಬಾಂಧವರಿಗೂ ಆಗುತ್ತಿರುವಂತಹ ಎಲ್ಲ ನಷ್ಟ ನಾಶಗಳಿಂದ ಮುಕ್ತಿಗೊಳಿಸಿ ಪರಿಪೂರ್ಣ ಅರ್ಥಪೂರ್ಣವಾದ ಒಂದು ಸ್ವಾತಂತ್ರ್ಯವು ಭಾರತ ದೇಶಕ್ಕೆ ಸಿಕ್ಕಿ ಒಂದು ಉದಾತ್ತ ಸಂದೇಶ, ಶಾಂತಿ, ಸಹಬಾಳ್ವೆಯ ಪರಿಕಲ್ಪನೆಯೊಂದಿಗೆ ಮುಂದಕ್ಕೆ ಹೋಗಲು ಅಲ್ಲಾಹು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿ ನಾನು ವಿರಮಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಲ್ ಕರೀಂ ಜುಮಾ ಮಸೀದಿ ಅಧ್ಯಕ್ಷರಾದ ನನ್ನ ಆತ್ಮೀಯರಾಗಿರುವ ಮೊಹಮ್ಮದ್ ರವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಲ್ಲುಡಿಯನ್ನು ಹೇಳಿದಂತಹ ಅಲ್ ಕರೀಂ ಜುಮಾ ಮಸೀದಿಯ ಇಮಾಮರಾದ ಸಿರಾಜುದ್ದೀನ್ ಖಾಸಿಂ ಅವರೇ, ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಹೃದಯ ತಟ್ಟುವ ಮಾತುಗಳಿಂದ ಮನೋಜ್ಜವಾಗಿ ಎಂತಹ ಕಠಿಣ ವಿಷಯಗಳನ್ನು ಕೂಡ ನಮಗೆ ಉಣಿಸಬಲ್ಲಂತಹ ನಮ್ಮ ಜಿಲ್ಲೆಯ ಸಂಪನ್ಮೂಲವೇ ಆಗಿರುವಂತಹ ಮಾಸ್ಟರ್ ರಫೀಕ್ ಮಾಸ್ಟರ್ ರವರೇ, ನನ್ನ ಆತ್ಮೀಯರು, ಉತ್ತಮ ಮಾತುಗಾರರು ಆಗಿರುವಂತಹ ಹರ್ಷಫ್ ರೈಟ್ವೇರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಪ್ರತಿಭಾವಂತ ನಮ್ಮೆಲ್ಲರ ನೆಚ್ಚಿನ ಯುವ ನೇತಾರ ಬಹುಶಃ ನಂಡ ಪೆಂಗಲು ಎಂಬ ಕಾರ್ಯಕ್ರಮದ ಮೂಲಕ ಮನೆ ಮನೆಗೆ ಸಂತಸವನ್ನು ಹಂಚಿದಂತಹ ಯುಬಿ ಮೊಹಮ್ಮದ್ ರವರೇ, ವೇದಿಕೆಯಲ್ಲಿರುವ ಹಿರಿಯರಾದ ಬಾವಾಕನವರೇ, MH ರವರೇ, ಅದೇ ರೀತಿ ಈ ನೆಲದಿಂದ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ನಮ್ಮ ಉಳ್ಳಾಳದ ಆಡಳಿತವನ್ನು ಕೈಗೆ ಹಿಡಿದಂತಹ ನಗರ ಪಂಚಾಯತಿನ ಅಧ್ಯಕ್ಷರು ಆಗಿದ್ದಂತಹ ಜನಾಬ್ BH ಫಾರೂಕ್ ರವರೇ, ಮಿಲತ್ ನಗರ ಮಸೀದಿಯ ಅಧ್ಯಕ್ಷರಾದ ಖಲೀಲ್ ರವರೇ,
ಪ್ರತಿಭಾವಂತರನ್ನ ತಿದ್ದಿ ತೀಡಿ ಇನ್ನಷ್ಟು ಪ್ರತಿಭೆಗಳನ್ನು ಅವರಲ್ಲಿ ತುಂಬಿಸುತ್ತಾ ಈ ನೆಲಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟಂತಹ, ಇತ್ತೀಚೆಗೆ ಮತ್ತೆ ಒಂದು ಹುದ್ದೆಯನ್ನು ವಹಿಸಿರುವಂತಹ ಸ್ಕೌಟಿನ ACP ಆಗಿರುವಂತಹ KMK ಮಂಜನಾಡಿಯವರೇ ತನ್ನ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಅಷ್ಟೇ ಸೌಮ್ಯ ಸ್ವಭಾವದಿಂದ ಯುವಕರ ಮಧ್ಯೆ ಕಣ್ಮಣಿಯಂತೆ ಮಿಂಚುತ್ತಿರುವಂತಹ ತ್ವಾಹಾರ್ ಅವರೇ, ಆತ್ಮೀಯರಾದ ಅಲ್ತಾಫ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಈ ಪ್ರದೇಶದ ನೇತಾರರು, ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ರಫೀಕ್ ರವರು ಕೂಡ ನಮ್ಮ ರಾಜ್ಯ ಮಟ್ಟದ ಕಾವ್ಯಗೋಷ್ಠಿಗಳಲ್ಲಿ ಕವನಗಳನ್ನ ಮಂಡಿಸಿ ಅಲ್ಲಿ ವಿಜೇತರಾಗಿ ಬರುವುದನ್ನು ಕೂಡ ಕಂಡಿದ್ದಾರೆ. ರಫೀಕ್ ಅವರು ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿದ್ದಾರೆ. ಸ್ವಾಗತಿಸಿದಂತಹ ಫೈರೋಜ್ ರವರೇ, ಈ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ಸಹಕರಿಸುತ್ತಿರುವಂತಹ ಹಳೆಕೋಟೆಯ ಎಲ್ಲ ಪ್ರತಿಭಾವಂತ ಮತ್ತು ಹೃದಯವಂತ ಯುವಕರೇ, ಹಿರಿಯರೇ, ಸಹೋದರಿಯರೇ ಮತ್ತು ನನ್ನ ಮುದ್ದು ಮಕ್ಕಳೇ, ಹೆಚ್ಚನ್ನು ಮಾತಾಡುವುದಿಲ್ಲ. ಇವತ್ತು 76ನೇ ಸ್ವಾತಂತ್ರ್ಯೋತ್ಸವ ಅಂತ ನಮಗೆಲ್ಲರಿಗೂ ಗೊತ್ತು. ಸ್ವಾತಂತ್ರ್ಯ ಹೇಗಿದೆ, ಏನಾಗಿದೆ ಎಂಬುದನ್ನ ಉಸ್ತಾದರು ರೈಟ್ ಅವರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ನಾನು ಆ ಕಡೆ ಹೋಗುವುದಿಲ್ಲ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇವತ್ತಿನವರೆಗೂ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂತಹ, ಭಾರತದಲ್ಲಿ ಮನುಷ್ಯತ್ವವನ್ನು ಬೋಧಿಸಿದಂತಹ ಇಸ್ಲಾಂ ಧರ್ಮದ ಮದ್ರಸವಾಗಲಿ, ಮಸೀದಿಯಾಗಲಿ, ಅರಬಿಕ್ ಕಾಲೇಜುಗಳಾಗಲಿ ಇವತ್ತಿಗೂ ಯಾವುದೇ ವ್ಯಸನವಾಗಲಿ, ಯಾವುದೇ ಹರಾಮ್ ಕೋರ ಚಟಗಳಿಂದಾಗಲಿ ಇವತ್ತಿಗೂ ಅದು ಮುಕ್ತವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇವತ್ತಿಗೂ ಒಬ್ಬ ಗಾಂಜಾ ವ್ಯಸನಿ ಒಬ್ಬ ಮುಸಲ್ಯಾರಾಗಿ ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. ಇದು ಇಸ್ಲಾಮಿನ ಶ್ರೇಷ್ಠತೆ. ಇದು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿದಂತಹ ಪರಂಪರೆಯ ಉಸ್ತಾದರಂತಹ ಆ ಮಹನೀಯರ ಅನುಸರಣೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಿದ್ದೇನೆ. ಇವತ್ತು ಮಾದಕ ದ್ರವ್ಯಗಳಲ್ಲಿ ನಮ್ಮವರೇ ಹೆಚ್ಚಿದ್ದಾರೆ. ಅದೊಂದು ದುಃಖದ ವಿಷಯ. ಕೆಲವೇ ತಿಂಗಳುಗಳ ಹಿಂದೆ ಹಲವು ಮೆಡಿಕಲ್ ಕಾಲೇಜುಗಳಿಂದ ಯೂನಿವರ್ಸಿಟಿಗಳಲ್ಲಿ ಪ್ರಾಚಾರ್ಯರಾಗಿರುವಂತಹವರು ಕಲಿಯುವವರನ್ನ ಹಿಡಿದುಕೊಂಡು ಹೋಗುವ ಸೀನನ್ನು ನಾವು ನೋಡಿದ್ದೇವೆ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಇದ್ದರು, ಮುಸ್ಲಿಂ ಹುಡುಗಿ ಕೂಡ ಇದ್ದರು. ಅವರು MA MD ಎಂಬ ಅತ್ಯಂತ ಕ್ರೂರ ಮತ್ತು ಮನುಷ್ಯನನ್ನ ಕೆಲವೇ ವರ್ಷಗಳಲ್ಲಿ ಸಾವಿಗೆ ಆಹುತಿ ತೆಗೆಯುವಂತಹ ಆ ಮಾದಕ ದ್ರವ್ಯಕ್ಕೆ ಅವರು ಬಾಧ್ಯಸ್ಥರಾಗಿದ್ದರು. ಅವರದಲ್ಲಿ ಬಲಿಯಾಗಿದ್ದರು, ಅದಕ್ಕೆ ಪೀಡಿತರಾಗಿದ್ದರು. ಅದರಲ್ಲಿ ಕೇರಳದ ಧಾರ್ಮಿಕ ಪಂಡಿತರೊಬ್ಬರ ಮಗ ಅದರ ಕಿಂಗ್ ಪಿನ್ ಆಗಿದ್ದರು. ಅವರು ಕೂಡ MD, ಅವರು ಮತ್ತು ಕೂಡ MBBS ಕೂಡ ಮಾಡಿದ್ದಾರೆ. ಇನ್ನು ನಮ್ಮ ಹಲವು ಮುಸ್ಲಿಂ ಇದ್ರು. ವಿದ್ಯಾವಂತರಾದರೆ ಆ ವಿದ್ಯಾವಂತರಲ್ಲಿ ಕೂಡ ಈ ವ್ಯಸನ ಹೇಗೆ ಬರುತ್ತದೆ ಎಂಬುದನ್ನ ನಾವು ಆಲೋಚಿಸಬೇಕು. ಇವತ್ತಿನ ಸಿಲೆಬಸ್ಗಳು ಬರೀ ಪಾಸ್ ಮಾರ್ಕ್ ಅನ್ನು ಕೊಡ್ತದೆ ಹೊರತು ನಮಗೆ ನೈತಿಕವಾದ ಬುದ್ಧಿಯನ್ನು ಕೊಡುವುದಿಲ್ಲ. ನೀತಿ ಪಾಠ ಇವತ್ತು ಬಾಲವಾಡಿಯಿಂದ ಯೂನಿವರ್ಸಿಟಿವರೆಗೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅಂತಹ ಸಂದರ್ಭದಲ್ಲಿ ಹಳೆಕೋಟೆಯ ಈ ಡ್ರೀಮ್ಸ್ ಇಂಡಿಯಾ ಸಂಸ್ಥೆಯವರು ನಡೆಸುವಂತಹ ಈ ಕಾರ್ಯಕ್ರಮ ಅತ್ಯಂತ ಸಕಾಲಿಕ ಮತ್ತು ಅಷ್ಟೇ ಅರ್ಥಪೂರ್ಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಮಾದಕ ದ್ರವ್ಯಗಳಲ್ಲಿ ನಾನು ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕೆ ಪೀಡಿತರಾಗಿ ಇವತ್ತು ಅದರಿಂದ ಬಳಲಿ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲದ ಹಲವು ಯುವಕರನ್ನ 30ರಲ್ಲಿ 60ರ ಮುದಿತನವನ್ನು ಕಂಡ ಯುವಕರಿದ್ದಾರೆ. ಅವರನ್ನು ಗುರುತಿಸಿಕೊಂಡು ಅವರಿಗೊಂದು ಕ್ಲಾಸ್ ಕೊಡಿ. UB ಮೊಹಮ್ಮದ್ ಸಾಕು ಅವರಿಗೆ ಕ್ಲಾಸ್ ಕೊಡಲು, ಅಥವಾ ಮಾಸ್ಟರನ್ನೇ ಕರಿ, ರಫೀಕ್ ಮಾಸ್ಟರನ್ನೇ ಕರೀರಿ. ಬಹಳ ಸುಲಲಿತವಾಗಿ ಅವರು ಮನನವಾಗುವಂತೆ ಹೇಳಬಲ್ಲರು ಅಂತ ನಾನು ಭಾವಿಸ್ತೇನೆ. ಇದನ್ನು ಮಾಡಿ ಗಾಂಜಾ ಎಳೆಯುವವನಿಗೆ ನಾವು ವೃದ್ಧಿ ಕೊಡಬೇಕೇ ಹೊರತು, ಬಾರಲ್ಲಿರುವವನಿಗೆ ಕುಡಿತದ ಬಗ್ಗೆ ಹೇಳಬೇಕೇ ಹೊರತು, ಮಸೀದಿಯಲ್ಲಿ ಬಂದವನಿಗೆ ನಾವು ವ್ಯಸನದ ಬಗ್ಗೆ ಹೇಳಿದ್ರೆ ಅದು ಪರಿಣಾಮಕಾರಿಯಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಇದನ್ನು ಕೈಗೆತ್ತಿ ಖಂಡಿತ ನಿಮ್ಮಲ್ಲಿ ಬಹಳಷ್ಟು ನಿರೀಕ್ಷೆಗಳು ನಮಗಿದೆ. ಬಹುಶಃ ಉಳ್ಳಾಲದಲ್ಲಿ ಹಳೆಕೋಟೆ, ಮಿಲ್ಲತ್ ನಗರ ಮತ್ತು ಉಳ್ಳಾಲ ಬೈಲಂತಹ ಯುವಕರು ಇಂತಹ ಸಾಮಾಜಿಕ ಕೆಲಸಗಳಲ್ಲಿ ಮುಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇಲ್ಲಿ ಪ್ರತಿಭಾವಂತರಿದ್ದಾರೆ ಅಂತ ನಾನು ಮೊದಲೇ ಹೇಳಿದೆ. ಈ ಜಿಲ್ಲೆಗೆ UH ಹಮೀದ್ ಎಂಬ ನಾಯಕನನ್ನು ಕೊಟ್ಟ ನೆಲ ಇದು. ಉಳ್ಳಾಲಕ್ಕೆ ಮೊದಲ ಬಾರಿ ಒಬ್ಬ ಅಧ್ಯಕ್ಷನನ್ನು ಕೊಟ್ಟ UH ಫಾರೂಕ್ ಅನ್ನು ಕೊಟ್ಟಂತ ನೆಲ ಇದು. ಅಷ್ಟೇ ಸಣ್ಣ ವಯಸ್ಸಿನಲ್ಲಿ ಆಧ್ಯಾತ್ಮಿಕವಾಗಿ
ಹೆಚ್ಚು ಮಾತಾಡಬಲ್ಲ ಒಬ್ಬ ಯುವ ಮಾತುಗಾರರನ್ನ ಸೃಷ್ಟಿಸಿದಂತ ರೈಟ್ ವೇ ಅವರನ್ನ ಸೃಷ್ಟಿಸಿದಂತ ನೆಲ ಈ ಹಳೆಕೋಟೆ. UP ಅಂತಹ ಒಬ್ಬ ಸಮರ್ಥ ಯುವ ನಾಯಕರನ್ನ ಇವತ್ತು ಸೃಷ್ಟಿಸಿದಂತ ನೆಲ ಇದು. ಇನ್ನೂ ಬಹಳಷ್ಟು ಯುವ ಮುತ್ಸದ್ದಿಗಳು ಇಲ್ಲಿದ್ದಾರೆ, ಯುವ ಪ್ರತಿಭಾವಂತರಿದ್ದಾರೆ. ಅವರನ್ನೆಲ್ಲ ತೀಡಿ ಜೊತೆಗೆ ಈ ವ್ಯಸನಗಳ ಜೊತೆಗೆ ನೀವು ಮಸೀದಿಗೆ ಬರುವವರನ್ನ, ಅದರಲ್ಲೂ ಫಜರ್ ನಮಾಜ್ಗೆ ಬೆಳಗಿನ ಮುಂಜಾವದಲ್ಲಿ ಚುಮ್ ಚುಮ್ ಅನ್ನುವ ಚಳಿಯಲ್ಲಿ ಆ ಮಕ್ಕಳು ಹೇಗೆ ಬರುತ್ತಾರೆ, ಅವರು ಬಂದು ಹೇಗೆ ಇರುತ್ತಾರೆ ಎಂಬುದನ್ನು ಗುರುತಿಸಿಕೊಂಡು ಇವರಿಗೆ ಒಂದು ಮಾನ್ಯವಾದ ಒಂದು ಬಹುಮಾನವನ್ನು ಕೊಡ್ತಿದ್ದೀರಿ. ಬರೇ ಕಾಗದದ ಕಟ್ಟುಗಳನ್ನು ಕೊಡದೆ ಅತ್ಯಂತ ಆಕರ್ಷಕ ಮತ್ತು ಅಷ್ಟೇ ದುಬಾರಿ ಆಗಿರುವಂತಹ ಸೈಕಲ್ ಅನ್ನು ನೀವು ಕೊಡ್ತಾ ಇದ್ದೀರಿ. ಇದು ತುಂಬಾ ಒಳ್ಳೆಯ ಕೆಲಸ. ಅದೇ ರೀತಿ ನಮ್ಮ ಸಹೋದರಿಯರಿಗೆ ಇವತ್ತು ಹೊಲಿಗೆ ಯಂತ್ರವನ್ನು ಕೊಡ್ತಿದ್ದೀರಿ. ಉಳ್ಳಾಲಕ್ಕೆ ನೀವು ಮಾದರಿಯಾಗಿದ್ದೀರಿ. ನಿಮ್ಮನ್ನು ನಾವು ಅಭಿನಂದಿಸಬೇಕು. ಖಂಡಿತವಾಗಿಯೂ ಈ ಡ್ರೀಮ್ಸ್ ಸಂಘಟನೆಯವರನ್ನ ನಮ್ಮ ಜಮಾತಿನ ನೇತಾರರು, ನಮ್ಮ ಮಸೀದಿಗಳ ನೇತಾರರು, ರಾಜಕೀಯ ಮುಖಂಡರು ಗುರುತಿಸಿಕೊಳ್ಬೇಕಂತ ನಾನು ಇಲ್ಲಿ ಬಯಸ್ತಾ ಇದ್ದೇನೆ. ಖಂಡಿತವಾಗಿಯೂ UT ಖಾದರ್ ಅವರಿಗೆ ನಾನು ಈ ಬಗ್ಗೆ ಇವತ್ತು ರಾತ್ರಿಯೇ ಹೇಳ್ತಾ ಇದ್ದೇನೆ. ಇವತ್ತು ಅವರು ಅಮೆರಿಕಾದಲ್ಲಿ ಇಂಡಿಯಾದವರ ಮುಂದೆ ಭಾರತದ ಪವಿತ್ರ ಧ್ವಜವನ್ನು ಇವತ್ತು ಅರಳಿಸಿ ಮಾತಾಡುವುದನ್ನು ನೀವು ವಿಡಿಯೋ ಮೂಲಕ ಸಾಮಾಜಿಕ ಜಾಲದಲ್ಲಿ ಕಾಣಬಹುದು. ಒಬ್ಬ ಮುಸಲ್ಮಾನರ ಯುವ ಶಾಸಕನಿಗೆ ಇಷ್ಟೊಂದು ಗೌರವ ಬಂದಿರುವುದು ಅದು ನಮ್ಮ ಸಮಾಜದ ಹೆಮ್ಮೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭ ಕೋರುತ್ತಾ ಉತ್ತರೋತ್ತರ ಶುಭವನ್ನು ಈ ಸಂಸ್ಥೆಗೆ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ KMK ಮಂಜನಾಡಿಯವರನ್ನು ವೇದಿಕೆಗೆ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. 36ನೆಯ ಸ್ವಾತಂತ್ರ್ಯೋತ್ಸವ ಮತ್ತೊಂದು ಬಹಳಷ್ಟು ಪ್ರಾಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವಂಥ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಹಳೆಕೋಟೆಯಲ್ಲಿ 16 ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಒಂದು ಸಂಘಟನೆಯಾಗಿ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಪ್ರತಿ ವರ್ಷದಿಂದ ವರ್ಷಕ್ಕೆ ವಿನೂತನವಾದಂಥ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತನ್ನ ಚಟುವಟಿಕೆಗಳನ್ನು ಸಮಾಜದ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಾ ಇರೋದು ಬಹಳಷ್ಟು ಶ್ಲಾಘನೀಯ. ಇವತ್ತು ಬಹಳಷ್ಟು ಪ್ರಾಮುಖ್ಯವಾದಂತಹ ಒಂದು ಯೋಜನೆಯನ್ನ ಅವರು ಹಾಕಿಕೊಂಡಿದ್ದಾರೆ. ಇದು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಪ್ರಶಂಸನೀಯ ಮತ್ತು ಅವರನ್ನ ಹುರಿದುಂಬಿಸಬೇಕಾದಂತ ಒಂದು ಕಾರ್ಯಕ್ರಮ ಆಗಿದೆ. ಇಲ್ಲಿ ನಾವು 2 ಅಂಶಗಳನ್ನು ನೋಡ್ತೇವೆ. 40 ದಿವಸಗಳವರೆಗೆ ಸತತವಾಗಿ ಸುಬೈ ನಮಾಜಿಗೆ ಬಂದಂತ ಒಬ್ಬ ಮಗುವನ್ನ, ಹುಡುಗನನ್ನ, ವಿದ್ಯಾರ್ಥಿಯನ್ನ ಗುರುತಿಸಿಕೊಂಡು ಅವನಿಗೆ ಪ್ರೋತ್ಸಾಹದಾಯಕವಾಗಿ ನೀನು ಮುಂದೆ ನಡೆದುಕೊಂಡು ಬರುವುದು ಬೇಡ, ಸೈಕಲ್ ಅಲ್ಲಿ ಬಾ ಎಂಬಂತ ಒಂದು ಅವನಿಗೆ ಉಪದೇಶವನ್ನು ಕೊಡುವುದರೊಟ್ಟಿಗೆ ಅವನನ್ನ ಗುರುತಿಸಿದ್ದಾರೆ. ಇಲ್ಲಿ ನಾವು ನೋಡಬೇಕು, ಗುರುತಿಸಿದಂತ ಸಂದರ್ಭದಲ್ಲಿ ಆ ಗುರುತಿಸಿದವರು 40 ದಿವಸ ತಪ್ಪದೆ ನಮಾಜ್ ಮಾಡಿದ್ದಾರೆ ಎಂಬಂತಹ ಒಂದು ಸಂತೋಷವನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ. ಇದು ನಮ್ಮ ಸಮುದಾಯದಲ್ಲಿ ಬೇಕಾದಂತ ವಿಚಾರಗಳಾಗಿರ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಎಲ್ಲ ಕಾರ್ಯಕ್ರಮಗಳು ಖಾಲಿ ಭಾಷಣಗಳಿಗೆ ಸೀಮಿತವಾಗದೆ ಇಂಥ ಕಾರ್ಯಪ್ರವೃತ್ತವಾಗುವಂತ ಕಾರ್ಯಕ್ರಮಗಳು ನಮ್ಮಿಂದ ಆಗಬೇಕು. ಅದಕ್ಕೆ ಹಳೆಕೋಟೆಯಲ್ಲಿ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ನಾಂದಿಯಾಗಿದೆ ಅಂತ ಹೇಳಿಕೊಳ್ಳುತ್ತಾ, ಹಳೆಕೋಟೆಯಲ್ಲಿ ಬಹಳಷ್ಟು ಸಂಘಟನೆಗಳು ನಮ್ಮಲ್ಲಿದೆ. ಇದು ಬಹುಶಃ ಮುಂದಿನ ಎಲ್ಲ ಸಂಘಟನೆಗಳಿಗೂ ಪ್ರೇರಣೆಯಾಗಲಿ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ, ಸಂಘಟನೆಯಲ್ಲಿ ಒಂದು ಸಂಘಟನೆಯವರು ಒಂದು ಸಲ ಒಂದು ಮದುವೆ ಮಾಡಿಸಿದರೆ ಇನ್ನೊಂದು ಸಂಘಟನೆಯವರು ಬರುವ ವರ್ಷ 2 ಮದುವೆ ಮಾಡಿಸ್ತಾರೆ. ಒಂದು ಸಂಘಟನೆಯವರು ಒಂದು ಕ್ರಿಕೆಟ್ ಆಡಿಸಿದರೆ ಬರುವ ಸಂಘಟನೆಯವರು ಇನ್ನೊಂದು ಆಟವನ್ನು ಆಡಿಸ್ತಾರೆ. ಆದ್ರೆ ಇವತ್ತು ಪ್ರೇರಣೆಯಾಗಿ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಅವರು ಆ ಮಗುವನ್ನ ಸುಬೈ ನಮಾಜನ್ನ ತಪ್ಪದೆ ಇಮಾಮ್ ಜಮಾತಿನೊಂದಿಗೆ ಮಾಡುವಂತಹ ಒಂದು ಪ್ರೇರಣೆಯನ್ನು ಕೊಟ್ಟ ಕಾರಣ ನಮ್ಮಲ್ಲಿರುವಂತಹ ಎಲ್ಲ ಸಂಘಟನೆಗಳು ಮುಂದಿನ ದಿವಸಗಳಲ್ಲಿ ಮುಂದೆ ಇರುವಂತಹ ಮಸೀದಿ, ನಮ್ಮ ಪಕ್ಕದಲ್ಲಿ ಬಹಳಷ್ಟು ಮಸೀದಿಗಳಿವೆ, ಈ ಎಲ್ಲ ಮಸೀದಿಗಳ ಕಾವಾಲುಗಳಾಗಿ ಆ ವಿದ್ಯಾರ್ಥಿಗಳನ್ನು ಗುರುತಿಸಿ ಹಳೆಕೋಟೆಯಲ್ಲಿ ಮುಂದಿನ ದಿವಸದಲ್ಲಿ ಎಲ್ಲ ಮಕ್ಕಳು ದೊಡ್ಡವರಾದ ಯುವಕರಾದ ನಂತರವೂ ಸುಬೈ ನಮಾಜಿಗೆ ಸತತವಾಗಿ ಬರುವಂತಹ ಒಂದು ಪ್ರೇರಣೆಯನ್ನ ಎಲ್ಲ ಸಂಘಟನೆಗಳು ಮಾಡಬಹುದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ಪ್ರಾಸೆಸ್ ಈ ಸೈಕಲ್ ಕೊಡುವುದರಲ್ಲಿ ನಿಲ್ಲಕ್ಕಿಲ್ಲ, ಇದು ಕಂಟಿನ್ಯೂ ಆಗಿ ಮುಂದುವರಿಯುವಂತಹ ಒಂದು ಪ್ರೋಸೆಸ್ ಆಗಿದೆ. ಅವನ ಜೀವಮಾನ ಇಡೀ ಇದನ್ನು ಅವನು ಮಾಡಬೇಕಾಗಿದೆ. ಇದನ್ನು ಇವತ್ತು 76ನೇ
ಸ್ವಾತಂತ್ರ್ಯೋತ್ಸವದಂದು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಇದನ್ನು ನಾವೆಲ್ಲರೂ ತಂದೆ ತಾಯಿಗಳು, ಯಾಕಂದ್ರೆ ನಾವು ಯಾವತ್ತು ಬೆಳಿಗ್ಗೆ ಎದ್ದು ತಂದೆ ತಾಯಿಗಳು ನಮಾಜಿಗೆ ಹೇಳ್ತಾರೆ, ತಂದೆ ಮಸೀದಿಗೆ ಹೋಗ್ತಾರೆ. ಆದ್ರೆ ತಂದೆ ಮಸೀದಿಗೆ ಹೋಗುವಾಗ ತನ್ನ ಪಕ್ಕದಲ್ಲಿ ಅಥವಾ ತನ್ನ ರೂಮಿನ ಪಕ್ಕದಲ್ಲಿ ಮಲಗಿದಂತ ಮಗನನ್ನು ಕರೀಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಪಾಪ ಅವ್ರು ರಾತ್ರಿ ಲೇಟ್ ಆಗಿದೆ ಟಿವಿ ನೋಡಿ ಮಲಗುವಾಗ ಇನ್ನು ಸ್ವಲ್ಪ ಅವ್ರು ನಿದ್ದೆ ಮಾಡಲಿ ಅಂತ. ಇದು ತಂದೆಯು ಆ ಮಗುವಿನ ಮೇಲೆ ತೋರುವಂತ ಪ್ರೀತಿಯಲ್ಲ, ಆ ಮಗುವನ್ನ ಅವನತಿಯತ್ತ ಕೊಂಡು ಹೋಗುವಂತ ಒಂದು ಪ್ರೀತಿಯಾಗಿರ್ತದೆ. ಈ ಪ್ರೀತಿಗಳ ಮಧ್ಯದಲ್ಲಿ ಇವತ್ತು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಕೊಟ್ಟಂತ ಈ ಪ್ರೇರಣೆಯಿಂದಾಗಿ ನಾಳೆಯಿಂದ ಆ ತಂದೆಯವರು ಮಸೀದಿಗೆ ಬರುವಂತ ಸಮಯದಲ್ಲಿ, ಮಸ್ಜಿದಿಗೆ ಸುಬಾಯಿ ನಮಾಜಿಗೆ ಬರುವಂತ ಸಮಯದಲ್ಲಿ ತಮ್ಮ ಮಕ್ಕಳನ್ನು ಒಟ್ಟಿಗೆ ಕೈ ಹಿಡಿದುಕೊಂಡು ಬರುವಂತ ಒಂದು ಕಾರ್ಯ, ಒಂದು ಪ್ರೇರಣೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಇಂದ ಆಗ್ಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಂತರ ಇನ್ನೊಂದು ಬಹಳಷ್ಟು ಪ್ರಾಮುಖ್ಯವಾದುದು, ನನ್ನ ಆತ್ಮೀಯ ಮಿತ್ರ, ನಮಗೆ ಬಹಳಷ್ಟು ಹೆಮ್ಮೆ ಎನಿಸ್ತದೆ. ಯಾಕಂದ್ರೆ ಬಹುಶಃ ರಫೀಕ್ ಮಾಸ್ಟರ್ ಅವರು ತನ್ನ ಅಧ್ಯಾಪನ ವೃತ್ತಿಯನ್ನ ಪ್ರಾರಂಭಿಸಿದ್ದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನ ಅಧೀನ ಸಂಸ್ಥೆಯಲ್ಲಿ. ಇವತ್ತು ಜಿಲ್ಲಾ ಮಟ್ಟದ ಒಬ್ಬ ಅತ್ಯುನ್ನತ, ರಾಜ್ಯ ಮಟ್ಟದ ಒಂದು ಅತ್ಯುನ್ನತವಾದಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕಾರ್ಯನಿರ್ವಹಿಸುವಂತ ಈ ಸಮಯದಲ್ಲಿ ಒಂದು ಅತ್ಯುತ್ತಮವಾದಂತಹ ಕೈತುಂಬ ಸಂಬಳ ಬರುವಂತ ಒಂದು ಕೆಲಸವನ್ನು ಬಿಟ್ಟು ಬಂದಿದ್ದಾರೆ. ಇದು ನನಗೆ ಅಡಚಣೆ ಆಗಬಾರ್ದು, ಇದು ನನ್ನ ಪರಿಧಿ ಆಗಬಾರ್ದು, ನನ್ನ ಪರಿಧಿ ಸಮುದಾಯದಲ್ಲಿ ದೊಡ್ಡದಾಗಿದೆ, ಅಲ್ಲಿ ನಾನು ಕಾರ್ಯನಿರ್ವಹಿಸಬೇಕು ಅಂತೇಳಿ ಬಂದು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾವು ಮಾದಕ ದ್ರವ್ಯಗಳನ್ನ ಬಳಸಬಾರದು ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ಅವರು ಬಂದು ಇವತ್ತು ಹೋಗ್ತಾರೆ, ನಮಗೆ ಕೇಳ್ತಾರೆ. ಈಗ ನಾವು ಕೂತವರು ಯಾರು ಒಂದು ಪುಸ್ತಕವಾಗಲಿ ಪೆನ್ನಾಗಲಿ ಹಿಡಿದವರಿಲ್ಲ. ಅವರು ಏನು ಕಿವಿಯಲ್ಲಿ ಹೇಳ್ತಾರೆ ಅಷ್ಟನ್ನು ಮಾತ್ರ ನಾವು ಕೇಳಿಕೊಳ್ತೇವೆ. ಅದು ಕಂಪೌಂಡಿನಿಂದ ಹೊರಗೆ ಹೋಗುವಾಗ ಇರುತ್ತಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಇದನ್ನ ನಮ್ಮ ಸಂಘಟನೆಯವರು ಸತತವಾಗಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ಮದ್ಯ ವ್ಯಸನಿಗಳು ಅಂತ ಹೇಳಿದ್ದಾರೆ. ಏನಂದ್ರೆ ಶರಾಬು ಕುಡಿಯಬಾರ್ದು, ಕಳ್ಳ ಕುಡಿಯಬಾರ್ದು ಅಂತ ಹೇಳುವಂತ ಸಮಯದಲ್ಲಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಏನು ಪ್ರಯೋಜನ ಇಲ್ಲ. ಶಾಲೆಯ ವಿದ್ಯಾರ್ಥಿಗಳಿಗೆ ನಾವು ಹೇಳಿದಾಗ ಆ ಮಕ್ಕಳು ಏನಾಗ್ತಾರೆ ಅಂದ್ರೆ ಏನೊಂದು ನೋಡುವಂತ ಸನ್ನಿವೇಶ ಇರ್ತದೆ. ಫಾರೂಕುಲ್ಲಾ ಅವರು ಹೇಳಿದಾಗೆ ಅದು ಅವರನ್ನು ಗುರುತಿಸಿಕೊಂಡು 10 ಮಂದಿಯೋ 20 ಮಂದಿಯೋ 50 ಮಂದಿಯೋ ಅವರನ್ನು ಗುರುತಿಸಿಕೊಂಡು ಒಂದು ದಿವಸ ನಮ್ಮ ಹಳೆಕೋಟೆ ಶಾಲೆಯಲ್ಲಿ ಅಥವಾ ಹಳೆಕೋಟೆ ಮದರಸದಲ್ಲಿ ನಾವು ಅವರನ್ನು ಸೇರಿಸಿಕೊಂಡು ರಫೀಕ್ ಮಾಸ್ಟರ್ನ್ನು ಕರಿಬೇಕು, ರೈಟ್ ವೇ ಅವರನ್ನು ಕರಿಬೇಕು, ಫಾರೂಕುಲ್ಲಾ ಅವರನ್ನು ಕರಿಬೇಕು, UB ಮೊಹಮ್ಮದ್ ಅನ್ನು ಕರಿಬೇಕು. ಆ ಮೂಲಕ ಅವರಿಗೆ ನಾವು ಜ್ಞಾನವನ್ನು ನೀಡುವಂತ ಒಂದು ಕೆಲಸ ಆಗಬೇಕು. ಇದು ಬಹುಶಃ ಮುಂದಿನ ದಿವಸಗಳಲ್ಲಿ ನಾನು ಡ್ರೀಮ್ ಇಂಡಿಯಾ ಫೌಂಡೇಶನ್ ಅವರಿಗೆ ಒಂದು ಹೋಮ್ವರ್ಕ್ ಕೊಟ್ಟಾಗಿಯೂ ಆಗುತ್ತೆ ಅಂತ ಅನಿಸ್ತೇನೆ. ನಿಮಗೊಂದು ಮನೆ ಕೆಲಸ, ಇನ್ನು ಬರುವ ಸ್ವಾತಂತ್ರ್ಯೋತ್ಸವದ ದಿವಸ ಮಾತ್ರ ನಾವು ಮಾಡುವುದಲ್ಲ. ನಾಳೆಯಿಂದ ಅಧ್ಯಕ್ಷರೇ ಡ್ರೀಮ್ ಇಂಡಿಯಾದ ಅಧ್ಯಕ್ಷರೇ, ನಿಮಗೆ ನಾಳೆಯಿಂದ ನಾವು ಸತತವಾಗಿ ಈ ಕೆಲಸದಲ್ಲಿ ಕೈ ಹಾಕಿದಾಗ ಖಂಡಿತವಾಗಿಯೂ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ಒಂದು ಮಾತನ್ನು ನಾನು ಹೇಳ್ತೇನೆ, ರಫೀಕ್ ಸರ್ ಗೊತ್ತು, ರೈಟ್ ವೇ ಅವರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಒಂದು ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಲ್ಲಿ ಮದ್ಯವರ್ಜನ ಶಿಬಿರ ಅಂತೇಳಿ. ಅದರಲ್ಲಿ ನಾನು ಸಹ ಒಬ್ಬ ಸದಸ್ಯನಾಗಿದ್ದೇನೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲೆಲ್ಲ ಕಲ್ಲು ಕುಡಿಯುವವರಿದ್ದಾರೆ, ಎಲ್ಲೆಲ್ಲ ಶರಾಬು ಮಾಡುವವರಿದ್ದಾರೆ, ಅವರನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಅದರ ಖರ್ಚು ನಾವು ಊರಿನವರು ಯಾರು ಕೊಡ್ಲಿಕ್ಕಿಲ್ಲ, ಅದರ ಸಂಪೂರ್ಣವಾದ ಖರ್ಚನ್ನು ಅಲ್ಲಿಂದಲೇ ಭರಿಸಿಕೊಂಡು ಇವತ್ತು ಸಾಧಾರಣ 1000ಕ್ಕಿಂತಲೂ ಜಾಸ್ತಿ ಕ್ಯಾಂಪುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅದರ ಅರ್ಧ ಭಾಗದಷ್ಟು ಕ್ಯಾಂಪನ್ನು ನಮ್ಮ ಉಳ್ಳಾಳದಲ್ಲೇ ಮಾಡಿದ್ದಾರೆ. ಉಳ್ಳಾಳವನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡಿದ್ದಾರೆ. ಅಂತ ವ್ಯವಸ್ಥೆ ನಮ್ಮ ಸಂಘಟನೆಗಳ ಮೂಲಕ ಆಗಬೇಕು. ಅದು ಹಳೆಕೋಟೆಯಲ್ಲಿ ಬಹಳಷ್ಟು ಸುಲಭವಾಗಿ ಮಾಡಬಹುದು. ಹಳೆಕೋಟೆಯಲ್ಲಿ ಒಂದೊಂದು ಸಂಸ್ಥೆ ಸ್ವತಂತ್ರವಾಗಿರುವಂತದ್ದಲ್ಲ, ಅದರ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತೇಳಿ ಒಂದಿದೆ. ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಇದೆ. ಆ ಒಕ್ಕೂಟದವರು ಇಂಥ ಕಾರ್ಯಕ್ರಮ ಮಾಡುವಾಗ ಎಲ್ಲ ಸಂಘಟನೆಯವರು ಒಂದು ಕಾಂಟ್ರಿಬ್ಯೂಷನ್ ಮಾಡಿದರೆ ನಾವು ಸತತವಾಗಿ ಪ್ರತಿ ವಾರದಲ್ಲಿ ಶನಿವಾರ ಆದಿತ್ಯವಾರ ಇಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾಡಿದಾಗ ಬಹುಶಃ ನಮ್ಮ ಇಲ್ಲಿ ಅಂತ ಒಂದು ಶಾಂತಯುತವಾದಂಥ ವಾತಾವರಣವನ್ನು ನಿರ್ಮಿಸಲಿಕ್ಕೂ ಸಾಧ್ಯತೆ ಇದೆ. ಎಲ್ಲ ನನ್ನ ಸಹೋದರರಲ್ಲಿ ಹೇಳುವುದು ಅಂದರೆ, ಮಾದಕ ವಸ್ತುವಾಗಲಿ ಮದ್ಯಪಾನವಾಗಲಿ ಇದನ್ನು ನಾವು ಕುಡಿಯುವಂತ ಸಮಯದಲ್ಲಿ ತಾತ್ಕಾಲಿಕವಾದಂಥ ಒಂದು ಸಂತಸ ನಮ್ಮಲ್ಲಿದ್ದರು. ನಮಗೆ ತಾಯಿ ಯಾರು, ಸಹೋದರಿ ಯಾರು, ತಂದೆ ಯಾರು, ಇದೆಲ್ಲವನ್ನು ನಾವು ನೋಡ್ಲಿಕ್ಕೆ ಆ ಸಮಯದಲ್ಲಿ ಸಾಧ್ಯ ಇಲ್ಲ. ಮೊನ್ನೆ ನಾವು ನೋಡ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ಮಗ ತಂದೆ ಮತ್ತು ತಾಯಿ ಇಬ್ಬರನ್ನು ಕೊಲ್ತಾನೆ.
ತಂದೆಯನ್ನು ಕೊಲ್ತಾನೆ, ತಾಯಿಯನ್ನು ಕೊಲ್ತಾನೆ, ಹೆಂಡತಿಯನ್ನು ಕೊಲ್ತಾನೆ. ಈ ಎಲ್ಲ ವಿಚಾರಗಳು ಬರುವುದು ಹೇಗೆ ಅಂತ ಹೇಳಿದ್ರೆ ಆ ಬುದ್ಧಿಮತ್ತೆಯು ಅವನ ಸ್ವಾಧೀನದಲ್ಲಿ ಇಲ್ಲದಾಗ ಮಾತ್ರ. ಆ ಸ್ವಾಧೀನದಲ್ಲಿ ಇಲ್ಲದಾಗ ಹೇಗೆ ಆಗ್ತದೆ ಅಂತೇಳಿ ಇಂಥ ಮಾದಕ ಪದಾರ್ಥಗಳು ನಮ್ಮ ದೇಹದ ಒಳಗೆ ಹೋದಾಗ ಆಗುತ್ತೆ. ಈ ಬಗ್ಗೆ ಬಹುಶಃ ನಮ್ಮ ರೈಟ್ ವೇವರವರು ಇವರೆಲ್ಲರೂ ಸೇರಿಕೊಂಡು ಒಂದು ಯೋಜನೆಯನ್ನು ಹಾಕಿಕೊಂಡಾಗ ಉಳ್ಳಾಳದಲ್ಲಿರುವಂತಹ ಎಲ್ಲ ಸಂಘಟನೆಗಳನ್ನ ಒಂದು ಸಮಯದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಕರೆದು ಈ ವಿಚಾರ ವಿನಿಮಯವನ್ನು ಮಾಡಿದಾಗ ಇದು ಹಳೆಕೋಟೆಗೆ ಅಲ್ಲ, ಐತಿಹಾಸಿಕವಾಗಿ ಉಳ್ಳಾಳಕ್ಕೆ ಒಂದು ಮಾರ್ಗದರ್ಶನವಾಗಲಿ. ಅದೇ ರೀತಿಯಲ್ಲಿ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಅವರು ಇದು ಒಂದು ಕಾರ್ಯಕ್ರಮ ಅಲ್ಲ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಕಾರ್ಯಗಳಿಗೆ ನಮ್ಮ ಶಾಲೆಗೆ ಬೇಕಾದಂತ ಸಂದರ್ಭದಲ್ಲಿ, ಶಾಲೆಗೆ ಬೇಕಾದಂತ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೆ, ಸ್ಪೋರ್ಟ್ಸ್, ಅವರ ವಿದ್ಯಾರ್ಥಿಗಳ ಟ್ಯಾಲೆಂಟ್ ಅನ್ನ ಬಹುಶಃ ಪರೀಕ್ಷೆ ಮಾಡುವಂತ ಸಮಯ, ಇದೆಲ್ಲದರಲ್ಲಿಯೂ ಅವರು ಕೈಯಾಡಿಸ್ತಾ ಇದ್ದಾರೆ. ಕರುಣಾಮಯನಾದ ಅಲ್ಲಾಹನು ಸೈಯದ್ ಮದನಿ ಅವರ ಬರ್ಕತಿನಿಂದ ಅವರ ಉತ್ತಮವಾದ ಉದ್ದೇಶಗಳು ಏನೆಲ್ಲ ಇಟ್ಕೊಂಡಿದ್ದಾರೋ ಅದೆಲ್ಲವನ್ನ ಮುಂದಿನ ದಿವಸಗಳಲ್ಲಿ ಈಡೇರಿಸುವಂತಾಗಲಿ ಎಂದು ಕೇಳಿಕೊಳ್ಳುತ್ತಾ, ನನ್ನೆಲ್ಲ ಹಿರಿಯರಿಗೆ ನಾನು ಒಂದು ವಿನಂತಿಸಿಕೊಳ್ಳುವುದಂತಲೇ, ಇಂಥ ಯುವಕರು, ಅಲ್ಲಿಗೆ ಯುವಕರು ಮಾತ್ರ ಇದ್ದಾರೆ, ಅಲ್ಲಿ ಬಹುಶಃ ದುಡಿಯುವವರು ಕೆಲವು ಮಂದಿ ಮಾತ್ರ ಇದ್ದಾರೆ. ಅವರಲ್ಲಿದ್ದಂತ ಯಾವುದೋ ಒಂದು ಸ್ವಲ್ಪ ಅಂಶವನ್ನು ಸಮಾಜಕ್ಕೆ ಚೆಲ್ಲುತ್ತಾ ಇದ್ದಾರೆ. ಆ ಚೆಲ್ಲುವಂತ ಸಮಯದಲ್ಲಿ ಆರೋಗ್ಯಯುತವಾದಂತ ನಾವು ಅವರಿಗೆ ಸಹಾಯವನ್ನ, ಉತ್ತಮವಾದಂತಹ ಸಲಹೆಗಳನ್ನ ಮತ್ತು ನಮ್ಮಲ್ಲಿ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಇಲ್ಲದಿದ್ದರೂ ನಮ್ಮ ಮನಸ್ಸಿನಿಂದ, ನಮ್ಮ ದೇಹದಿಂದ ನಾವು ಉತ್ತಮವಾದಂತಹ ಸಹಕಾರವನ್ನು ನೀಡುವುದರೊಂದಿಗೆ ಆ ಸಂಸ್ಥೆಯನ್ನು ಮುಂದೆ ಬರಲಿಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಸಹಕರಿಸೋಣ ಅಂತ ಹೇಳಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ISM ಇಸ್ಮಾಯಿಲ್, ಮಂಗಳೂರು ರಿಯಾಜ್, ಸಿರಾಜ್ ಹೊಂಬೆಳಕು, ಇಮ್ರಾನ್, ರಫೀಕ್, ಫಾರೂಕ್ NMPT, ಲತೀಫ್ ಕರಾದಂತಹ ಜನಾಬ್ ಮೊಹಮ್ಮದ್ ಯುಬೀರ್ ಅವರು ಒಂದೆರಡು ನಿಮಿಷ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವೇದಿಕೆಲ್ ಆಸೀನ್ ರೈತುಲ್ಲ ಬೋಲ್ತು ಇರಾಯತ್ತು ಹಿರಿಯ ಮಾರ್ಗದರ್ಶಕಮಾರ್, ಉಲಮಾಕಮ್ಮಾರ್, ವೇದಿಕೆರು ಮುನ್ನೋലുള്ള ಬೋಲ್ತು ಎಲ್ಲ ಸಹೋದರಿಮಾರ್, ಸಂಘಟಕಮ್ಮಾರ್, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ, അള്ളാഹുരോ അപാരമായ അനുഗ്രഹത്തിൽ ಬಹುಶಃ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ഒരു ಕಾರ್ಯಕ್ರಮತ್ತು, നല്ലൊരു ಕಾರ್ಯಕ್ರಮತ್ತು, ಅತಿ ಅಗತ್ಯമായ ഒരു ಕಾರ್ಯಕ್ರಮತ್ತು വെച്ചിട്ടുണ്ട്. ಹಲಕೋಟೆರು ವಿಶೇಷತೆ ಅಂದರೆ ಚೆನ್ನಟಾಂಗಿ ಪರಸ್ಪರ ಕೋಆಪರೇಟ್ ಆಗಿರಬಹುದು, ಸಹಕಾರ ಆಗಿರಬಹುದು, വലിയൊരു മനസ്സ് ಬಹುಶಃ ഇങ്ങനെ നമുക്ക് ಬೇರೆ ಪ್ರದೇಶത്തിൽ ಕಾಣೋಕ್ಕೂ ಸಾಧ್ಯವಿಲ್ಲ. ഒരു ಸಂಘಟನೆ ഒരു ಕಾರ್ಯಕ್ರಮ ಹಾಕುಮತ್ತಕ್ಕೂ ಏನಾದ್ರು ಸಂಘಟನೆ ಕೈ ಜೋಡಿಸರು ಪರಸ್ಪರ ಬೇರೆ ಬೇರೆ ರೀತಿರೋ ಸಹಕಾರ ಹಾಕಿ ಉಂಟು ಒಟ್ಟೊಟ್ಟಿಗೆ ಆ ಸಹೋದರ ಬಂದತ್ತು ಗಟ್ಟಿಯಾಯ್ತು ಬಿಡಿಸಬಲ್ತು. ಈ ಒಂದು ಪ್ರದೇಶ ಹಲಕೋಟೆ ನಕ್ಕೆ ಚೆಮ್ಮೆ ಅಭಿಮಾನತುಳ್ಳ ಬೋಲ್ತು ಹೆಮ್ಮೆ ಪಡ್ರ ಬೋಲ್ತು ಬೆಲ್ಲ ಪ್ರದೇಶ ಅಂಚಲಕ್ಕೂ ನಾನು ಇಷ್ಟಪಟ್ಟುಂಟಲ್ಲ. ಬಹುಶಃ ಇಂಡಿ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಈ ಸ್ವಾತಂತ್ರ್ಯೋತ್ಸವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಅವ್ರ ಜಂಡು ನಿಮಿಷ ಮಾತ್ರ ನಾನು ಚೆಲ್ಲಕ್ಕೆ ಇಷ್ಟಪಟ್ರೆ ഞങ്ങൾ ഈ സ്വാതന്ത്ര്യത്ത് എല്ലാ ക്ഷേത്രത്തിലും സമ്പൂർണമായിട്ടുള്ള പോലത്തെ ഒരു സ്വാതന്ത്ര്യത്തിക്കനായ ಪ್ರತಿಯೊರು ಈ ದೇಶತ್ತು ಕಟ್ಟಕಡರ ಪ್ರಜೆ ಕೂಡ ಎಲ್ಲ ರೂಪದ ಸ್ವಾತಂತ್ರ್ಯ ಅನುಭವಿಕೊಂಡು ഒരു ಸಮುದಾಯ ಈ ದೇಶತ್ತು ಎಲ್ಲ ರೀತಿಯ ಹಕ್ಕರು ಎಡ್ಕೊನುಂಟಾಯಂಗಿ ಜಂಡ ಕ್ಷೇತ್ರ ವೆರಿ ಇಂಪಾರ್ಟೆಂಟ್ ಆಯ್ತಿಕ್ಕರು. ಒಂದು ರಾಜಕೀಯമായിട്ടുള്ള ಸಬಲೀಕರಣ, ಜಂಡ ಮತ್ತದು ಆರ್ಥಿಕ ಸಬಲೀಕರಣ. ಬಹುಶಃ ಈ ಆರ್ಥಿಕ ಕ್ಷೇತ್ರದ್ದು
ദേശീയ മട്ടത്തോ മുസ്ലിം സമാജത്തോ ഒരു ചിത്രണത്തെ ഞങ്ങൾ നോക്കിയിട്ടായെങ്കിൽ ചെമ്മ ദുർബലമായിട്ടുള്ള പോലത്തോ ആർത്ഥികമായിട്ട് ദുർബലമായിട്ടുള്ള പോലത്തോ ഒരു സമുദായ ഭാരതത്തിലിരിക്കുന്ന ഒരു സമുദായ അത് മുസ്ലിം സമുദായ ആയിട്ടിക്കರು. അപ്പൊ ഞങ്ങള് ಆರ್ಥಿಕ ಕ್ಷೇತ್ರದ ಸಬಲೀಕರಣದ ಬಗ್ಗೆ ನಂಗೆ ಚಮ್ಮ ಡೀಪ್ ಆയിട്ട് ಆಲೋಚನೆ ಹಾಕೋನವರು ಪರಸ್ಪರ ಸಹಕಾರ ಹಾಕೋನವರು ಬಸ್ ಸ್ಪೆಷಲಿ ಮುಸ್ಲಿಂ ಸಮುದಾಯത്തിൽ ಬ್ಯಾರಿ ಸಮುದಾಯ ಎಲ್ಲ ಅವತ್ತೂ ಮೊರಾರ್ಥ ಕಚ್ಚೋಡ ಹಾಕ್ರಾಲ್ ಎಲ್ಲ ಕುಟುಂಬದಲ್ಲಿ ಇಕ್ಕೋನವ್ರು ಬ್ಯಾರಿ ಸಮುದಾಯದ ಸ್ಪೆಷಲ್ ಆയിട്ട് ಕಚ್ಚೋಡ ಹಾಕ್ರಂಕ್ ಸಪೋರ್ಟ್ ಹಾಕ್ರ ಬೋಲ್ತು ಅಂಗಕ್ಕೆ ಇನ್ವೆಸ್ಟ್ ಹಾಕ್ರು ಅಂಕ ಗೈಡ್ ಹಾಕ್ರು ಅಂಗಲ ಮೋಟಿವೇಟ್ ಹಾಕ್ರು ಅಂಗಲ ಈ ಫೀಲ್ಡ್ಗೆ ಧೈರ್ಯ ಕೊಡ್ಕರ ಬೋಲ್ತು ഒരു ಫೌಂಡೇಶನ್ ഒരു ಪ್ಲಾಟ್ಫಾರ್ಮ್ ಅಗತ್ಯತೆ ಕೂಡ ಉಂಟು. ಬಹುಶಃ ഹലക്കോട്ടിൽ ഞങ്ങൾ ഏറെ രൂപത്തിൽ ഒരു ആർത്ഥിക സബലീകരണത്തിക്ക് ಬೆಂಬಲ ಕೊಡ್ಕ ಸಪೋರ್ಟ್ ಹಾಕೊಂಡು ಚೆಲ್ಲಂಟಾയെങ്കിൽ ഒരു പെയിന്റിംഗ് കോൺട്രാക്ടർ ഒരു ജാഗയിൽ പണിയാക്കുമ്പോഴത്തേക്ക് അവിടെ പ്ലംബർ അങ്ങ് വേണുണ്ടായെങ്കിൽ തൻ്റെ ചെങ്ങായി തൻ്റെ നിരക്കര ಅಥವಾ ಈ ರಾಯത്തുള്ള പോലത്തെ ഏതൊരു പ്ലംബർ കോൺട്രാക്ടർക്ക് ഫോൺ ಹಾಕಿತ್ತು ಆ ಪಣಿ ಎಡ್ತಿತ್ತು ಕೊಡ್ಕೊಂಡು ಪರಸ್ಪರ ಬಿಸ್ನೆಸ್ ಶೇರಿಂಗ್ ಕಾನ್ಸೆಪ್ಟ್ ಎತ್ತಿಕ್ಕಿರೋದು. ನಂಗೆ എന്തെങ്കിലും ഒരു ഫീൽഡിൽ പണിയാക്കിണ്ടിരിക്കുമ്പോൾ ಬೇರೆ ഒരു കോൺട്രാക്ടർ ಬೇರೆ ഒരു ഫീൽഡർ ഒരാളെ അകത്തിന്നിട്ടാകുമ്പോഴത്തേക്കു അവിടെ ഞങ്ങൾ അങ്ങനെ ടച്ച് ആക്കിത്ത് കൊടുക്കರು പരസ്പര ഷെയറിംഗ് ആക്കിರೋ പോലത്തെ ವ್ಯವಸ್ಥೆ ഞങ്ങൾ ഉണ്ടാക്കുന്നു. അതുപോലെ തന്നെ ബിസിനസ് ഫീൽഡിൽ ഞങ്ങൾ ചെന്നിട്ടായെങ്കിൽ സ്പെഷ്യലി മുസ്ലിം സമുദായത്തിക്ക് ഞങ്ങൾ ചെമ്മ ആദർശ ವ್ಯಕ್ತಿಮಾರ ಚೆಲ್ರ. ಸೊ ಚೆಮ್ಮ ವಿಷಯತ್ತು ಇದರಲ್ಲಿ ಚೆಲ್ಲಕ್ಕಿಂತ ಬಹುಶಃ ತೆಲ್ಲ ಯಾರ ಉಂಡೆ. ಅಸ್ಲಾಂ ಅಲೈಕುಂ. ಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಇವತ್ತು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ರವರು ಹಮ್ಮಿಕೊಂಡ ಉದ್ಘಾಟನೆ ಮಾತ್ರ ಅಂತ ಹೇಳಿ ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಉದ್ಘಾಟನೆಗೊಂಡು ಪ್ರತಿ ಮನೆಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮ ಇದಾಗಬೇಕಾಗಿದೆ. ಅದಕ್ಕಾಗಿ ನಾನು ಇದನ್ನು ಉದ್ಘಾಟನಾ ಕಾರ್ಯಕ್ರಮ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಯಾವತ್ತು ಮೈಕಿನ ಮೇಲೆ ಮೈಕ್ ಹಿಡಿದು ಮಾತಾಡಿ ಸಭೆಯಲ್ಲಿ ಕೂರುವಂಥ ಜನ ಕೂಡ ಎಲ್ಲ ಸಭ್ಯರೇ. ಹೆಚ್ಚಿನ 99% ಜನ ಸಭ್ಯರಿರ್ತಾರೆ. ಮಹಿಳೆಯರಿರ್ಬೋದು ಅಥವಾ ಮಹನೀಯರಿರ್ಬೋದು. ಆದರೆ ನಾವು ಮನೆಗೆ ಹೋಗಿ ಈ ಬಗ್ಗೆ ಎಚ್ಚರಿಕೆ ಕೊಡುವಂಥ ಕಾಲ ಈಗ ಸನ್ನಿಹಿತವಾಗಿದೆ. ಯಾಕೆಂತ ಹೇಳಿದರೆ ಚಾಕ್ಲೇಟ್ ಮೂಲಕ ಮಾದಕವನ್ನು ಹರಡುವಂಥ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಇದು ಎಲ್ಲಿ ಅಂತ ಹೇಳಿದರೆ ಎಲ್ಲಿ ಕಾಲೇಜ್ ಪಕ್ಕದಲ್ಲಿರುವಂಥ ಚಾಕ್ಲೇಟ್ ಅಂಗಡಿಗಳ ಮುಖೇನವೇ ಈಗ ಮಾದಕ ವ್ಯಸನ ಆಗ್ತಾ ಇದೆ. ಅದು ಬಿಡಿ, ನಾನೀಗ ನೇರವಾಗಿ ಮಾತಾಡ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಹಳೆಕೋಟೆಯಲ್ಲಿ ಕೂಡ MDM ಮಾರಾಟದ ಕೇಂದ್ರ ಕೂಡ ತೆರೆದಿದೆ. ಇದನ್ನು ಕೂಡ ನಾವು ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಪ್ರತಿಯೊಬ್ಬರು. ಯಾಕೆಂತ ಹೇಳಿದರೆ ಇವತ್ತು ನಾಳೆ ನಮ್ಮ ಮಕ್ಕಳು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಗಮನಿಸಬೇಕಾಗಿದೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಚಾಕ್ಲೇಟ್ ಕೊಡುವಾಗ ಚಾಕ್ಲೇಟ್ ಅಂಗಡಿಯಲ್ಲಿ ಕೂಡ ಮೊನ್ನೆ ಚಾಕ್ಲೇಟ್ ಮಾರುವಂಥ ಅಂಗಡಿ ಸಮೇತ ಎಲ್ಲರನ್ನ ಎತ್ತಿಕೊಂಡು ಜೈಲಿಗೆ ಸೇರಿಸಿದಂಥ ನಿಮಗೆ ಆ ಒಂದು ಪತ್ರಿಕಾ ಇದನ್ನು ನೋಡಿರ್ಬೋದು. ಇವತ್ತು ಪತ್ರಿಕೆಯಲ್ಲಿ ವಾರ್ತಾ ಭಾರತಿಯಲ್ಲಿ ಕೂಡ MDM ಮಾರಾಟದ 3 ಯಾರಂತ ಹೇಳಿದರೆ ಯಾರಿಗೆ ಹರಾಮಾಗಿ ನಿಷೇಧಿಸಲ್ಪಟ್ಟಿದೆಯೋ ಅಂಥ ಸಮುದಾಯದ ಮಕ್ಕಳೇ ಇವತ್ತು 3 ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ. ಅವರು ಕೂಡ ಜೈಲಲ್ಲಿದ್ದಾರೆ. ಯಾಕೆ ಆಗ್ತಾ ಇದೆ? ನಮಗೆ ಪ್ರತಿಯೊಂದರಲ್ಲೂ ಹರಾಮಿನ ವ್ಯವಸ್ಥೆಯೇ ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಆಗಬೇಕು. ಪ್ರತಿಯೊಬ್ಬರು ದುಡಿಯದೆ ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಆಗಬೇಕು. ಮೊದಲಿಗೆ ಚಾಕ್ಲೇಟ್ ಕೊಡ್ತಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ನಮ್ಮ ಸಮುದಾಯವನ್ನು ನಾಶ ಮಾಡಲು ಪ್ರಯತ್ನಿಸುವಂಥ ಒಂದು ಸಂಸ್ಥೆ ಈಗಾಗಲೇ ಅದಕ್ಕಾಗಿ ಪಣ ತೊಟ್ಟಿದೆ.
ಅದು ಹೆಣ್ಮಕ್ಕಳ ಮುಖಾಂತರ ಈಗ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಮ್ಮ ಹೆಣ್ಮಕ್ಕಳನ್ನು ಕೂಡ ಇದಕ್ಕೆ ಬಲಿ ಕೊಡುವಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಾವು ಎಚ್ಚರಿಕೆಯಿಂದ ಇದು ಕೆಲಸ ಮಾಡಿದರೆ ಮಾತ್ರ ನಮ್ಮ ಸಮುದಾಯದ ಸದ್ಗತಿಗೆ ಕಾರಣವಾಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬರಕಾತು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮ್ ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ಹಬಿಹಿ ಅಜ್ಮഈನ್. ഫസ്റ്റ് ഇവർ ഡ്രീം ഇന്ത്യ ഫൗണ്ടേഷൻ്റെ ആശ്രയത്തിൽ നടക്കുന്ന ഒരു നല്ല ഒരു കാര്യക്രമത്തിൽ ഭാഗവഹിಸಲು ಸೌಭಾಗ್ಯ ತಂದೆ ಅಲ್ಲಾಹುಡೆ ನಾನು ಸ್ತುತಿಕಿದೆ. ಅಲ್ಹಮ್ದುಲಿಲ್ಲ. ವೇದಿಕೆಯಲ್ಲೇ ಎಲ್ಲ ಉಲ್ಲಾಲ್ತೆ ಗೌರವಾನ್ವಿತ ಅತಿಥಿಮಾರೆ ಓಡ್ತೆ ಖತೀಬ್ ಉಸ್ತಾದ್ ಎಲ್ಲ ನಾಯಕಮಾರು പേര് ಸುಮಾರು ಒಟ್ಟು ರಿಪೀಟ್ ಆಯ್ತು. അതുകൊണ്ട് ನಾನು ಏನೋರ್ಗ ರಿಪೀಟ್ ಹಾಕಲ್ಲ. ಎಲ್ಲರೂ ನಾನು ಬಹುಮಾನಿಕಡೆ ಆದರಿಕಡೆ ಇಷ್ಟಪಡ್ರೆ ನಿಂಕಾಯ್ತು ದುವಾರ ಕಡೆ അങ്ങനത്തെ സ്റ്റേജിലുള്ള എല്ലാ ಹಿರಿಯಂಗಗೂ ಅತಿಥಿಮಾರ್ಗೂ അതേപോലെ തന്നെ മുന്നിലുള്ള എല്ലാ സഹോദര സഹോദരിമാർ ഒരു റായത്തിൽ ഒരു കാടിന്ത് ആ കാടുക്ക് തീ പൂന്തു ಕಾಡು ಗಿಚ್ಚಿ ಚೊಲ್ಲ ನಂಗೆ ವೈಲ್ಡ್ ಫೈರ್ ಕಾಡಿಗೆ ತೀ ಬುಂಡುಟಾಂಬತ್ತಿಗೂ ಫೈರ್ ಸರ್ವೀಸ್ ರಂಗೆ ಫೋನ್ ಪೋಯ್ತು. ಫೈರ್ ಸರ್ವೀಸ್ ರಂಗೆ ಬಂದಾರು. ಫೈರ್ ಫೈಟರ್ಸ್ ರಂಗೆ ಬಂದಿಟ್ಟು ತೀ ಪೊಳಿಕೊಂಡೆಲ್ಲ ಪ್ರಯತ್ನ ಹಾಕ್ಯಂಡುಲ್ಲಾರು. ರಾಯತ್ತೆ ಬಾಲಕರೆಲ್ಲ ಕೂಡಿಯಾರು. ಅಂಗಮ್ ಗೋಣಿ ಎಲ್ಲ ಕೊಂಡೊಯ್ಟೆಲ್ಲ ತನ್ನಿಯೆಲ್ಲ ಇಟ್ಟಿಟ್ಟು ಪೊಳಿಕೊಂಡಗೂ ಪ್ರಯತ್ನ ಹಾಕ್ಯಂಡಿಕೊಂಬತ್ತಿಗೂ ഒരു ചെറിയ ഒരു ഗുಬ್ಬಚ್ಚി നിങ്ങൾ നോക്കിയിട്ടിക്കുവാർ പക്കി ഗുಬ್ಬಚ್ಚಿ പക്കി ചൊല്ലത് ചെറിയത് ഗുಬ್ಬി. ಆ ಪಕ್ಕಿ ಅದು ಇತ್ರ ಚೆರಿಯ ಕಡೆ ಅದರ ಕೊಕ್ಕು ಅದರ ಕಂಡು ಚೆರಿ ನಿಂಗೆ ಗೊಂತು ಅದರ ಕೊಕ್ಕು ಹತ್ರ ಚೆರಿಯ ಕಡೆ ಇತ್ತ ಚೆರಿ ಅದ್ರಲ್ಲಿ ತನ್ನಿಗೆ ಹೊಡೆದು ಮುಟ್ಟತ್ತವ್ರು ಕೆರೆಡೆ ತನ್ನಿಗೆ ಹೊಡೆದು ಭೀತಿ ಉಂಟು. ಅದರ ನೋಕಿಟ್ಟು ಅವ್ರು ತನಗೆ ಬಾರಿ ஒரு ತಮಾಷೆ ಬಲ ಇತ್ತು. ಫೈರ್ ಫೈಟರ್ಸ್ಗೆ ಆಯ ಉಂಟಿಲ್ಲ, ಬಾಲಕರು ಕೂಡಿಟ್ಟು ಹಿಂಗೆಲ್ಲ ಆಯ ಉಂಟಿಲ್ಲ. ತೀ ಪೊಳಿಕೊಣಗು ನಿಂದ ಇತ್ತರ ಚೆರಿಯ ಕೊಕ್ಕುಲು ಇತ್ತರ ತೆಲ್ಲು ತನ್ನಿಗೆ ಹೊಡೆದ ಭೀತಿ ಹೆಂಗೆ ಇದು ಪೊಲಿಡ ಅಂತ ಕೇಳಿ. അപ്പോൾ അത് ചൊന്ന ഉത്തര പക്കി ഉണ്ടല്ലേ ഗുಬ್ಬി പക്കി ಅದು ಚೊನ್ನೆ ಉತ್ತರ ನಂಗೆ 6 ಲೈಫಲ್ಲಿ ಮರಕ್ಕೋತೀರ ಅದು ಚೊಲ್ಡು ಇಪ್ಪೆಲ್ಲ ಕಾಡು ಕತ್ತಿಯಲ್ಲಿ ಬಿನ್ನೆ ನಾಳೆ ಇತಿಹಾಸಕ ಹಿಸ್ಟೋರಿಯನ್ಸ್ ಇತಿಹಾಸ ತಂಗ ಅಲ್ಲಂಗೆ ಪೇಪರ್ ರಂಗ ಬಂಡಾರು ಬಂದಿಟ್ಟು ಅವ್ರು ಜಂಡು ಕೆಟಗರಿ ಹಾಕಿಡರು. ಕಾಡುಗೆ തീ ഇട്ടവനാറ് തീ പൊളിച്ചവനാറ്. തീ ഇട്ടങ്ങനെ പേര് എഴുതുறாரு, തീ പൊളിച്ചങ്ങനെ പേര് എഴുതുறாரு. ആ തീ പൊളിച്ചങ്ങനെ പേരിൽ നന്റെ പേരും പറഞ്ഞു ഇതായിട്ടിക്കണ് നന്റെ ആശയായിട്ട് അത് ചൊല്ലി ഗുಬ್ಬി ചൊല്ലി. അതേപോലെ ഉണ്ട് ഡ്രീം ഇന്ത്യ ഫൗണ്ടേഷനുக்கு ഇവിടെ ഉണ്ട് മാദಕ ವ್ಯಸನ ചൊല്ലത് ഒരു വലിയ ഒരു സമസ്യെ ഇത് സർക്കാർ ಹಾಕೋಣ, ಜನಪ್ರತಿನಿಧಿಗೆ ಹಾಕೋಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕೋಣ, അല്ലെങ്കിൽ ಬೇರೆ ಡಿಪಾರ್ಟ್ಮೆಂಟ್ ರಂಗ ಹಾಕೋಣ ಕಾಕಂಟು ಇದು ഞങ്ങളുടെ ഒരു ಜವಾಬ್ದಾರಿ. ನಾಳೆ ಮಾದಕ ವ್ಯಸನ ಮುಕ್ತ ಉಳ್ಳಾಲಾಯಂಗಲ್ ದಕ್ಷಿಣ ಕನ್ನಡ ಜಿಲ್ಲಾ ಎಂಗಲ್ ಅಪ್ಪ അവിടെ കേക്കുവർ ಇದಕ್ಕೆ ആരെಲ್ಲ ಪ್ರಯತ್ನ ಹಾಕಿದ್ದಾರೆ അതിൽ ഞങ്ങളുടെ പേര് പറഞ്ഞു ചൊന്നിട്ട് ഉണ്ട് ഡ്രീം ഇന്ത്യ ഫൗണ്ടേഷൻ. നിങ്ങൾ ഉണ്ട് ಇದಕ್ಕೆ ಪ್ರಯತ್ನ ಹಾಕಿಕೊಳ್ಳಾರല്ലേ, ಅದಕ್ಕಾയിട്ട് ನಾನು ನಿಂಗೆ ಅಭಿನಂದನೆ ಆ ಕಡೆ. മുഞ്ഞാണ്ട് കുതിരോളിയിൽ അവിടെ 5 പള്ളിരംഗ ಸೇರಿಟ್ಟು മുസ്ലിം ഐക്യತಾ ವೇದಿಕೆ ಹಾಕಿದ್ದಾರೆ. ಹಾಕಿಟ್ಟು ಇಂದು ಇಡೀ ಕುದ್ರೋಳಿ ವ್ಯಸನ ಮುಕ್ತ ಕುದ್ರೋಳಿ, ಡ್ರಗ್ ಮುಕ್ತ ಕುದ್ರೋಳಿ എന്നിട്ട് ಹಾಕಿಟ್ಟು ಎಲ್ಲ ಅಗಗ പോയിട്ട് ಇಪ್ಪ ಸರುಜೊಂತಲ್ಲೇ അതേപോലെ ಎಲ್ಲ ಅಗಗ പോയിട്ട് ಕ್ಯಾಂಪೇನ್ ಹಾಕಿದ್ದಾರೆ. ಪ್ರತಿವರ ಔತ್ರ ಬಾಯಿಲಿಗೂ പോയിടാറ്. ಎವ್ರತಲ್ಲ ಆಲ್ ಚೆನ್ನೆಂಗಲ್ ಮುಂಜಾನೆ ಪೊಲೀಸ್ ಕಮಿಷನರ್ ಬಂದಿಂತು. ಸಾಧಾರಣ ഒരു 7:30 ಗಂಟೆಗೆ ಪೊಲೀಸ್ ಕಮಿಷನರ್ ಬಂದೇಲಿ ಜಾವು പോയിಡೆ ಒಲಿಮ ಮುಕ್ಕಾಲಿಗೆ 10 ಗಂಟೆ ಹೇಳಿ ಇಂತು ಅತ್ತರ ഒരു ಸೀರಿಯಸ್ ಸಬ್ಜೆಕ್ಟ್ ಆಯ್ದು ಕೊಂಡಿಟ್ಟು ಇಡೀ ಡಿಸ್ಟ್ರಿಕ್ಡೆ ഒരു ನಗರ ಮ್ಯಾಂಗ್ಳೂರ್ ಕಮಿಷನರೇಟ್ರೆ ಪೊಲೀಸ್ ಕಮಿಷನರ್ ಅದಕ್ಕೆ ಅತ್ತರ ഒരു ಸೀರಿಯಸ್ ಮ್ಯಾಟ್ರ್ ಆಯ್ದು ಕೊಂಡಿಟ್ಟು ಅಯലും തെച്ചിത്ത് അവിടെ ACP പൽക്ക വന്നിട്ട് നണ്ടതും ഒരു 40 നിമിഷത്തെ സ്പീച്ച് അതിൽ കാതു കൊടുത്തു. ഇണ്ട് സുബൈക്ക് ನಾನು ಊಡ പോയിരുന്ന കാട്ടിപ്പള്ള അവിടെ റിലയൻസ് യൂത്ത് അസോസിയേഷൻ റിലയൻസ് സ്പോർട്സ് ക്ലബ്ബിടങ്ങ ഇതേപോലത്തെ ഒരു പ്രോഗ്രാം ആക്കിన్నారు. അവിടേക്ക് സുരത് കലത്തെ ഇൻസ്പെക്ടർ ಬಂದಿತ್ತು, ಮಹೇಶ್ ಪ್ರಸಾದ್ ಚೊಲ್ಲೆ ಅവിടുത്തെ ഇൻസ്പെക്ടർ ಬಂದಿತ್ತು. അയാളും തൻ്റെ സ്പീച്ച് പൂർത്തി അവിടെ അടുത്തല്ല കാത്തിട്ട് വെച്ചിട്ട് കാത് കൊടുത്തിട്ട് ബറി ഒരു നല്ല മെസ്സേജ് നിങ്ങൾ കൊടുത്താറ്. നിങ്ങൾ ഞങ്ങൾ 3 ತಿಂಗಳ ನಂಗೆ നിങ്ങൾ ಬೇಣು ಫುಲ್ ഞങ്ങളുടെ ഏരിയത്തിൽ നിങ്ങൾ ನಾನು ಯೂಸ್ ಹಾಕಿದೆ ಅಂತ ಚೊಂತೇನೆ. അപ്പോൾ ಇಂದು ഇതൊരു സീരിയസ് മാറ്റർ ആയിട്ടിരിക്കുന്നു. മാദക വ്യസന ചൊല്ലത് ഒരു സീരിയസ് മാറ്റർ,
ஒரு கம்பீரமாயிட்டு ஆலோசனை ஆக்குற மேட்டர். ஒரு ராயத்தில் ஒரு மார்க்கத்தர்கள் ஒரு நாய் சத்தங்கள் ನಂಗೆಂದ್ರ ನಂಡೌತ ಬಾಯಿಲ್ಲ ಅಲ್ಲೇ ಅದು ಔಂಡೌತ್ರ ಬಾಯಿಲ್ಲಲ್ಲೇ ಅವಡಲ್ಲೇ ಚೊಂದು ಬುಟ್ಟೆಂಗಳು ಜಂಡ ನಾಲಾಮತ್ತಿಗೂ ನಾಯಿ ಎಂದ ಅವಡು ಚೀಡದು ಅದರ ಮನ ಅಂಗಾಗ ಮಾತ್ರ ಬಂಡಲ್ಲ ರಾಯ ಪೂರ್ತಿ ಅದರ ಮನ ಅಡಿಕಡಿ. അതേപോലെ ഇന്ന് ഡ്രഗ്സ് നന്റെ മക്ക സേഫ് ഉള്ളാറ് നന്റെ മക്ക കറക്റ്റ് ഉള്ളാറ് ചെന്നിട്ട് ബുട്ടെങ്കില് ഇതിരെ പ്രഭാവ ഇതിരെ ಪರಿಣಾಮ ಅದು ನಾಳೆ ನಂಡೌತ ಬಾಯಿಲು ಗುಂಬರು. ಇದು ಅಪಾಯದ ಒಂದು ಸೂಚನೆ ಆಯ್ತಿಕ್ಕಡು, ಅಪಾಯದ ಸೂಚನೆ. ನೀವು ಬೇರೆ ಕಂಡ ಎಲ್ಲ ಬೆಳಕಿನಂಗ ಮಾತ್ರ ಡ್ರಗ್ಸ್ ಇರ್ತಾರಲ್ಲ, ಎಲ್ಲ ಬೆಳಕಿನಂಗ ಮಾತ್ರ ಡ್ರಗ್ಸ್ ಇರ್ತುಂಟಲ್ಲ. ನಲ್ಲಂಗ നല്ല ಅಬ್ಬಡೆ ಮಕ್ಕ നല്ല ഒരു ಸಂಸ್ಕಾರ ಇನ್ನ ಕುಟುಂಬ നല്ല ഒരു ಇಜ್ಜತ್ತಿನ ಕುಟುಂಬ. ಇಪ್ಪ ಏನು ಚೊಂತಲ್ಲೇ ಫಾರೂಕುಲ್ಲ ಚೊಂತಲ್ಲೇ ഒരു വലിയ ഒരു ആളെ മോണു നല്ല ಅಬ್ಬ നല്ല ಉಮ್ಮ നല്ല ಇಬಾದಿ നല്ല സംസ്കാര നല്ല സംസ്കൃതി നല്ല കുടുംബത്തെ ബന്ധങ്ങും ಇದಕ್ಕೆ ಬಲಿಯಾയിടാറ്. ಅದು എങ്ങനെ ಬಲಿಯಾയിടാറ് ಅಂತ ಕೇಟೆಂಗಲ್ ನಾನು ನಿಂಗೆ ಅದಕ್ಕೆ ಎಕ್ಸಾಂಪಲ್ ಚೊಲ್ಲೆ പിന്നെ നോക്കാം. ഈ മാദക വ്യസനത്തിൽ ഞങ്ങൾ ഏതു മാദക വ്യസനം ഉണ്ടല്ല നണ്ടേലുള്ള മൊബൈൽ ഞങ്ങൾ കളിക്കിട കളി അത് ക്രിക്കറ്റ് ആയിട്ടേക്കോ ഫുട്ബോൾ ആയിട്ടേക്കോ വാലിബോൾ ആയിട്ടേക്കോ അല്ലെങ്കിൽ ഞങ്ങൾ കളിക്കിട ഗെയിംസ് ನನ್ನ ಕೈലുള്ള ಮೊಬೈಲ್ ഞങ്ങൾ കളിക്കിട ಬೇರೆ ಔಟ್ಡೋರ್ ಗೇಮ್ಸ್ അല്ലെങ്കിൽ ഇൻഡോർ ഗെയിംസ് അല്ലെങ്കിൽ ഞങ്ങളുടെ ಹವ್ಯಾಸ. ഇതിൽ 3 ರೀತಿ ಉಂಟು. ഒന്നാമത്തേത് യൂസ്, രണ്ടാമത്തേത് അബ്യൂസ്, മൂന്നാമത്തേത് അഡിಕ್ಷನ್. ಎಲ್ಲರೂ ಕ್ಲಿಯರ್ ಆയിട്ട് ಕೇಳ್ಕೋರು. ഒന്നാമത്തേത് ಯೂಸ್ ಎಂದ್ರೆ ಇಫ್ ಇಟ್ ಈಸ್ ಅ ಸ್ಮಾಲ್ ಪಾರ್ಟ್ ಆಫ್ ಲೈಫ್ ಅಂದ್ರೆ ಗೊತ್ತವಡ അവന്റെ ജീവനത്തെ ഒരു ചെറിയ പാർട്ട്. ഞങ്ങൾ ഇപ്പൊ അസർക്ക് അരഗಂಟ കളിക്കിട, ഒരു അരഗಂಟ ഇങ്ങനെ ഫ്രണ്ട്സിനൊട്ടിಗೆ ചുറ്റിട്ട് പൽക്ക പറയിട, അരഗಂಟ തിന്നിട, അരഗಂಟ കുളിക്കിട, ഒരു 10 നിമിഷ ഇത് ഫോണിൽ പൽക്ക പറയിട. ഇഫ് ഇറ്റ് ഈസ് എ സ്മാൾ പാർട്ട് ഓഫ് ലൈഫ് ദെൻ ഇറ്റ് ഈസ് കോൾഡ് യൂസ്. അർത്ഥാക്കൊരു ഉമ്മ നിങ്ങൾ ചൊല്ലാറ് എൻ്റെ മോൻ ഇടീ നാൾ മൊബൈൽ ഇക്കിടാൻ. ആ മോൺ ഇടീ നാൾ നിങ്ങൾ ഏത് നിങ്ങളുടെ മോൻ്റെ സ്ಟೇಟಸ್ ഏത് യൂസാ അബ്യൂസാ അഡിಕ್ಷನ್ ಅಂತ. ഫസ്റ്റതായിട്ട് ഇക്കിട് യൂസ്. യൂസ് ആയാൽ പിന്നെ രണ്ടാമത്തെ സ്റ്റേജ് ആയിട്ട് ഇക്കിട് അബ്യൂസ്. അബ്യൂസ് എന്നെങ്ങനെ ഇഫ് ഇറ്റ് ഈസ് അ ബിഗ് പാർട്ട് ഓഫ് ലൈഫ്. സുബൈനെ കുറിച്ച് അസർ തോല ബിഗ് പാർട്ട് 24 ಗಂಟೆ വലിയ ഭാഗ ಅವ അതിലെ ഇക്കിടെ ಮೊಬೈಲೇ ಇಕ್ಕಡೆ ಕಲ್ಚೊಂಟೆ ಇಕ್ಕಡೆ ಚುತ್ತೊಂಟೆ ಇಕ್ಕಡೆ ಫ್ರೆಂಡ್ಸಿನೊಟ್ಟಿಗೆ ಇಕ್ಕಡೆ ಆ ಕಡೆ ಬನ್ನಿ ಹಾಕಲ್ಲ ഒരു ടൈപ്പുക്ക് പോണ്ടില്ല. അപ്പൊ അത് അബ്യൂസ് ആയിട്ട് ഇക്കടെ നോക്കുന്നു. അബ്യൂസ് ആയിട്ട് ഇക്കടെ. രണ്ടാമത്തെ ಅಂದ್ರೆ അബ്യൂസ്. മൂന്നാമത്തേത് അഡിಕ್ಷನ್. ಅಡಿಕ್ಷನ್ ചൊന്നെങ്കಂದ್ರೆ ಇಫ್ ಇಟ್ ಈಸ್ ಓನ್ಲಿ ಲೈಫ್, ಅದೇ ಅವನ ಜೀವನ, അതില്ലെങ്കിൽ അവനക്ക് ചെയ്ക്കോ സാധ്യമേ ഇല്ല. അത് ഇന്നില്ലെങ്കിൽ അവനക്ക് ജീവനമേ ഇല്ല. അത് കിട്ടില്ലെങ്കിൽ ഒന്ന് അവനക്ക് അത് കിട്ട പോലെ ആവണു, കിട്ടില്ലെങ്കിൽ അവന് ജീവനമേ വേണ്ട. അവನು പിന്നെ അവനക്ക് ജീവന വേണ്ട. അവനക്ക് ജീവിക്കൊണ്ടുണ്ടായെങ്കിൽ, അവനക്ക് ഉറങ്ങണുണ്ടായെങ്കിൽ, അവനക്ക് ജീവിക്കൊണ്ടുണ്ടായെങ്കിൽ അവനക്ക് അത് ಬೇನೆ ആ അന്തത്തുകായിട്ട് ഞങ്ങൾ ചൊല്ലേ അഡിಕ್ಷನ್. ചില മക്കളുടെ കയ്യിൽ മൊബൈൽ എടുത്തെങ്കിൽ അങ്ങ് എന്തും ആക്കുവാർ. ഉമ്മടെ അടിക്കുവാർ, ഔത്ര പൊടിയാക്കുവാർ, ഉമ്മടെ വേണമെങ്കിൽ കൊത്തുവാർ. ആ ഹന്തത്തുക്ക് ചില മക്ക മൊബൈൽ പോയിട്ടിരിക്കുന്നത്. അങ്ങക്ക് അരഗಂಟೆ ഇന്റർനെറ്റ് ഇന്നില്ലെങ്കിൽ ആവില്ല, നെറ്റ്വർക്ക് ഇന്നില്ലെങ്കിൽ ആവില്ല. പെടക്കിടർ തന്നിയിൽ ഇന്ന് മീൻ്റെ പർത്തെങ്കിൽ എങ്ങനെ പെടക്കിടറ അതേപോലെ അങ്ങം പെടക്കിടർ. അതായിട്ട് ഒരു സ്റ്റേജ് അർത്ഥവിടെ. യെസ്, ഇത് മൂന്നാമത്തത് അഡിಕ್ಷನ್. ഞങ്ങളുടെ KMK സർ നല്ല ഒരു ಸಜೆಷನ್ ಚೊಂತು. ನಂಗೆ ಎಂದಾಕೋರು ಸಂಘ ಸಂಸ್ಥೆಲ್ಲ ಸೇರಿಟ್ಟು ಎಲ್ಲರ ಒಟ್ಟು ಕೂಡೋರು ಅಂಟು. ಈ ഒന്നാമത്തെ സ്റ്റേജ് ഉണ്ടല്ലേ യൂസ് ആക്കടങ്ക് ഞങ്ങളുടെ ബുദ്ധി പലക്ക മീയാവിടും, അങ്ങ് കൗൺസിലിംഗ് മീയാവിടും. അങ്ങനെ ഒരു പക്ക കൂട്ടിട്ട് മോനെ നിനക്ക് ഇത് വേണ്ട, നന്റെ ഔത്തുക്ക് എത്രയേ പേരുണ്ട് വേണ്ടത്. റഫീഖ് മാസ്റ്റർ ഇത് സുബൈക്ക് നിസ്കരിച്ചിട്ട് ഞങ്ങളുടെ ജീവന ಸ್ಟಾರ್ಟ್ ಆವಡು. ನಾನು ಜಾವು ಸಾಧಾರಣ ವರಂಗಂಬತ್ತು 1-1.5 ಗಂಟೆ ಡೈಲಿ ಆವಡು.
ഞങ്ങന്ത് ഫിലിം നോക്കിടല്ല അല്ലെങ്കിൽ ബാൻഡാത്ത നോക്കിയിട്ട് ഇക്കടല്ല അത്ര നേരം ഞങ്ങളുടെ ലൈഫിൽ ഞങ്ങ ഈ സമുദായത്തുക്ക് ഈ സമാജത്തുക്ക് ഞങ്ങൾ കൊടുത്തിട്ടുള്ള ഒരു ഫോണ് വന്നെങ്കിൽ സർ ഫാറൂഖ് സർ ഒരു ഫോണ് 45 മിനിറ്റ്സ് ഞങ്ങൾ പലക്ക പറയണം ಯಾವ 11 ಗಂಟೆಗೆ ഒരാൾ ഫോൺ ആക്കിട് ഏതോ ഒരു ഉമ്മ നക്ക് വറക്ക് വണ്ടില്ല അപ്പൊ നാന് നക്ക് വറക്ക് വണ്ട് ചൊന്നെങ്കിൽ ഉറങ്ങിയെങ്കിൽ അയിമസ് ഉപയോഗിക്കില്ല അങ്ങ് തൂങ്ങിടാറ് ആ പരിസ്ഥിതിയിലായിട്ട് ഞങ്ങൾക്ക് അങ്ങ് ഫോൺ ആക്കടേ അപ്പോൾ ഞങ്ങൾ എന്താക്കണം യു ബി സാബ് അങ്ങനെ ഒറ്റയ്ക്ക് ഒരു 1/4 ಗಂಟೆ അര ಗಂಟೆ ಅಂಕ ഞങ്ങൾ കൗൺസിലിംഗ് ആക്കണം അങ്ങ് സമാധാനം ചൊല്ലണം അള്ളാഹു റസൂൽ സല്ലല്ലാഹു അലൈഹി വസല്ലമക്ക് എത്ര കഷ്ടത്തെ കൊടുത്തു റസൂൽ സല്ലല്ലാഹു അലൈഹി വസല്ലം പെരുമ്പത്തിಗೆ ಅಬ್ಬ ಇಲ್ಲ ಅಬ್ಬಡೆ ಮುಖಮೇ നോക്കിയിട്ടില്ല 6 ವರ್ಷ ആകുമ്പത്തേക്കും ഉമ്മ മരിച്ചിരുന്നു അതിൽ പിന്നെ പിർസത്തെ ബൽത്തിര അജ്ജ മരിച്ചിത്ത് ഗുഹയിൽ പോയിട്ട് തെച്ചിത്ത് ഉച്ചു ഇന്ന് ഗുഹയിൽ പോയിട്ട് ഒഞ്ചി തെച്ചിത്ത് അർത്ഥാക്കൊരു ആണുമക്ക ചെറിയക്കൊമ്പത്തേക്ക് മരിച്ചിത് ആർക്ക് ലോകത്തെ നേതാവായ റസൂൽ സല്ലല്ലാഹു അലൈഹി വസല്ലമക്ക് അള്ളാഹു കൊടുത്ത പരീക്ഷ നോക്കൊരു ആണുമക്ക ഒന്നുമില്ല ബലിയായില്ല ഒരു കിട ബലിയായില്ല ഇല്ല ഒരു കിടവും ബലിയായിട്ടില്ല ഭയത്തുക്ക് കല്ല് കെട്ടിട്ട് ജീവനാക്കിട് അപ്പ ഇതിലെല്ലാം നിങ്ങൾ സ്റ്റോറി ചൊല്ലി നിങ്ങൾ അള്ളാഹുക്ക് കഷ്ടമുണ്ട നിങ്ങൾക്ക് അതിനർത്ഥം നിങ്ങളുടെ അള്ളാഹു ഇഷ്ടപ്പെട്ട് നിങ്ങൾ അള്ളാഹുക്ക് മുട്ടായിട്ടുള്ളാറ് നിങ്ങൾ ആ അള്ളാഹുടെ ഇഷ്ടത്താള് അതുകൊണ്ട് നിങ്ങൾക്ക് ഇത്ര കഷ്ടം തന്നത് ഇബ്രാഹിം നബിയുടെ തീക്കിട്ട് മൂസാ നബിക്ക് കൊണ്ടിട്ട് ഇന്നലെ ഫിറൗൺ ഓടുവാട്ടി വന്നിട്ട് ബ്രിഡ്ജ് ഇതെല്ലാം സ്റ്റോറി ചൊന്നിട്ടു അങ്ങനെ മനസ്സിക്ക് സമാധാനം കൊടുക്കടോ ഓ കഷ്ട നക്ക് മാത്രമല്ല നന്റെ കാണ്ടി വലിയ അള്ളാഹുടെ ഇഷ്ടമായ അമ്പിയാക്കന്മാർക്ക് ഔലിയാക്കന്മാർക്കെല്ലാം കഷ്ട ഇന്ത് അപ്പൊ നൻ്റെത് ചെറിയ കഷ്ട ಅಂட்டு അങ്ങക്ക് മനവറിക്കാക്കിട്ട മൊത്തക്കും അങ്ങനെ എന്താവും നല്ലൊരു ഉറക്ക് പിടിക്ക് 2 ജാവ് ഉറങ്ങിടാറ് ഫാറൂഖ് സാർ പിറ്റാണ്ട് പിതനങ്ങ ഡോക്ടറെ മുട്ട ಇದಕ್ಕೆ ಟ್ರೀಟ್ಮೆಂಟ್ಗೆ ಥೆರಪಿಗೆಲ್ಲ ಕರ್ಕೊಂಡು ಹೋಗುದು ಅಪ್ಪ ഒന്നാമത്തെ സ്റ്റെപ്പായിട്ട് കൗൺസിലിംഗ് ഇങ്ങക്ക് ഞങ്ങൾ കൗൺസിലിംഗ് ആക്കണേ അത് യൂസ് ആക്കിടക്ക് കൗൺസിലിംഗ് ആക്കിയെങ്കിൽ ಅಂಕೆಂದ್ರವಳು ചിലപ്പോൾ അങ്ങനെ മനപരിവർത്തനായിട്ട് ನಾನು നല്ലവನು ನಾನು ಸರಿ ಆವನು ചൊല്ലനിക്കത്തെ ഒരു ഹന്തത്തുക്ക് അങ്ങ് ബറുവർ ഈ അബ്യൂസ് ഉണ്ടല്ലേ അബ്യൂസും അഡിക്ഷൻ അങ്ങനെ നിങ്ങൾക്ക് കൗൺസിലിംഗ് മാത്രമേ ആവില്ല ഉസ്താദിനെ കൂട്ടി പോയിട്ട് ദുവാർന്നെങ്കിൽ ആവില്ല ഫാറൂഖ് ഉള്ളാൾ UB മുഹമ്മദ് സ്പീച്ച് ആക്കിയെങ്കും മിയാവില്ല KMK മഞ്ഞനാടി സാർ സ്പീച്ച് ആക്കിയെങ്കിലും മിയാവില്ല എന്താ സാർ അങ്ങക്ക് അത് എന്തേ ചൊല്ലರು ಎಂದು ಚೊಲ್ಲರು അങ്ങനെ മനസ്സ് ചൊല്ലുಡು ಒಕ್ಕು ನಾನು ಚೇಂಜ್ ಆವನು ಬದಲಾವನು ನಾನು ನಲ್ಲವನು ಉಂಟು ಬಟ್ അങ്ങനെ തടി സപ്പോർട്ട് ആക്കല്ലേ അങ്ങ് എഡിക്റ്റ് ആയാലും പിന്നെ അങ്ങനെ തടി കേക്കട് നക്ക് ಬೇನು മനസ്സ് ചൊല്ലു ಬೇಂಡ ഉണ്ട് തടി എന്തിനു ചൊല്ലു ಬೇನು ചൊല്ലു അത് കുത്തിയങ്ങ് മാത്രം അങ്ങ് ഇക്കൊണുക അവിടെ നിങ്ങൾ നോക്കിയിട്ട് ഇക്കുവാറ് അഡിക്ഷൻ ചൊന്നെങ്കിൽ ചില ആളുകൾ കുടിച്ചങ്ങ് മാത്രം ട്രെയിനിങ് ആക്കാം അവിടെ അവന് കുടിച്ചില്ലെങ്കിൽ ട്രെയിനിങ് ആക്കാവില്ല കുടിച്ചങ്ങ് മാത്രം ട്രെയിനിങ് ആക്കാം അവിടെ ചില ആൾക്ക് കുടിച്ചങ്ങ് മാത്രം സരി നിക്കൊണുക അവിടെ ഇല്ലെങ്കിൽ ആവില്ല അത് അഡിക്ഷൻ ആ ടൈമില് അങ്ങനെ ബയോളജി അങ്ങനെ ബോഡി കേക്ക് നക്കത് ಬೇನುಂಟು ಅಪ್ಪ ಅಂಕ್ ನಂಗೆ ಎಂದ್ರ ಕೊಡ್ಕೊಂಡು ಕೇಟೆಂಗಲ್ ಕೌನ್ಸಿಲಿಂಗ್ ಒಟ್ಟಿಗೆ ಅಂಕ್ ನಂಗ ಥೆರಪಿ ಕೊಡ್ಕೊನು KMK ಸರ್ ಚೊಂತಲ್ಲೇ അങ്ങനെ മദ്യ വിസർജന ശിബിര ഇത് കള്ളു കുടിக்கிறಂக்கு ഡ്രഗ്സ് എടുக்கிறಂக்கு ഡി അഡിക്ഷൻ സെന്റർ ഇതിൽ ചങ്ക കാട്ടോണുകില്ല ചങ്ക ആരും കാട്ടോണുകില്ല തൻ്റെ മോണ് പബ്ലിക് തൻ്റെ ഇമേജ് തൻ്റെ മര്യാദ ഇത് ആക്കില്ലെങ്കിൽ നിങ്ങളുടെ മോണ് കംപ്ലീറ്റ് പോണ്ടു അതിനെ കാണ്ടി ഇനീഷ്യൽ സ്റ്റേജിൽ ഡി അഡിക്ഷൻ സെന്റർ കൂട്ടി പോയെങ്കിൽ അവിടെ കൗൺസിലിംഗ് ആക്കിടാറ് അവിടെ മെഡിസിൻ കൊടുക്കിടാറ് അവിടെ ഗെയിംസ് ഇക്കിട് അവിടെ ആക്ടിവിറ്റീസ് ഇക്കിട് അവിടെ അങ്ങനെ എൻഗേജ് ആക്കിടാറ് ഫുൾ ബിസി വെക്കിടാറ് ബിസി മനുഷ്യ തെരുതപ്പടെപ്പ ചൊല്ലണക്ക തെരുതപ്പടെപ്പ ಅವನು ಫ್ರೀ ಇನ್ನಪ್ಪ ಬಿಸಿ ಕಟ್ಟುಲ್ಲ ಬಿಸಿ ಸುಬೇನೆ ಬರ್ಚೆ ಮೋಂತಲ್ಲ ಮನುಷ್ಯ ಜಾವು ಹೊರಂಗನೆ ಹೊಡ್ತಲ್ಲ ಲಾಸ್ಟ್ಗೆ ಇങ്ങനെ ബെഡിൽ പൂണ് അവിടേക്ക് ഉറങ്ങല കൊടുത്താല മനുഷ്യ ബിസി ഇന്നവനക്ക് ബെടക്ക് തരത്തുക്കും പോണക്ക് ടൈമില്ല അവനക്ക് ആലോചന പോണ്ടേ വിടുന്നു ആലോചനക്ക് ടൈം ഇക്കില്ല
അങ്ങനെ ഫാറൂഖ് സാർ അത്ര ബിസി. അപ്പൊ ഇതൊക്കെയുള്ള പരിഹാര ഞങ്ങൾ അങ്ങനെ ബിസി വയ്ക്കണം, ഫ്രീ വയ്ക്കിടല്ല. അപ്പോൾ എൻ്റെ പിർസത്തെ ഉമ്മമാർ ഇത് മൂന്നാമത്തെ സ്റ്റേജിൽ എന്തിനാ അവിടെ കേട്ടെങ്കിൽ ഇപ്പൊ ഞങ്ങളുടെ ഒരു സറു ചൊന്തു ഞാൻ കേരളത്തെ ഒരു ബാലക്കാര മൈക്കാലത്തിൽ ಬಂಗಾರಂಗಡಿയിൽ ಬಂಗಾರ ಬಿತ್ತೊಂಡುಲ್ಲ. ಈಗ ಡೌಟ್ ಆಯ್ತು, ಬಂಗಾರ ಬಿಕ್ಕೊಂಬ ಡೌಟ್ ಆಯ್ತದೆಲ್ಲ. ಈಗ ಪೊಲೀಸರಂಗ ಸೂಚನೆ ಕೊಡ್ತಾರೆ, ಪೊಲೀಸರಂಗ ಬಂದಿಟ್ಟು ಅವನ ಪುಡ್ಚಾರು ನೋಕಮ್ಮ ಅವನಂದ್ರೆ ಅವನ ಪಿರ್ಸತ್ತಲ್ಲಿ ಬಲ್ತಿಯೇ ಅಜ್ಜ ಅಜ್ಜಿനെ കൊന്നുര മാത്രല്ല ರುಂಡ ಮುಂಡ ಬೇರೆ ಬೇರೆ ಹಾಕಿಡ, തടി ಬೇರೆ തല ಬೇರೆ പീസ് ഇങ്ങനെ കൊച്ചിട്ട് കൊന്നിട്ട് വന്നിರ ಎಂದ್ರೆ കൊന്നിട്ട് ಎಲ್ಲ ಬಂಗಾರ എടുത്ത വന്നിರಿ. ಅವನು അങ്ങനെ ಹಾಕೋಣಿಗೊಲ್ಲ ಕಾರಣ ಎಂದೇ ಅವನು ಡ್ರಗ್ ಅಡಿಕ್ಟ್ ಅವನು. ಒತ್ತ ಡ್ರಗ್ಗೆ ಅಡಿಕ್ಟ್ ಆയെങ്കിൽ ಒತ್ತ ಉದಾಹರಣೆಗೆ ಗಾಂಜಾ വലിക്കട അല്ലെങ്കിൽ ഒരു ഡ്രഗ് എടുക്കുമ്പോഴത്തേക്കും അവന്റെ എന്തൊക്കെ തീരുമാനം ആക്കട അതിൽ അവനാക്കട. ಅವನಿಗೆ ಇങ്ങനെ ಗಾಂಜಾ വലിച്ചോണു ಮುತ್ತು ಆಲೋಚನೆ ಆಕಡ. ಇಂಡು ನಕ್ಕು ഒരു പെണ്ണുടൊಟ್ಟಿಗೆ ಸುಖ എടുക്കണു, ಇಂಡು ನಕ್ಕೊರು ಲೈಂಗಿಕ ಕ್ರಿಯೆ ಹಾಕೋಣು, ಅದರೊಟ್ಟಿಗೆ ಕೈಲಿ ಮೊಬೈಲ್ ಉಂಟು, ಮೊಬೈಲ್ ಬೇನುವಾಯದೆಲ್ಲ ಕಿಟ್ರು ಅಂಕ ಟೆಂಪ್ಟೇಷನ್ ಕೊಡ್ಕೊಳು ಉದ್ರೇಕ ಹಾಕಡ ಅಂಗಡೆ. ಅಪ್ಪ ಅವನು ಗಂಡ ಆರು ಕಿಟ್ಟಿല്ലെങ്കിൽ ಅವತ್ತಿಗೂ പോയിട്ട് മൊത്തಗೂ ಅವನಿಗೆ ಉಮ್ಮ ಅವಡು അവിടെ ഉമ്മ ഇത് നക്ക് മുലപ്പാൽ തന്നെ ഉമ്മ ഉണ്ട്, നന്റെ പെറ്റ ഉമ്മയുടെ നന്റെ സ്വർഗ ആ ഭാവന അത് ചത്തിട്ട് പോണ്ടു. അവന്റെ ഹൃദയത്തിൽ ഭാവനമേ ഇക്കല്ലേ, അവന് ഭാവന രഹിത വ്യക്തിയായി പോണ്ട. അവനക്കത് കാണ്ടേ ഇത് ഉമ്മണ്ട് കാണില്ല, അവനക്ക് ഇത് നന്റെ പെറ്റ ഉമ്മണ്ട് കാണില്ല. ഇതൊരു പെണ്ണ് എർച്ചി നിറഞ്ഞ് മാംസಗಳಿಂದ ತುಂಬಿರುವ ಒಂದು ಹೆಣ್ಣು, ഒരു പെണ്ണ്. ഇത് ഭോഗാക്കൊണ്ടുള്ള ഒരു വസ്തു ഉണ്ട്. പോയിട്ട് ഉമ്മടെ മേ ബലാത്കാരാക്കിയ എത്ര മാറുള്ള ഇതായിട്ട് ഇതിലെ പരിണാಮ, ഇത് സീരിയസ്നെസ്. ഇവ വർത്ത ಬೇರಿക്കಡ നക്കൊർത്തര കൊല്ലുന്നുണ്ട്. അവന് പോയിട്ട് കൊല്ലുനെ മാത്രമല്ല ചാക്കര ഉണ്ടല്ലേ, റിപ്പീറ്റ് ഒരു എന്ത് അവന് പെടക്കെടുത്ത് കാണ്ടേ ഇല്ലേ ഫൈറോസ് ഭായ്. അവനക്ക് അത് പെടക്കിട ചോര പോണ്ടു, അവന് ഇതാക്കി ബൊಬ್ಬೆಟ್ಟುಂಟು, അവനക്കത് തലയ്ക്ക പോണ്ടില്ലേ എന്ത് ಎಲ್ಲ അവന്റെ ആലോചന ശക്തി ഭാവനങ്ങ ಎಲ್ಲ ചത്തിട്ടിക്കടി. ഇതായിട്ടിക്കടി ഇതിലെ എഫക്റ്റ്. എൻ്റെ പിർസത്തെ സഹോദരിമാർ ഒരാൾക്ക് ഇങ്ങനത്തെ ഗാഞ്ചാമ ഡ്രഗ്സാ എടുത്തെങ്കിൽ ഫസ്റ്റ് അവൻ എന്താക്കട കേട്ടെങ്കിൽ നിങ്ങളൊട്ടിಗೆ കാസ് കേക്കട. ഉമ്മ ഒരു 100 ರೂಪಾಯಿ തരലേ, ഒരു 1000 ರೂಪಾಯಿ തരലേ. ഫസ്റ്റ് അവൻ നയിച്ചോണ്ടിക്കട. പിന്നെ നിതാന്തത്തിൽ അവൻ്റെ നയിപ്പ് എന്താ, അവിടെ നയിപ്പ് കട്ടവിടും. നയിപ്പ് കട്ടായിട്ടാകുമ്പോഴത്തേക്ക് നിങ്ങളൊട്ടിക്ക് ഉമ്മ ഒരു അർജന്റ് 100 തരൂ, ഒരു 1000 തരുകൊണ്ട് കേക്കട. ഫ്രണ്ട്സ്മാരോട്ടിക്ക് കേക്കട. കേട്ടിട്ട് എല്ലാവരും കൊടുത്തു നിക്കട്. പിന്നെ എന്താക്കട ഔത്തര കക്കട, ಔತ್ರ ಕಾಸು ಕಾಣಂಟವಳು ಔತ್ರ ಕಾಣಂಟಮ್ಮ ಔತುಗೊಂತವಳು. പിന്നെ ಔತು ಜಾಗೃತ ಹಾಕಿಡಾರು, ಅವನದೆಲ್ಲ ಜಾಗೃತ ಹಾಕಿಡಾರು. ಪೆಟ್ಟಿಗೆಲ್ಲ ಲಾಕ್ಗೆಲ್ಲ ಬೀಗ ಅವನು ಕಿಟ್ಟ ಬಿಡಲ್ಲ ಜಾಗೃತ ಹಾಕಿಡಾರು. ನಷ್ಟ ಎಂದ ಹಾಕಿಡ ನಷ್ಟ ಪಬ್ಲಿಕ್ಕಿಡೆ ಹಾಕಿಡ, ಅವನು ದರೋಡೆ ಹಾಕಿಡ, ಕಾಸಿಗೆ ಬೇನಾಯ್ತು ಕೊಲೆ ಹಾಕಿಡ, ದರೋಡೆ ಹಾಕಿಡ, ಎಂತ ಬೇನೆಂಗೂ ಹಾಕಿಡ, ಪಣಿ ಬೇನೆಂಗೂ ಹಾಕಿಡ. ಎಂದಕ್ಕೆ ಚೊಂದೆಂಗಲು ಅವನಿಗೆ ಇದು ಬೇನೆ. ರಫೀಕ್ ಬಾಯ್ ಅವನಿಗಿದು ಬೇನು. ಅದಕ್ಕೋಸ್ಕರ ಅವನು ಎಂದು ಹಾಕೋನಿಗೆ ಅಡಿ ಉಳ್ಳೆ. ಅಪ್ಪ ನಿಂಗೆ ಬೇರೆಕೋರು ಅವನು ಬೆಳಕಿಡವನ ಅಲ್ಲ, ಅವನು ಬೆಳಕಲ್ಲ. ರಫೀಕ್ ಮಾಸ್ಟರ್ ಚೊಲ್ಲುಲ್ಲೆ ಅವನ ಬೆಳಕುಂಟು, ಅವನು ಬೆಳಕಿಡವನ ಅಲ್ಲ. ಅವನ ಆ ಸಂದರ್ಭ അങ്ങനെ ಹಾಕಿತ್ತು. ಅವನು ನಲ್ಲವನೇ, നല്ല ಅಪ್ಪಡೆ ಅವನು. ಅವನ ನಂಗೆ ಒಬ್ಬಾಸ್ ಎಂದಾಕ ಸಮಾಕೋನಿಗೆ ಸಾಧ್ಯ ಇಲ್ಲಿ, ಸಾಧ್ಯ ಉಂಟು. ಎಂಗನೆ ಸಮಾಕಡೆ ಅಪ್ಪ ಉಮ್ಮಮಾರಿಗೆ ഒരു ഘട്ടന ചൊന്ന് ನಾನು ನಿಪ್ಪಾಟ್ರೆ. ഇവരെല്ലാം ചെറിയ മക്കളുണ്ട്. ನಾನು കഥ ചൊല്ലു. ഒരു റായത്തിൽ ഒരു കപ്പ ഇൻತಿ, കപ്പയുടെ ഒട്ടിಗೆ ಅದರ ಬೆಸ್ಟ್ ಫ್ರೆಂಡ್ ഒരു എലി. കപ്പയും എലി ಬೆಸ್ಟ್ ಫ್ರೆಂಡ್. ಒಟ್ಟಿಗೆ പോണ്ട്, ಒಟ್ಟಿಗೆ കളിക്കಡೆ, ಒಟ್ಟಿಗೆ ತಿನ್ನರೆ, ಎಲ್ಲ ಒಟ್ಟಿಗೆ. ഒരു നാൾ കപ്പ ചൊന്തു, ನಾನು ನೀನು ಬೆಸ್ಟ್ ಫ್ರೆಂಡ್ ಅಲ್ಲೇ, ನಂಗೆ ഒരു പണി ಹಾಕುವ, ನಂಡೆ ಕಾಲುಗೂ ನಿಂಡೆ ಕಾಲುಗೂ ഒരു ಬಲ್ಲಿ ಕೆಟ್ಟುವ ಅಂಟು. ಎಲಿ ಆವು ಚೊಂತು ಬಲ್ಲಿ ಕೊಡನರು ಕೆಟ್ಟಿತ್ತು. ಕಪ್ಪೆ പോണ്ടവിടെಗೆಲ್ಲ എലി പോണ്ടു, എലി പോണ്ടവിടെಗೆಲ್ಲ കപ്പെ പോണ്ടു. എന്ത് ചൊല്ലರು കാലുക്ക് എന്തിനെ കെട്ടിയിട്, ബല്ലി കെട്ടിയിട്. ഒരു നാള് ഒരു കെരയുടെ അർഗിൽ ഇങ്ങനെ പോകുമ്പോഴത്തേക്കു കെരയിൽ ഒരു പുലു ചത്തിട്ട് ഇങ്ങനെ തേളി കൊണ്ടുണ്ട്. ഇങ്ങനെ
ഇതിനെ നോക്കിയിട്ട് കപ്പ ചൊന്തു നന്റെ ബിരിയാണി റെഡി ഉണ്ട് ചൊന്നിട്ട് കപ്പ ഓറലായിക്കല്ലാച്ചിത്ത്. അപ്പൊ എലി ചൊന്തു വേണ്ടല്ലപ്പ നക്ക് മീന്ത വണ്ടില്ല നാണ് തണ്ണി പൂണ്ട് മലിക്കുവേ വേണ്ട ചൊന്നെങ്ങ് കപ്പ കേക്കടാ കപ്പ കേക്കല്ല കപ്പ ഓറലായിക്കൽ ലാച്ചിത്ത് പുളുടെ തിണ്ടത്ത് അത് നല്ല ഉണ്ടുണ്ട് ആക്കിത്ത് അത് ജിങ്കാല ചൊന്ന് തണ്ണിയിൽ ഇങ്ങനെ ഡാൻസ് ആക്കിയോണ്ടുണ്ട്. പാവ എലിയുടെ പരിസ്ഥിതി എന്തൊരു എലി എന്തിനായിട്ട് ചൊല്ലു മക്കളെ എലി തണ്ണി കുടിച്ച് തണ്ണി കലാസായിട്ട് അത് അടിക്ക് പോയിത്ത് തെല്ല പാർക്കുമ്പോ അത് മേല് വന്ന് ഫൈറോസ് പോയി ദൂരത്തൊരു കാക്ക മരത്തിൽ തെച്ചിന് ആ കാക്കെ ഇതിനെ നോക്കിത്ത് നന്റെ ടിക്ക റെഡി ഉണ്ട് ബ്രൂസ്റ്റഡ് KFC റെഡി ഉണ്ട് ചൊന്നിട്ട് കാക്ക വന്നിട്ട് ഇതിനെ ചത്ത എലിയുടെ എടുത്തോണ്ട് പോയിത്ത് പോകുമ്പത്ത് കപ്പ ചൊന്ത് വേണ്ടതപ്പ നക്ക് പാറണുകാവില്ല പ്ലീസ് ചൊന്നെങ്കിൽ ഇത് ബുഡല്ലേ അത് എർത്ത വൈത്ത് മരത്തിൽ തെച്ചിത്ത് ഇറച്ചെല്ലാം തിണ്ടിട്ട് തോളുടെയും അതിലെ തലയുടെ ഏർത്തിട്ട് കീലിട്ട് ബീലത്തെടുത്ത് കീലിട്ട് കപ്പ തല പൊട്ടിട്ട് കപ്പ കലാസായിട്ട് കപ്പൻ കലാസ് എലിയും കലാസ് രണ്ടും കലാസായിട്ട് കാരണം എന്തേ സാർ കാരണം എന്തേ ചൊല്ലറ് കാരണ ബല്ലി കെട്ടിയത് അല്ലേ കാരണം എന്തേ ബല്ലി മീത്ത് കെട്ടിട്ടില്ലെങ്കിൽ കപ്പ തുള്ളത്ത് എലി മേലെ ഇക്കത്ത് അല്ലേ ഇപ്പൊ നങ്ങ ലൈഫില് ബല്ലി കെട്ടാറൊಟ್ಟಿಗೆ ಉಂಟು ಎಲ್ಲ ಉಮ್ಮಮಾರ್ ಎಲ್ಲ ಅಬ್ಬಮಾರ್ ಆಲೋಚನಾ ಕೊರು ಮಕ್ಕ ഒരു കിടാവ് ആയ കൂടലെ നക്കൊരു ആണ് കിടാവായിത്ത് നക്കൊരു പെണ്ണ് കിടാവായിത്ത് ഐ ബിക്കേം എ ഫാദർ ഐ ബിക്കേം എ മദർ ചൊന്നിട്ടു ലാട് കൊടുക്കുന്നതല്ല അബ്ബ ചൊല്ലത് ഉമ്മ ചൊല്ലത് അബ്ബ ഉമ്മ ചൊല്ലത് ഒരു സെലിബ്രേഷൻ അല്ല അതൊരു റെസ്പോൺസിബിലിറ്റി എങ്ങനെ അബ്ബ ഉമ്മ ചൊല്ലത് ഒരു ജവാബ്ദാരി ഈ ജവാബ്ദാരിനെ നിങ്ങൾ സരിയാക്കെങ്കിൽ നാളെ നിങ്ങളുടെ മക്ക നിങ്ങളുടെ കുട്ടിയോണ്ട് സ്വർഗത്തുക്ക് പോവാറ് ഈ ജവാബ്ദാരി സരിയാക്കില്ലെങ്കിൽ നാളെ നിങ്ങളുടെ മക്ക നിങ്ങളുടെ നർഗത്തുക്ക് വലിച്ചോണ്ട് പോവാറ് ഇത്രേ ഉള്ളേ അതുകൊണ്ടിട്ടു ചമ്മ ആൾക്കൊണ്ടു ഒരു ആണ് കിടവ പെണ്ണ് കിടവ കൂടലേ ഞങ്ങൾ ഒരു ലാഡ് കൊടുത്തിട്ട് ഇടീ റായത്തുക്ക് ലാഡ് കൊടുത്തു ನಾನು ಅಬ್ಬಾಯ ಚೊಂದಂಗೆ ಮೀಯಾವಲ್ಲ ಅಬ್ಬಡ ಜವಾಬ್ದಾರಿ ಹಾಕೋಣ ഒരു ಅಬ್ಬ ಉಮ್ಮಗೆ ಎಂದ್ರೆಲ್ಲ ಜವಾಬ್ದಾರಿ ಉಂಟು ನಾ ಚೊಲ್ಲೆ അതുകൊണ്ട് ഞങ്ങളുടെ മക്ക ആറൊട്ടിಗೆ ബല്ലികെട്ടേ നിങ്ങളുടെ മോന്റെ ബെസ്റ്റ് ഫ്രണ്ടാറ് നിങ്ങളുടെ മോളിലെ ബെസ്റ്റ് ഫ്രണ്ടാറ് ആ ബല്ലി കെട്ടതുണ്ടല്ലേ ബാങ്കാമത്തുകു ബാ പോയി പള്ളിക്ക് പോയിട്ട് നിസ്കരിക്കുക ചൊല്ലുടെ കിടാവുടൊട്ടിಗೆ കൂടിയെങ്കിൽ നിങ്ങളുടെ കിടാവ് പള്ളിയിലിക്കിട് ബാ പോയി ഗ്രൗണ്ടിൽ ഗാഞ്ച വലിക്കുവാണ്ട് അവണ്ടൊട്ടിಗೆ കൂടിയെങ്കിൽ ആ അവണ്ടൊട്ടിಗೆ ഇക്കിട് ഇത്രേ ഉള്ളേ വേറെ എന്തും അല്ല നല്ല മക്കവും ബെടക്കായിട്ട് ഇതേ ബല്ലി കെട്ടിയത് കൊണ്ടിട്ടു ബല്ലി കെട്ടത് ആറിട്ട് ഞങ്ങൾ നോക്കണം അതുകൊണ്ടിട്ടു എല്ലാ ഉമ്മ അബ്ബ മൂന്ന് പ്രശ്ന കേൾക്കണം ഇപ്പൊ നക്ക് രണ്ടാണ് മക്കുണ്ട് ನಾನೂರ ಹಬ್ಬ ನಾನು ನನ್ನ ನನ್ನೊಟ್ಟಿಗೆ ಪ್ರಶ್ನೆ ಕೇಳ್ಕೊಣು ಪ್ರತಿವರು ಹಬ್ಬ ಪ್ರತಿವರು ಉಮ್ಮ ಕೇಳ್ಕೊಣು ಅದು ಎಲ್ವೋ ಬಯಸಿರ ಉಮ್ಮ 40 ಬಯಸಿರ ಮೋಂಡೆಂದು ಕೇಳ್ಕೊಣಿ ಅದು ಜವಾಬ್ದಾರಿ ಆಯ್ತಿಕ್ಕರು ಎಂದ್ರೆ ಒಂದಾಮത്തെ ಪ್ರಶ್ನೆ ನನ್ನ ಮಗಳು ಎಲ್ಲಿದ್ದಾಳೆ ಈ ಸಮುದಾಯದವರು ದುರಂತ എന്ന് ചൊന്നെങ്കിൽ പെണ്ണുമക്ക സ്കൂൾ വിട്ടിട്ടു കോളേജിൽ വിട്ടിട്ടു അരഗಂಟೆ ലേറ്റ് ആയെങ്കിൽ നിങ്ങൾ 100 ക്വസ്റ്റ്യൻ ആക്കിടാം എവിടെ പോയിന്ന് എന്താക്കിന്ന് അരട്ടി പോയ എവിടെ പോയ എന്റെ കേൾക്കുന്നത് അൽഹംദുലില്ലാ ആ ക്വസ്റ്റ്യൻ കേട്ടത് കൊണ്ടിട്ടേ ഇന്ത്യ ഞങ്ങളുടെ പെണ്ണുമക്ക ഇതേ യൂണിവേഴ്സിറ്റിയിൽ റാങ്ക് എടുത്തോണ്ടുള്ളാറ് ഗോൾഡ് മെഡൽ കൽത്തുകിട്ടുള്ളാറ് ഡോക്ടറായി ಅಂಟುಳ್ಳಾರು ಜಡ್ಜಾയി ಅಂಟುಳ್ಳಾರು ಎಲ್ಲ ಫೀಲ್ಡ್ ಇಂಜಿನಿಯರ್ ಆയി ಅಂಟುಳ್ಳಾರು ಇದು ಉಮ್ಮ ಆ ಜವಾಬ್ದಾರಿ ನಿಂಗ ಪೂರ್ತಿ ಹಾಕ್ಯಾರು ಕೇಟಾರು ಮಕ್ಕಳೊಟ್ಟಿಗೆ ಅಲ್ಲ ಯುಬಿ ಎಸ್ ಅದೇ ആണ് മക്ക ജാവ് 10 ಗಂಟೆ ಬಂದೆಂಗಲೂ ಕೇಕಲ್ಲ ಎವಡ ಅದಾನಲ್ಲೇ ಅವನು ಎಪ್ಪ ಬಂದೆಂಗು ಆವುಡು ಉಂಟು ಅವನು ಎಪ್ಪ ಬಂದೆಂಗು ಆವುಡು ಚೊന്നിಟ್ಟು ನಿಂಗ ಬುಟ್ಟೆಂಗಲು ഒരു നാൾ നിങ്ങളുടെ മോന് നിങ്ങളുടെ കയ്യിലിക്കല്ലേ യെസ് പ്ലീസ് ട്രൈ ടു അണ്ടർസ്റ്റാൻഡ് 3 ക്വസ്റ്റ്യൻ കേൾക്കൊನೆ ഒന്നാമത്തെ ക്വസ്റ്റ്യൻ മോണ്ടൊಟ್ಟಿಗೆ ನನ್ನ ಮಗ ಎಲ್ಲಿದ್ದಾನೆ ಸ್ಕೂಲ್ ಸೇಫಾ
സ്കൂളിലുള്ള സേഫാ? യെസ്, സേഫാ. സ്കൂളിലും സേഫ് അല്ല. ഇപ്പത്തെ നോക്കൊരു ഇപ്പം സാർ ചൊന്തു എത്രമാ മെഡിക്കൽ കോളേജിൽ ഉണ്ട് കിറ്റിപ്പുണ്ടാർ ആറ് മെഡിക്കൽ പഠിക്കുന്ന മക്ക. അപ്പൊ ഞങ്ങ നോക്കണ ഇത് ഒന്നാമത്തേത് സ്കൂൾ ഉള്ള അല്ലെങ്കിൽ മദ്രസ ഉള്ള അല്ലെങ്കിൽ ഗ്രൗണ്ടിലുള്ള ನನ್ನ മോന് ಅಂಗಡಿಗೆ പോയിട ನನ್ನ മോന് ಅವನೊಟ್ಟಿಗುಲ್ಲ. ഒന്നാമത്തെ പ്രശ്നം ನನ್ನ ಮಗ ಎಲ್ಲಿದ್ದಾನೆ. രണ്ടാമത്തെ പ്രശ്നം ಯಾರೊಟ್ಟಿಗೆ ಇದ್ದಾನೆ. ആരൊട്ടിಗೆ ഉള്ള അവന് ബല്ലി കെട്ടില്ല. ആരൊട്ടിಗೆ അവന്റെ ഫ്രണ്ട്സാറ്. മൂന്നാമത്തെ പ്രശ്നം എല്ലാ പേരന്റ് ಅರ್ಥ ಹಾಕೋರು. ಮೂನಾಮത്തെ ಪ್ರಶ್ನೆ ಎಂದ್ರ ಹಾಕಿಯುಂಟುಲ್ಲ. ಎಲ್ಲಿದ್ದಾನೆ, ಯಾರೊಟ್ಟಿಗಿದ್ದಾನೆ, ಏನು ಮಾಡುತ್ತಿದ್ದಾನೆ. ಇದು 3 ಪ್ರಶ್ನೆ ಕೇಕೊಣೆ. ರಫೀಕ್ ಮಾಸ್ಟರ್ಗೆ ನಕ್ಕು ಗೊಂತಿನ ಎಲ್ಲ ವಿಷಯ ನಿಂಗೆ ಗೊಂತಿಕ್ಕಲೆ. ನಾನೊರು ಕೌನ್ಸಿಲರ್. ನನ್ನ ಮುಟ್ಟ ಎಲ್ಲ ಪೇರೆಂಟ್ ಬಂಡರು. ചെറിയ പെണ്ണ് മക്കൾക്ക് ലവ് എടുത്തോണ്ട് പണ്ടാറ്. ലവ് 1 ക്ലാസ്സിലെ മക്കൾക്ക് ലവ്, 8 ക്ലാസ്സിലെ മക്കൾക്ക് ലവ്. അത് രണ്ട് കീഴ്ത്തത് ഉണ്ട്. ആണ് മക്കളെ ಬೇರೆ ಪ್ರಾಬ್ಲಮ್. ಇದೆಲ್ಲ ಬಂದಿಟ್ಟು ನೋಕರು ಎಲ್ಲ ಉಮ್ಮಬ್ಬಗೆ ನಾನೊರು ಪಲಕ್ಕ ಚೊಲ್ಲೋನಿಗೆ ಇಷ್ಟಪಟ್ರೆ ಎಲ್ಲ ಉಮ್ಮಬ್ಬಗೆ ನೋಕರು 1400 ವರ್ಷಕ್ಕೆ ಮುನ್ನಲು ಅಲ್ಲಾಂಡ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ഒരു പലക്ക ചൊല്ലു. എന്തിനാ കൊണ്ടുണ്ട? മദ്യപാന അല്ലെങ്കിൽ അമൽ പദാർത്ഥ എല്ലാ കെടുക്കിന തായി. എല്ലാം ബെടക്കത്തരത്തെ ഉമ്മാറ് കേട്ടെങ്കിൽ അത് മദ്യപാനായിട്ടിക്കട്. ഇപ്പൊ നിങ്ങൾ പേരക്കുവാറ് ഇത് എന്ത് കണക്കിടെ ഗാഞ്ച അഡിക്റ്റ്. റസൂൽ സല്ലല്ലാഹു അലൈഹി വസല്ലമയുടെ കാലത്തില് കള്ളുണ്ടല്ലേ, കള്ളുടെ പൊല ഇങ്ങനെ ഒൽകിയോണ്ടിത്തൂല. കള്ളുടെ പൊലെ അങ്ങനെ ഒൽകിയുന്ന ടൈമില് എങ്ങനത്തെ മനുഷ്യന്മാരിന്നത് കേട്ടെങ്കില് ನಾನು മരിച്ചെങ്കില് നന്റെ മയ്യത്തിരെ ദ്രാക്ഷി ഇല്ലേ, ദ്രാക്ഷിയുടെ മർത്ത അടിയിൽ നന്റെ മയ്യത്തിരെ അടക്കൊണ്ടുണ്ട് ചൊന്നു ഇന്നിറങ്ങ. എന്തൊക്കെ ആ ദ്രാക്ഷിയുടെ രസ നന്റെ കബൂർക്ക് ബറട്ടുണ്ട്. അങ്ങനത്തെ കുടുക്കമാറിന്നാറ് കള്ളുപിടിയന്മാര്. അങ്ങനെ അള്ളാന്റെ റസൂൽ സല്ലല്ലാഹു അലൈഹി വസല്ലം ചേഞ്ച് ആക്കില്ലേ. എങ്ങനെ ചേഞ്ച് ആക്കിയിട്ട് വർക്കമേ മദ്യപാന നിഷേധം ആക്കിയിട്ടില്ലേ. ഒരേ നാൾ വർക്കമേ നാളെ പിന്നെ കള്ളു കുടിക്കണമെങ്കിൽ ചെന്നിട്ടില്ലേ. അതിരെ ಹಂತമായിട്ട് സ്റ്റെപ്പ് ബൈ സ്റ്റെപ്പ് ഉസ്താദ് കേൾക്കൊരു സ്റ്റെപ്പ് ബൈ സ്റ്റെപ്പ് ആയിട്ട് ಅದರ ವಿರೋಧ ಹಾಕಿಕೊಂಡು ಬಂತು, ನಿಷೇಧ ಹಾಕಿಕೊಂಡು ಬಂತು. ഒരു നാൾ ഡിക്ലെയർ ആയിട്ട് മദ്യപാന നിഷേധ. അതേപോലെ ഞങ്ങളുടെ ഈ ഗാഞ്ച എടുക്കുന്ന മക്കള് നിങ്ങൾ ഇന്നത്തെ നാളേക്ക് സമാക്കാവില്ലേ. ഇറ്റ് വിൽ ടേക്ക് ടൈം. ദേ നീഡ് മെഡിക്കേഷൻ, ദേ നീഡ് കൗൺസിലിംഗ്. ഇത് ഞങ്ങൾ ആക്കണം. ഈ 3 പ്രശ്നം എല്ലാ ഉമ്മമാരും എല്ലാ അബ്ബമാരും ഞങ്ങളുടെ മക്കൾക്ക് ഞങ്ങൾ കേൾക്കണം. അപ്പൊ ಇದಕ್ಕೆ ಪರಿಹಾರ ಅಂದ್ರೆ ഒരു ಪರಿಹಾರ ഇൻ ഡ്രീം ഇന്ത്യ ഫൗണ്ടേഷൻ ഞങ്ങൾ ആക്കിയിടರು. ನನ್ನ ഒരു ഫ്രണ്ട് വന്നിന്ത് ഞങ്ങളുടെ ടാലന്റ് ഓഫീസിಗೆ ഒരു ഫ്രണ്ട് അയാൾ ഫാറിനെല്ലാം ചുത്തರು. അപ്പൊ അയാൾ വന്ന അയാൾ ചൊന്തു യൂറോപ്യൻ കൺട്രീസിൽ ചെറിയ മക്ക ചെറിയ കിടാവ് പള്ളിക്ക് വന്നെങ്കിൽ അങ്ങക്ക് പോകുമ്പോഴത്തേക്ക് ചോക്ലേറ്റ്, ടോയ്സ്, ഡോള് കളിക്കിടെ മക്കളുടെ കാറെല്ലാം കൊടുക്കിടാറുണ്ട്. എന്ത് കൊടുക്കണത്? എന്തൊക്കെ ആ കിടാവുക്ക് നാളെ വണ്ട് നക്ക് കാറ് കിട്ടു. ഇന്നലെ ജീപ്പ് കിട്ടിട്ട് ഇന്ന് കാറ് കിട്ടു. ഇന്നലെ അങ്ങനത്തെ ಗೊಂಬೆ കിട്ടിട്ട് നക്ക് ഇന്ന് ഇങ്ങനത്തെ ಗೊಂಬೆ കിട്ടു ചൊന്നിട്ടു. ആ ಗೊಂಬೆಗೋಸ್ಕರ, കാറുಗೋಸ್ಕರ, ചോക്ലേറ്റുಗೋಸ್ಕರ കിടാവ് ബണ്ട്. കിടാവ് പള്ളി വന്നിട്ട് കിടാവുക്ക് പിന്നെ എന്തിനാവിടും? പള്ളി ആദത്തായി പോണു. ഇവിടെ മഗ്രിബ് നിസ്കരിക്ക വന്നവനോ, ഇശാ നിസ്കരിക്ക വന്നവനോ, സുബൈ നിസ്കരിക്ക വന്നവനോ അവന് ಖಂಡಿತ ഗാഞ്ച എടുക്കാൻ സാധ്യമില്ല. ഈ ക്ലാസ് നിങ്ങൾക്ക് ആക്കരുത്. ഒരു ജാഗ്രതി മാത്രം നിങ്ങൾക്ക് ചൊല്ലിന്റെ അകത്യമേ ഇല്ല. ಎಲ್ಲ നിങ്ങൾ നല്ലങ്ങക്ക് ചൊല്ലിന്റെ അകത്യം എന്തിനുണ്ട്. ബട്ട് ഉമ്മമാർക്ക് ഒരു എച്ചരിക്ക കെട്ട് മക്കളതെല്ലാം നോക്കിക്കൊണ്ടിക്കൊറു. അങ്ങനെ കണ്ണ് നോക്കിക്കൊണ്ടിക്കൊറു. കണ്ണ് ചോന്നിട്ടുണ്ടാ നോക്കൊറു. അങ്ങ് പലക്ക പറയുമ്പോഴത്തേക്കു എന്തെങ്കിലും വ്യത്യാസമുണ്ടാ അത് നോക്കറു. അങ്ങനെ പ്രോഗ്രസ് കാർഡ് നോക്കറു. നല്ല ഉഷാറിന്ന ചെറുക്ക മാർക്ക് കൊറോടി വന്നറ അത് നോക്കറു.
ಶಾಲೆಗೆ ಡೈಲಿ ಪೋಂಡ ಬಂಡ ಇಲ್ಲೇ ಅದು ನೋಕರು നിങ്ങളുടെ രണ്ട് കണ്ണ് നിങ്ങളുടെ മക്കളുടെ മേലെ ഇക്കട്ട് അങ്ങനെ ചെന്നിട്ടു എൻക്വയറി ആക്കടല്ല ഇങ്ങനെ ഒരു ഉസ്തുവാരി ഒരു മേൽനോട്ട നിങ്ങളുടെ മക്കളുടെ നിങ്ങൾ നോക്കണം അപ്പപ്പ അങ്ങനെ ബാഗ് ചക്കാക്കണം ബാഗ് പർത്തുക അങ്ങ് എവിടേക്ക് പോകേണ്ടത് ചെന്നിട്ടു ഞങ്ങൾ നോക്കിക്കൊണ്ടിരിക്കണം ഇൻഷാ അല്ലാ ഇതെല്ലാം ആക്കിയിട്ടെങ്കിൽ ഞങ്ങളുടെ മക്ക ഞങ്ങളുടെ ഒട്ടിಗೆ ഇക്കിടാറ് അപ്പൊ ഞങ്ങൾ എന്തിനാക്കണം നിങ്ങൾ ಇದಕ್ಕುள்ள ಪರಿಹಾರ ಇತ್ತರೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ನೋಕರು 40 നാള് നിരന്തര ജമാഅത്ത് വന്ന കിടാവുകു 41ാമത്തെ നാള് ഉമ്മ ಬೇನುಂಟಿಲ್ಲ ಎಲ್ಲಾರ್ಮು ಬೇನುಂಟಿಲ್ಲ അല്ലെങ്കിൽ ബെല്ലടിക്കൊണ്ടുണ്ടില്ല എനി ചൊല്ലുന്നുണ്ടില്ല ഓട്ടോമാറ്റിക് ആയിട്ട് ആ കിടാവുടെ ബോഡി അത് എന്താവുడు ക്ലോക്ക് ആയി പോകും എന്താവുడు ക്ലോക്ക് ഔട്ട് ഇന്ന് ആ കിടാവ് ജീവന ಪೂರ್ತಿ 6 ಬೇನುಂಟಿಲ್ಲ ಇದರ ಬ್ಯಾಂಗ್ಳೂರ್ಲು കഴിഞ്ഞ 2 ವರ್ಷದ ಮುನ್ನಲು ಈ ಪ್ರಯೋಗ ಹಾಕಿದ್ದಾರೆ ನನ್ನ ಫಲಕದ ನಾನು ಇಪ್ಪಾಟ್ರೆ ಇದಕ್ಕುள்ள ಪರಿಹಾರ ಎಂದು ಚಂದೆಂಗಲ್ ಖಾಲಿ ಇತ್ತರೆ ಕೇಕರು ഞങ്ങളുടെ മക്കളെ കണക്ട് ടു അല്ലാഹുക്ക് കണക്ട് ആക്കರು കണക്ട് ടു മസ്ജിദ് പള്ളിക്ക് കണക്ട് ആക്കರು കണക്ട് ടു പ്രൊഫറ്റ് മുഹമ്മദ് സല്ലല്ലാഹു അലൈഹി വസല്ലം അല്ലാഹുവിന്റെ റസൂൽ സല്ലല്ലാഹു അലൈഹി വസല്ലം സുന്നത്തിക്ക് നിങ്ങൾ കണക്ട് ആക്കರು എന്തിനാക്കണു സുന്നത്തിക്ക് കണക്ട് ആക്കರು പള്ളിക്ക് കണക്ട് ആക്കರು ഉസ്താദിಗೆ ಕನೆಕ್ಟ್ ಆಕರು ಅಲ್ಲಾಹುಗೆ ಕನೆಕ್ಟ್ ಆಕರು ದರ್ಸ್ಗೆ ಕನೆಕ್ಟ್ ಆಕರು ഖുർആനിಗೆ ಕನೆಕ್ಟ್ ಆಕರು പള്ളിക്ക് മണ്ഡപല ആക്കರು ഇൻഷാ അല്ലാ ഞങ്ങളുടെ ഒരു മക്കം തെരു തപ്പണಗೂ ಸಾಧ್ಯ ಇಲ್ಲ ಏನೋ ಒಂದು ಲಾಸ್ಟ್ ನಾನು ಉಮ್ಮಮಾರ್ಗು ಚೊಲ್ಲೆ ದರ್ಸ್ಗೆ ಬಂಡೆ ಮಕ್ಕಗೆ ಅನಿವಾರ್ಯ ದರ್ಸ್ಗೆ ಬಂಡೆ ಮಕ್ಕಗೆ ಮಗ್ರಿಬುಲ್ ಪಿನ್ನೆ ಪರ್ತ್ ಬಂಡೆದು ಅನಿವಾರ್ಯ ಅದು ಬಿಟ್ಟಿಟ್ಟು ചെറിയ മക്കൾക്ക് ദർസ്ക്ക് ബറാത്ത മക്കൾക്ക് മോന്തിൽ പിന്നെ ജാബിൽ പിന്നെ മാർഗത്തർക്ക് എന്തിര പണി അങ്ങ് എന്തൊക്കെ പറഞ്ഞു നന്റെ നെരല് ഞങ്ങളുടെ ഒരു ടീച്ചർ ഇന്ത് നമ്മുടെ പേര് ശോഭ ടീച്ചർ ടീച്ചർ ഹൈസ്കൂൾ മാത്സ് ടീച്ചർ നന്റെ നേരെ അപ്പുറത്തെ ഗേറ്റ് ನಾನು 8 ವರ್ಷ ഉറുവ സ്റ്റോർ ഗവൺമെന്റ് ക്വാർട്ടേഴ്സിലിന്നെ അയ്മടെ മക്ക ഒരു നാളും ഞങ്ങളുടെ ഉത്തര ഗേറ്റ് ഓപ്പൺ ആക്കിയിട്ടിക്കല്ലേ 8 ವರ್ಷത്തിൽ ഒരു നാളും മുഹമ്മദ് യൂബി സാബ് ഒരു നാളും നന്റെ ഉത്തര ഗേറ്റ് ഓപ്പൺ ആക്കിയിട്ടിക്കല്ലേ എന്തൊക്കെ ചൊന്നെങ്കിൽ അങ്ങനെ ഉത്തര ഉൾഗമയുന്നത് ഇതായിട്ട് ശിസ്തു സംസ്കാര ഇന്ത്യ മക്ക ഫോറിൻ യൂറോപ്യൻ കൺട്രീസിൽ ഭാരി വലിയ പോസ്റ്റുള്ളത് മക്ക മഗ്രിബിൽ പിന്നെ പഠിക്കുന്ന ടൈമു മഗ്രിബിൽ പിന്നെ ಹೋಮ್ವರ್ಕ್ ಹಾಕಿರೋ ಟೈಮು ഞങ്ങളുടെ മക്കൾക്ക് ಜಾವು ಬೇಗ ಹೊರಗೋನು ಬಿಡೋನು 10 ಗಂಟೆ ಆಮತ್ತಿಗೂ ಅವತ್ತಲು ಕರೆಂಟ್ ಆಫ್ ಆವನು ಒಲ್ಲಿ ಬಲ್ಚಿಟ್ಟು ಆವನು ಹಂಗೆ ಹೊರಗಿಟ್ಟು ಆವನು ಸುಬೈಗೆ 4:30 ಗಂಟೆಗೆ ತಹಜ್ಜುದ್ಗೆ ಎನ್ಕೊಂಡು ನಂಗೆ ಅಭ್ಯಾಸ ಹಾಕೋನು 4:30 ಗಂಟೆಗೆ ತಹಜ್ಜುದ್ಗೆ ಎಂಚಿಟ್ಟು അങ്ങനെ അത് അഭ്യാസ ആക്കണം ഇപ്പോൾ ചൊന്തല്ല നമ്മുടെ ഇത് ನಾನು ചൊന്നിട്ട് ನಾನು ಇಪ್ಪಾಟ್ರೆ ഒരു ഉസ്താദൊട്ടിಗೆ ഒരു ഉമ്മ വന്ന് കേട്ടൂല ഉസ്താദേ നന്റെ മോನು സുബൈ നിസ്കരിക്കൊണു എനിക്കില്ല ನಾನು എന്തിരാക്കണം അപ്പൊ ഉസ്താദൊട്ടിಗೆ ಕೇಳ್ತವ್ರು ಉಮ್ಮ ಆ ಉಮ್ಮರೊಟ್ಟಿಗೆ ಉಸ್ತಾದ್ ಕೇಳ್ತು ಉಮ್ಮ ಸುಬೈ 4:30 ಗಂಟೆಗೆ ಸುಬೈಗೆ ಬಾಂಗ 5:30 ಗಂಟೆ ನಿಕ್ಕಟ್ಟು 5:30 ಗಂಟೆಗೆ ನಿಂಗಡ ಅವತ್ತಿಗೂ തീ ಬುಂಡ್ರು ಶಾರ್ಟ್ ಸರ್ಕ್ಯೂಟ್ ಆಯ್ತು തീ ಬುಂಡ್ರು ಆಗ ಇಡೀ ಕತ್ತಿ ಉಂಟುಂಡು ഇപ്പ നിങ്ങളുടെ മോണ്ടെ നിങ്ങൾ എന്തിനാക്കുവാറുണ്ട് അത് ഞാൻ അടിച്ചിട്ട് എണിപ്പാട്ട് എന്ത് ഇല്ലെങ്കിൽ എന്തിനാവു കത്തിട്ട് ഭസ്മാവില്ലേ അവർക്ക് തീ പിടിച്ചപ്പോ ഞങ്ങൾ മെല്ലെ പോയിട്ട് മോനെ എനി മോനോ ആക്കടമ അടിച്ചിട്ട് എല്ലാം തീ പിടിച്ചിരു അല്ലേ അങ്ങനെ ആക്കുക ചൊല്ലുമ്പോഴത്തേക്കു ആ ഉസ്താദ് ചൊല്ലു ഉമ്മ ഇത് ദിനിയാവുടെ തീ ഈ ദിനിയാവുടെ തീക്ക് നിങ്ങൾ ഇത്ര പേടിച്ചെങ്കിൽ നാളെ നരകത്തെ തീ നരകാഗ്നി അത് ഇതിനെ കാട്ടി ഭയാനകമായ തീ ആ തീ നിങ്ങളുടെ കിടാവുടെ തടിക്ക് തട്ടോ തീരാണ്ടെങ്കിൽ നിങ്ങൾ എന്തിനാക്കണു അണ്ട് കേട്ടു അല്ലേ ഫാറൂഖ് സാബ് ഇത്രേ ഉള്ളേ മക്കളൊട്ടിಗೆ ഞങ്ങൾക്ക് ഇതിലെಲ್ಲ ಕೊಂಡಾಟ ഇല്ലേ ഇത് കൊണ്ടാട്ടാക്കണേ നിങ്ങൾ മക്കൾക്ക് കാശ് കൊടുക്കണേ മക്കൾക്ക് ಬೇನುವಾಯ್ದು ಹಾಕಡೆ ಅಲ್ಲ ನನ್ನ ಪಿಸತ್ತೆ ಎಲ್ಲರೂ ನಾನು ನಿಪ್ಪಾಟ್ರೆ ನನ್ನ ಪಿಸತ್ತ ಸಹೋದರಮಾರ್ ಈ ಲೋಕತ್ತಿಗೆ ಇಸ್ಲಾಮಿಗೆ ಬಂದವರು
ബോക്സറായിട്ട് മുഹമ്മദ് അലി ഇസ്ലാമിക വന്നാല് മുഹമ്മദ് അലി അയാൾ സ്മോക്ക് ആക്കില്ലേ അതിൽ സിഗരറ്റ് വലിക്കില്ല, സ്മോക്ക് ആക്കില്ല. ബട്ട് അയാളെ കയ്യിൽ എപ്പം ഒരു ലൈറ്റർ മാച്ച് ബോക്സ് ലൈറ്റർ എപ്പോഴും ഇന്ത്. അപ്പോൾ ഒരു നാൾ കേട്ടാർ, അല്ല മുഹമ്മദ് അലി സാബ് നിങ്ങൾ എന്തൊക്കെ എപ്പോ ലൈറ്ററെ പിടിച്ചോളേ, എന്തൊക്കെ നിങ്ങൾ ലൈറ്ററെ പിടിച്ചോളേ, നിങ്ങൾ സ്മോക്ക് ആക്കല്ലേ, അതിൽ അകത്തത്തെ എന്തിനേಂಟು. ಅಪ್ಪ ಅಯ್ಯಲು ಚೊಲ್ಡು ಅದು ಎಂದಿಗೂ ಬೇರೆ ಎಂದೂ ಇಲ್ಲ, ನಕ್ಕು ಚಿಲಪ್ಪ ಶೈತಾಂಡೆ ಪ್ರೇರೇಪಣೆ ಹಾಕಿಟ್ಟು ಒಂದು ಪೆಣ್ಣಡೆ ಕಾಣುಂಬ ಎತ್ತರ ಚಂದಲ್ಲರಲ್ಲೇ ಅಂತ ಮನಸ್ಸಿಗೆ ಬರು. എന്നായെങ്കിലും ഹറാമിയത്തുക നക്ക് ശൈത്താൻ ಪ್ರೇರೇಪಣೆ ಹಾಕೊಂಬತ್ತಿಗೂ ನಾನೆಂದ್ರ ಆ ಕಡೆ ಗೊಂದನ್ನ ಫೈರೋಸು ನಾನೆಂದ್ರ ಆ ಕಡೆ ಈ ಲೈಟರ್ ಪುಡ್ಸಿ ನನ್ನ ಕೈಕಿಂಗನೆ ಬೈಕಡೆ ലൈറ്റർ ഇങ്ങനെ ബൈക്കിടെ. അപ്പൻ എൻ്റെ മനസ്സ് ചൊല്ലു, ഓ ഈ ലൈറ്റർ തീ ഇങ്ങനെ ഇന്നെങ്കിൽ നരകത്തെ തീ എങ്ങനെ ഇക്കൂ. അപ്പൊ ഞാൻ അസ്തഗ്ഫിറുല്ലാ മാഫാക്ക് റബ്ബേ നരകത്തെ തീ വേണ്ട. അതിരെ മുന്നെച്ചരിക്കയായിട്ട് ನಾನು ಈ ಲೈಟರ್ ಬೆಚ್ಚೊಲ್ಲೆ, ಈ ಮ್ಯಾಚ್ ಬಾಕ್ಸ್ ನಾನು ಬೆಚ್ಚೊಳ್ಳೆ ಅಂಟು ಮೊಹಮ್ಮದ್ ಅಲಿ ಇಸ್ಲಾಮಿಗೆ ಬಂದೆ. ಮೊಹಮ್ಮದ್ ಅಲಿ ചൊന്നിട്ടിന്നെങ്കിൽ ನನ್ನ പിർസത്ത സഹോദരന്മാരെ, അള്ളാഹുടെ പേടി, അള്ളാഹുടെ മലായിക്കിടെ പേടി, കബറിന്റെ പേടി, ആഖിറത്തിലെ പേടി, സ്വർഗ കിട്ടുന്നു ചൊല്ലെ കൊതി ഒരാൾക്ക് ഉണ്ടുണ്ടായെങ്കിലും ആരും ഗാഞ്ച ഡ്രഗ്സ് എടുക്കലേ. ನನ್ನ പിർസത്തെ സഹോദരന്മാർ ഒരാൾക്ക് കൊസിയാമത്തുകു ഫൈറോസ് ഭായ്, കൊസിയാമത് റഫീഖ് ഭായ്, ഡോപ്പാമിൻ ചൊല്ലെ ഒരു ಹಾರ್ಮೋನ್ ಬಿಡುಗಡೆ ಅವಡು ಎಂದ್ರೆ ಸರ್ ಡೋಪಾಮಿನ್ ಚೊಲ್ಲೋರು ಹಾರ್ಮೋನ್. ಆ ಹಾರ್ಮೋನ್ ಬಿಡುಗಡೆ ಮೊತ್ತಗೂ ನಂಗೆ ಬಾರಿ ಕೊಸಿ ಅವಡಿ ಕೊಸಿ ಅದಾವೆ ಡೋಪಾಮಿನ್. ಈ ಡೋಪಾಮಿನ್ ಬಿಡುಗಡೆ ಅವಡೆ ಎಪ್ಪ ಗೆಟ್ಟಂಗಲು ಕೊಸಿಯ ಮೊತ್ತಗೂ ಗಾಂಜಾ ಬಳಿக்கிறವನಿಗೂ ಗಾಂಜಾ ಬಳಿಕೊಂಬತ್ತಿಗೂ ಡೋಪಾಮಿನ್ ಬಿಡುಗಡೆ ಅವಡು ಗೊತ್ತಾಯ್ತಲ್ಲ ಸರ್. ഇപ്പൊ ഞങ്ങൾക്ക് ഡോപ്പാമീൻ ಬಿಡುಗಡೆ അവിടെ ഗാഞ്ചാ വലിച്ചിട്ടല്ല, ഡ്രീം ഇന്ത്യ ഫൗണ്ടേഷൻ ഞങ്ങൾക്ക് നിങ്ങൾക്ക് ഡോപ്പാമീൻ ഹാർമോൺ ಬಿಡುಗಡೆ അവിടെ എപ്പ കേട്ടെങ്കിൽ ഒരു ഗാഞ്ചാ വലിച്ചവന്റെ സമാഖ്യപ്പ. ഞങ്ങൾക്ക് സമാജ സേവെ ಕಷ್ಟತ್ತವನ್ನೇ ಕಣ್ಣೀರು ತನ್ನಿರೆ ಒರೆಸರೆ, ಚೋರಿಲ್ಲಾತ ಹೊತ್ತಿಗೂ ಚೋರ ಎತ್ತುವಾಟ್ರೆ, ಅಗತ್ಯನ ಚೋರ ಕೊಡ್ಕಡೆ, ತೀರಾತವನ್ನೇ ಆಸ್ಪತ್ರೆಗೆ ಎತ್ತುವಾಟ್ರೆ, ಅಗ ಇಲ್ಲಾತವನಿಗೆ ಅಗ ಗಟ್ಟಿ ಕೊಡ್ಕಡೆ, ಪಾವತ್ತವನಿಗೆ ಬೇನುವಾಯ ಕಿದ್ಮತ್ ಹಾಕಡೆ, ಉಮ್ಮ ಹಬ್ಬಡ ಕಿದ್ಮತ್ ಹಾಕಡೆ, ಉಮ್ಮ ಹಬ್ಬಡ ಉಗುರು ಎಡ್ಕಡೆ, ಉಮ್ಮ ಹಬ್ಬಡ ಚಾಕರಿ ಹಾಕಡೆ, ಇದೆಲ್ಲ ಹಾಕೋದು ಅಪ್ಪ ನಂಗೆ ಡೋಪಾಮೀನ್ ಬಿಡುಗಡೆ ಆಯಂಗಲ್ ತೆರುದಪ್ಪ ಸಾಧ್ಯ ಉಂಡ ಇಲ್ಲ. ഇങ്ങനെ നിങ്ങൾ എന്താക്കണമെങ്കിൽ നിങ്ങൾ നിപ്പാട്ടെ ഇങ്ങനെ നിങ്ങൾ ഈ ആരെല്ലാം നിങ്ങൾ ഒരു ലിസ്റ്റ് ഔട്ട് ആക്കണം. நானும் போய் எங்கள் பண்டை இப்படியெல்லாம் உள்ளார். நாங்கள் ஒரு நாள் அங்கே பில்ச்சிட்டு அங்கே ஒரு கவுன்சிலிங் ஆக்கிட்டு ட்ரீட்மெண்ட் வேணும், எங்களுக்கு ட்ரீட்மெண்ட் ವ್ಯವಸ್ಥೆ ಹಾಕೋರು, ಬಾಕಿ ನಂಗೆ ಕೌನ್ಸಿಲಿಂಗ್ ಹಾಕಿಟ್ಟು ಇನ್ಶಾ ಅಲ್ಲಾ ಅಂಗಡೆ ನಂಗೆ ಈ ಡ್ರೀಮ್ ಇಂಡಿಯಾ ಫೌಂಡೇಶನ್ಗೆ ಕೂಟೋನು, ಸಂಘ ಸಂಸ್ಥೆಗೆ ಕೂಟೋನು, ಪಲ್ಲಿ ಕಮಿಟಿಗೆ ಕೂಟೋನು, ಅಂಗಡೆ ಕಾಣಂಬ ಸಲಾಮು ಚೊಲ್ಲೋನು, ಅಂಗಡೆ ಅರ್ಗಿ ಬಿಡಿಕೋನು, ಅಂಗಡೆ ಸಲಾಮ್ ಚೊಲ್ಲೋನು, ಅಂಗ ಗೌರವ ಕೊಡ್ಕೋನು, ಅಂಗ ಬೆಲೆ ಕೊಡ್ಕೋನು, ಅಂಗಡೆ ಮುಖ್ಯವಾಹಿನಿಗೆ ಕೊಣರ್ನು, ಅಂಕ ಅಂತವನು ಓ ನಕ್ಕು ಒಂದು ಬೆಲೆ ಉಂಡು, ನಕ್ಕು ಒಂದು ಗೌರವ ಉಂಡು ಇನ್ಶಾ ಅಲ್ಲಾ. ಇತರ ಪನಿ ನಂಗೆ ಹಾಕುವಂಟು ಚೊನ್ನಿಟ್ಟು ಏನು ಚಮ್ಮೆ ಆளுக்கு ಪ್ರೈಸ್ ಎಲ್ಲ ಕೊಡ್ಕೊಂಡು ಈ ಸಂದರ್ಭದಲ್ಲಿ ಡ್ರೀಮ್ ಇಂಡಿಯಾ ಫೌಂಡೇಶನ್ ಎಲ್ಲ ಪೇರೆಂಟ್ ഉമ്മമാർ ನಾನು ചൊല്ലെ ഞങ്ങളുടെ ഔത്തുകു റഫീഖയോടെ ഇബ്രാഹിയോടെ യുബി മുഹമ്മദോടെ ಅಂತ ಕೇಟೊಂಟು ಪೊಲೀಸ್ ರಂಗ ಬರೋ ತೀರ ನಿಮ್ಮ ಮಗ ಗಾಂಜಾ ಪೆಡ್ಲರ್ ಅಂತ ಅಂದ್ಬಿಟ್ಟು ಬರ್ನುಗೆ ತೀರ ಅಲ್ಲಾಹು ಕಾತು ರಕ್ಷಿಕಟ್ಟು ಅಪ್ಪ ನಂಗೆ ಎಂದ್ರ ಹಾಕೋನು ಚೆಂದೆಂಗಲ್ ഞങ്ങളുടെ ഔത്തരമേ പോലീസ് പോന്നു, ഞങ്ങളുടെ മക്ക പോലീസ് ആവണം, ഞങ്ങളുടെ മക്ക ഇൻസ്പെക്ടർ ആവണം, ഞങ്ങളുടെ മക്ക IAS ആവണം, ഞങ്ങളുടെ മക്ക ജഡ്ജ് ആവണം, ഞങ്ങളുടെ മക്ക സയന്റിസ്റ്റ് ആവണം, ഞങ്ങളുടെ മക്ക പ്രൊഫസർ ആവണം, ഞങ്ങളുടെ മക്ക ಬೆಲೆ ಮುದರ್ರಿಸ್ ಆವನು, ഞങ്ങളുടെ ಮಕ್ಕ ಬೆಲೆಯವರು ಆಲಿಮ್ ಆವನು, ഞങ്ങളുടെ ಮಕ್ಕ ಬೆಲೆಯವರು ಚಾರ್ಟರ್ಡ್ ಅಕೌಂಟೆಂಟ್ ಆವನು, ഞങ്ങളുടെ ಮಕ್ಕ ಬೆಲೆಯವರು ಬಿಸ್ನೆಸ್ ಮ್ಯಾನ್ ಆವನು ಅಲ್ಲೇ. ಈ ಕಿನ ಉಡೆ ನಿಂಗೆ ಕೊಡ್ಕೊನು, അങ്ങനെ ಒಟ್ಟಿಗೆ ನಿಂಗೆ ನಿಕ್ಕೊನು, ಹಂಗಾಯ್ತು ದುವಾ ಇರ್ಕೊನು ಇನ್ಶಾ ಅಲ್ಲಾ. ಹಳೆಕೋಟೆ ಇದೊರು ಗುಡ್ ಮೆಸೇಜ್ ಈ ಎಲ್ಲ ಭಾಗತ್ತಿಗೆ போய் ಅಂಟುಂಡು
ಡ್ರಗ್ ಮುಕ್ತ ഉള്ളാളാവണಗೂ ഇത് ഒരു കാരണ ആവട്ട് നിങ്ങളുടെ ഹിദ്മത്തിൽ അല്ലാഹു സ്വീകരിക്ക ചൊന്ന് ദുവാർന്നിട്ട് വേദിക്കലുള്ള എല്ലാ അതിഥിമാർക്ക് എന്നർക്ക എൻ്റെ സലാം ചൊന്നിട്ട് ഞാൻ നിപ്പാട്ടെ അള്ളാഹു ഞങ്ങളുടെ മക്കളെ നല്ല ഹൈറിലേക്ക് അള്ളാഹു എത്തുവാട്ടിട്ട് നല്ല സ്ഥാനം കൊടുക്കട്ട് അങ്ങ് ഇണ്ട് അവിടെ വെച്ച മക്കളെ നല്ല കൂടെ സ്റ്റേജിലും വില സ്റ്റേജും വില സന്മാനം എല്ലാം കിട്ടട്ട് ഇൻഷാ അല്ലാഹ് അള്ളാഹു തൗഫീഖ് തരട്ട് ഈ ഞങ്ങളുടെ എല്ലാവർക്കും നന്ദി ചൊന്നിട്ടും ആഖിറു ദഅ്വാന അനിൽ ഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും. ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರಾದ ರೈಟ್ ವೇ ಅಶ್ರಫ್ ಅಹಮದ್ ಇದ್ದಾರೆ. ಕೇಂದ್ರದ ಅಧೀನದಲ್ಲಿ ಇರುವಂತಹ ಎಲ್ಲ ಮದ್ರಸಾ ಶಾಲೆಗಳಲ್ಲಿ ಇಂತಹ ಒಂದು ಜಾಗೃತಿ ಸಮಾವೇಶ ನಡೆಯಲಿ, ಇದಕ್ಕೆ ಜನಾಬ್ ರಫೀಕ್ ಮಾಸ್ಟರನ್ನೇ ಆರಿಸಬೇಕು ಎಂಬುವಂತಹ ಒಂದು ಕೋರಿಕೆಯನ್ನ ತಮ್ಮ ಮುಂದೆ ಇರುತ್ತಿದ್ದೇನೆ. ಇನ್ಶಾ ಅಲ್ಲಾಹ್ ಮೇಲುವರೆಗೂ ಇಫ್ಲ್ ಕುರ್ಆನ್ ಕಂಠಪಾಠ ಮಾಡಿದಂತಹ ಅಬ್ದುಲ್ ರೌಫ್ ಸುಪ್ರೀಂ ಕ್ಯಾಟರ್ಸ್ ಏಜೆನ್ಸಿ ಇವರ ಮಗನಾದಂತಹ ಮೊಹಮ್ಮದ್ ರಯೀಶ್ ಇವರಿಗೆ ಒಂದು ಬಹುಮಾನವನ್ನು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ನೀಡಿ ಗೌರವಿಸುತ್ತಿದೆ. ಎಲ್ಲರೂ ತಕ್ಬೀರ್ ಮೊಳಗಿಸುತ್ತಾ ಮೊಹಮ್ಮದ್ ರಯೀಶ್ ಅನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸುಲ್ತಾನ್ ಬಿಲ್ಡರ್ಸ್ ಇದರ ಮಾಲಕರಾದಂತಹ ಜನಾಬ್ ಮೊಹಮ್ಮದ್ ಯೂಬಿ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ನೀಡುತ್ತದೆ. ಅಬೂಬಕರ್ ಐಮನ್, ಮೊಹಮ್ಮದ್ ಶಾಹುಲ್ ಸನ್ ಆಫ್ ಶಬೀರ್ ನಮ್ಮ ಅಧ್ಯಕ್ಷರು. ವೇದಿಕೆಯಲ್ಲಿರುವಂತಹ ಇಂದಿನ ಅಧ್ಯಕ್ಷತೆ ವಹಿಸಿರುವಂತಹ ಅಲ್ಹಾಜ್ ಮೊಹಮ್ಮದ್ ಕೇರ್ ಅವರು ನೀಡಿ ಗೌರವಿಸುತ್ತಾರೆ. ಅಲ್ಲಾಹು ಅಕ್ಬರ್. ನೆಕ್ಸ್ಟ್ ಮೊಹಮ್ಮದ್ ಶಾಹುಲ್ ಸನ್ ಆಫ್ ಶಬೀರ್ ಇವರಿಗೆ ಫಾರೂಕ್ ಉಲ್ಲಾಲ್ ರವರು ಈ ಕೊಡುಗೆಯನ್ನು ನೀಡಿ ಗೌರವಿಸಬೇಕು. ಅಲ್ಲಾಹು ಅಕ್ಬರ್. ನೆಕ್ಸ್ಟ್ ಮೊಹಮ್ಮದ್ ಇಬಿನ್ ಶಯಾನ್ ಸನ್ ಆಫ್ ಅಶ್ರಫ್. ಮೊಹಮ್ಮದ್ ಇಬಿನ್ ಶಯಾನ್ ಸನ್ ಆಫ್ ಅಶ್ರಫ್ ಇವರಿಗೆ ಜನಾಬ್ ಅಲ್ತಾಫ್ ಯೇಚ್ ಅವರು ನೀಡಿ ಗೌರವಿಸಬೇಕು. ನೆಕ್ಸ್ಟ್ ಮೊಹಮ್ಮದ್ ಇಜಾರ್ ಸನ್ ಆಫ್ ಇಸ್ಮಾಯಿಲ್. ಮೊಹಮ್ಮದ್ ಇಜಾರ್. ಅಲ್ಲಾಹು ಅಕ್ಬರ್. ಮೊಹಮ್ಮದ್ ಇಜಾರ್ ಇವರಿಗೆ ನಮ್ಮ ಕತಿಬರಾದಂತಹ ಬಹುಮಾನ್ಯರಾದ ಹಾಫಿಲ್ ಸಿರಾಜುದ್ದೀನ್ ಅವರು ನೀಡಿ ಗೌರವಿಸಬೇಕು. ಅಲ್ಲಾಹು ಅಕ್ಬರ್. ನೆಕ್ಸ್ಟ್ ಮೂಸಾ ಮೊಹಮ್ಮದ್ ಮಿಸ್ಬಾ ಸಹದುಲ್ಲಾಹಿ ತಫ್ಜಾನಿ ಇವರಿಬ್ಬರು ಕೂಡ ಮೊಹಮ್ಮದ್ ಅಜರ್ ಮತ್ತು ಅನಿಶಾ ದಂಪತಿಯ ಸುಪುತ್ರರು. ಇವರಿಗೆ ರಫೀಕ್ ಮಾಸ್ಟರ್ ಬಹುಮಾನವನ್ನು ನೀಡಿ ಗೌರವಿಸಬೇಕು. ಮೂಸಾ ಮೊಹಮ್ಮದ್ ಮಿಸ್ಬಾ, ಸಹದುಲ್ಲಾಹಿ ತಫ್ಜಾನಿ ಇವರಿಬ್ಬರು ಸಹೋದರರು, ಮೊಹಮ್ಮದ್ ಅಜರ್ ಮತ್ತು ಅನಿಶಾ ದಂಪತಿಯ ಸುಪುತ್ರರು. ಒಟ್ಟಿಗೆ ಓಕೆ. ಈಗ ಬಹುಮಾನ ಪಡೆದಂತ ಎಲ್ಲ ಮಕ್ಕಳು ವೇದಿಕೆ ಮುಂಭಾಗದಲ್ಲಿ ಬನ್ನಿ. ಅಲ್ಲ, ಇಲ್ಲಿ ರೆಡಿ ಇರಲಿ ಇನ್ಶಾ ಅಲ್ಲಾಹ್. ಅಲ್ಲಾಹು ಅಕ್ಬರ್. ಮೂಸಾ ಮೊಹಮ್ಮದ್ ಮಿಸ್ಬಾ ಸಹದುಲ್ಲಾಹಿ ತಫ್ಜಾನಿ. ನೆಕ್ಸ್ಟ್ ಯುಎ ಹುಸೈನ್ ಬಾತಿಶ್ ಸನ್ ಆಫ್ ಅಬೂಬಕರ್ ಸಿದ್ದಿಕ್ ಉಮ್ಮುಲ್ ಕುಸ್. ಅಬೂಬಕರ್ ಸಿದ್ದಿಕ್ ಮತ್ತು ಉಮ್ಮುಲ್ ಕುಸ್ ಅವರ ಸುಪುತ್ರ ಯುಎ ಹುಸೈನ್ ಬಾತಿಶ್ ಇವರಿಗೆ ಅಶ್ರಫ್ ಅಹಮದ್ ರೇಟ್ವೆ. ನೆಕ್ಸ್ಟ್ ಮೊಹಮ್ಮದ್ ಹಾದಿ ಸನ್ ಆಫ್ ಮುಸ್ತಫಾ ಅಂಡ್ ಜರೀನಾ ಹಳೆಕೋಟೆ ಇವರಿಗೆ ಜನಾಬ್ ಅಲ್ಹಾಜ್ ಕೆ ಬಾವರ್ ಅವರು ನೀಡಿ ಗೌರವಿಸಬೇಕು. ಮೊಹಮ್ಮದ್ ಹಾದಿ ಸನ್ ಆಫ್ ಮುಸ್ತಫಾ ಅಂಡ್ ಜರೀನಾ. ನೆಕ್ಸ್ಟ್ ಮೊಹಮ್ಮದ್ ಫವಾಸ್ ಸನ್ ಆಫ್ ಅಬ್ದುಲ್ ಅಮೀದ್ ಅಂಡ್ ಅಸ್ಮಾ ಇವರಿಗೆ ಫಾರೂಕ್ ಯುಎಚ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊಹಮ್ಮದ್ ಫವಾಜ್ ಸನ್ ಆಫ್ ಅಬ್ದುಲ್ ಹಮೀದ್ ಅಂಡ್ ಅಸ್ಮಾ. ನೆಕ್ಸ್ಟ್ ಇಬ್ರಾಹಿಂ ಮೊಹಮ್ಮದ್ ಮುಫಾಜ್ ಸನ್ ಆಫ್ ಮೊಹಮ್ಮದ್ ಮದನಿ ಕುಲುಸು. ಮೊಹಮ್ಮದ್ ಮದನಿ ಹಾಗೂ ಕುಲುಸು ದಂಪತಿಯ ಸುಪುತ್ರ ಇಬ್ರಾಹಿಂ ಮೊಹಮ್ಮದ್ ಮುಫಾಜ್ ಇವರಿಗೆ ಸಾಲಿಡ್ ಫಿಟ್ನೆಸ್ ಇದರ ಮಾಲಕರಾದಂಥ ತೋಹಾ ಉಲ್ಲಾಲ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಬ್ರಾಹಿಂ ಮೊಹಮ್ಮದ್ ಮುಫಾಜ್. ಅಲ್ಲಾಹು ಅಕ್ಬರ್.
ನೆಕ್ಸ್ಟ್ ನಜೀರ್ ಹಾಗೂ ರಜಿಯಾ ದಂಪತಿಯ ಸುಪುತ್ರರು ರೈಹಾನ್ ಮೊಹಮ್ಮದ್ ನಜೀರ್ ಮತ್ತು ಮೊಹಮ್ಮದ್ ರಾಯಿಸ್ ನಜೀರ್. ಇವರಿವರು ಸಹೋದರರು ರೈಹಾನ್ ಮೊಹಮ್ಮದ್ ನಜೀರ್ ಮತ್ತು ಮೊಹಮ್ಮದ್ ರಾಯಿಸ್ ನಜೀರ್. ನಜೀರ್ ಹಾಗೂ ರಜಿಯಾ ದಂಪತಿಯ ಸುಪುತ್ರರು. ಇವರಿಗೆ ನಮ್ಮ ಹಳೆಕೋಟೆ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಜನಾಬ್ KMK ಮಂಜನಗಡಿ ಅವರು ಈ ಕೊಡುಗೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ರಾಯಿಸ್ ನಜೀರ್, ರೈಹಾನ್ ಮೊಹಮ್ಮದ್ ನಜೀರ್. ಜನಾಬ್ ಖಲೀಲ್ ಅವರು ನೀಡಬೇಕು. ಈ ಹುಡುಗರಿಗೆ ಡಿನ್ನರ್ ಸೆಟ್ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಇದು ಗೌರವಿಸ್ತಾ ಇದೆ. ಮೊಹಮ್ಮದ್ ಶಮಾಜ್ H, ಸನ್ ಆಫ್ ಅಶ್ರಫ್ H ಅಂಡ್ ಸಬೀನಾ ಹಲಕೋಟೆ. ಈ ಹುಡುಗ ಕೂಡ ನಿರಂತರವಾಗಿ ಜಮಾತಿಗೆ ಹಾಜರಿರುವಂತಹ ಹುಡುಗ. ಎಲ್ಲರ ಗಮನ ಈ ಸೈಕಲ್ ಇರುತ್ತಾ. ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ನ ಸದಸ್ಯರು ನಿರಂತರವಾಗಿ 40 ದಿನ ಈ ಹುಡುಗನನ್ನ ಗಮನಿಸಿ ಈ ಒಂದು ಅತ್ಯುತ್ತಮವಾದಂತಹ ಒಂದು ಬಹುಮಾನವನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಸನ್ ಆಫ್ ಇಸ್ಮಾಯಿಲ್ ಅಂಡ್ ರಮ್ಲಾ ಹಲಕೋಟೆ. ಆ ಹುಡುಗನ ತಂದೆ ಕೂಡ ಇಲ್ಲಿ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಇಸ್ಮಾಯಿಲ್ ಇವರಿಗೆ ಎಲ್ಲ ವೇದಿಕೆಯಲ್ಲಿ ಇರುವ ಗಣ್ಯರೆಲ್ಲ ಜೊತೆ ಸೇರಿ ಈ ಹುಡುಗನಿಗೆ ಈ ಒಂದು ಸೈಕಲ್ ಅನ್ನ ಉಡುಗೊರೆಯಾಗಿ ನೀಡಬೇಕು. ಎಲ್ಲರೂ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು അക്ബർ. ഈ ഉമ്മപ്പകും ഇല്ല ഞങ്ങളുടെ എല്ലാവരുടെ കണ്ണ് മനസ്സ് നിറഞ്ഞിട്ട് ബന്ത് അള്ളാഹു ഞങ്ങളുടെ എല്ലാവരുടെ മക്കളെ ഇത്ര നല്ല മക്കാക്കട്ട്. ഇത് എന്തു സൂചന കൊടുത്തിട്ടു മുന്നലെ അനൗൺസ് ആക്കിയിട്ട് ಹಾಕಿದಲ್ಲ. ಆ ಮಕ್ಕಳಿಗೆ ಎಂದೂ ಗೊತ್ತಿಲ್ಲ. ಪ್ರೈಸ್ ಉಂಟು, ಸೈಕಲ್ ಉಂಟು, ಮೊಮೆಂಟ್ ಉಂಟು, ಗೆಸ್ಟ್ ಉಂಟು, ಪ್ರೋಗ್ರಾಮ್ ಉಂಟು. ಅಂಗಡೆ ಹತ್ತರಗೆ ಬಂದದು. ಅದಕ್ಕೆ ಹಿಂಗೆ നോക്കിയിട്ടായിട്ട് ഇത് കൊടുത്തേ മാഷാ അല്ലാഹ്. ನನ್ನ ಲೈಫಲ್ಲೂ ಮರಕೊಂಡು ഒരു ಘಟನೆಗೆ ನಾನು ಇಂದು ಸಾಕ್ಷಿಯಾയിട്ടുള്ള ഞങ്ങളെല്ലാവരും സാക്ഷിയായിട്ടുള്ള ഇതായിട്ട് നേരായ ഇത് അതുകൊണ്ടിട്ടു ಬೆಲಿಯ ಕಾರು ಎಲ್ಲ ಬೆಲೆದು ಉನ್ನಂಗ ಮಾತು ಉಮ್ಮ ಹಬ್ಬ നല്ല വറങ്ങുറണ്ട് ബാരിക്കണ്ട ചെറിയ ഔത്തുള്ളൂ ഇങ്ങനത്തെ നല്ല മക്ക ഇന്നെങ്കിൽ ಇದರಕಾಂಡಿ ಬೆಲೆ ನೆಹಮತ್ ಬೇರೆ ಏನೂ ಇಲ್ಲ. ಅಲ್ಲಾಹ್ ನങ്ങളുടെ ಮಕ್ಕಳ ನಲ್ಲ ಕಟ್ಟು ಸ್ಮರಿಸುತ್ತಾ ಅವರಿಗಾಗಿ ಸರ್ವಶಕ್ತ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದಕ್ಕೂ ಇದಕ್ಕಿಂತ ಮಿಗಿಲಾದಂತಹ ಕಾರ್ಯಕ್ರಮ ನೆರವೇರಿಸುವಂತಾಗಲಿ ಎಂದು ಸರ್ವಶಕ್ತ ಅಲ್ಲಾಹನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. കാത്തിരുന്നു പല നാളും മദ്ഹിൽ കോർത്ത വരികൾ പാടി പല നാളിലായി മധുരം തരുമോ അരികിൽ ജീവൻ എന്നിൽ സഫലം.